ಹಲೋ ಹಲೋ ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ, 3 ದಶಕಗಳ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. SRK SRK ಲಾಡಾ, SRK 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 ಲಾಡಾ. SRK ಲ್ಯಾಡರ್ಸ್, ಮುಖ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ವಿವರಗಳಿಗಾಗಿ ಕರೆ ಮಾಡಿ 9353131313 www.srkladders.com. ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ, 3 ದಶಕಗಳ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. SRK SRK ಲಾಡಾ, SRK 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 ಲಾಡಾ. SRK ಲ್ಯಾಡರ್ಸ್, ಮುಖ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ವಿವರಗಳಿಗಾಗಿ ಕರೆ ಮಾಡಿ 9353131313 www.srkladders.com. ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ, 3 ದಶಕಗಳ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. SRK SRK ಲಾಡಾ, SRK 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 ಲಾಡಾ. ಕಾರ್ಯಕ್ರಮ ಮುಂದುವರಿಯುತ್ತದೆ. 15 ವರ್ಷದ ನಂತರ ನವೀಕರಣದ ಕೆಲಸ ಕಾರ್ಯಗಳನ್ನೆಲ್ಲ ಕಳೆದ 2 ತಿಂಗಳಿಂದ SRK ಪರಿವಾರದ ನೀವೆಲ್ಲರೂ ಸೇರಿಕೊಂಡು ಮಾಡಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಕೃತಜ್ಞತೆಯಿಂದ ಸಂಸ್ಥೆಯ ಯಜಮಾನರಾಗಿ, ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿ ನಿಮ್ಮನ್ನು ಸ್ಮರಿಸಿಕೊಳ್ಳುವಂಥದ್ದು ಸಂಸ್ಥೆಯ ಮಾಲಕರಾದಂಥ ಶ್ರೀ ಕೇಶವಮ್ಮಯ್ಯವರ ಕರ್ತವ್ಯ ಇದೆ ಮತ್ತು ಅದೊಂದು ಸೌಜನ್ಯದ ಕಾರ್ಯಕ್ರಮವೂ ಕೂಡ. ಹಾಗಾಗಿ ಈ ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ಮರಿಸಿಕೊಳ್ತಾರೆ. ಆ ಕಾರ್ಯಕ್ರಮ ಮುಗಿದ ಬಳಿಕ ಯಕ್ಷತೆಲಿಕೆ ಎನ್ನುವಂತಹ ಸುಮಾರು 2 ಗಂಟೆಯ ಯಕ್ಷತೆಲಿಕೆ ಕಾರ್ಯಕ್ರಮ ಇದೆ. ಆ ಬಳಿಕ ಸಹಭೋಜನದ ಕಾರ್ಯಕ್ರಮ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ನಮ್ಮ ಜೊತೆಗೆ ಪಾಲ್ಗೊಳ್ಳಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಈ ಇಡೀ ಕಾರ್ಯಕ್ರಮ ಈ ಕ್ಷಣದಿಂದ ಸುದ್ದಿ ವೆಬ್ ಚಾನಲ್ನಲ್ಲಿ ನೇರ ಪ್ರಸಾರವೂ ಕೂಡ ಆಗ್ತದೆ. ಇದೆಲ್ಲ ಕಾರ್ಯಕ್ರಮವನ್ನು ಅವರು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿತಾರೆ ಮತ್ತು ಅದನ್ನು ಸಾರ್ವಜನಿಕರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಇದೀಗ ಮೊದಲಿಗೆ ಸಂಸ್ಥೆಯ ಸಿಬ್ಬಂದಿಗಳನ್ನು ಸ್ಮರಿಸಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು SRK ಸಂಸ್ಥೆಯ ಸಿಬ್ಬಂದಿ ವರ್ಗದವರಲ್ಲಿ ಒಬ್ಬರಾದಂಥ ಶ್ರೀಯುತ ದಿನೇಶ್ ಎಂ ನಟನ್ ಅವರು ನಡೆಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆಯನ್ನು ಅರ್ಪಿಸುತ್ತಾ, ಪ್ರತಿ ವರ್ಷ
ಒಂದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SRKಯ ಸಿಬ್ಬಂದಿಗಳನ್ನು, SRK ಕುಟುಂಬದ ಸದಸ್ಯರನ್ನು ಬೆನ್ನು ತಟ್ಟಿ ಯಾವುದಾದ್ರೂ ಒಂದು ಉಡುಗೊರೆಯ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ ಬಂದಿರುವಂತಹ ಶ್ರೀಯುತ ಕೇಶವ ಅಮೈ ಇವರಿಗೆ ಪ್ರಪ್ರಥಮವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವರ್ಷ ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲು ಕಾರಣಾಂತರಗಳಿಂದ ನಮಗೆ ಸಾಧ್ಯವಾಗಲಿಲ್ಲ. ಅದರ ಬದಲಿಗೆ ಇವತ್ತು ನಾವು ಈ ಒಂದು SRK ಸಂಭ್ರಮ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂದು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಮಾಲೀಕರು ನಡೆಸಿಕೊಡಲಿದ್ದಾರೆ. ಆದ್ದರಿಂದ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಈ ಒಂದು ಗೌರವಪೂರ್ವಕವಾಗಿ ಸ್ವೀಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಲೋ ವಸಂತ, ದಯವಿಟ್ಟು ನಮಗೆ ಸಮಯದ ಅಭಾವ ಕೂಡ ಇದೆ, ಬೇಗ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಧವ ಟಿ, ಭರತ್ ಕುಮಾರ್, ಹೆಸರು ಕರೆದವರು ಬರೀ ಒಬ್ಬೊಬ್ಬರಾಗಿ ಬರಬೇಕು ಅಂತಿಲ್ಲ. ಭರತ್ ಕುಮಾರ್, ಗಣೇಶ್ ಬಿ, ಭರತ್, ಅಶೋಕ್, ಯಾರು ಇಲ್ಲದಿದ್ದರೆ ಅವರಿಗೆ ಮತ್ತೆ ನಾವು ಕೊಡ್ತೇವೆ. ಹೆಸರು ಕರೆದವರು ಬನ್ನಿ. ಸಾವಿತ್ರಿ, ದೀಕ್ಷಿತ್, ಸಾವಿತ್ರಿ, ಶಶಿಧರ್, ಮೋಹಿನಿ, ಮನೋಜ್ ಕುಮಾರ್ ಎಂ, ಮಮತಾ, ಮನೋಜ್ ಬಿ, ಭಾರತಿ, ರವಿಶಾ ಕೆ, ಕಿರಣ್ ಎಂ,
ಕೀರ್ತನ್ ಎಸ್, ಶರತ್ ಕುಮಾರ್, ಯತೀಶ್, ಪ್ರತಾಪ್, ಪ್ರತಾಪ್ ಇಲ್ಲ, ತೀರ್ಥೇಶ್ ಇಲ್ಲ, ತೀರ್ಥೇಶ್ ನೆಕ್ಸ್ಟ್ ಬಂದ ಮನೋಜ್ ಕುಮಾರ್ ಪಿ, ವಿದ್ಯಾರ್ಥ್, ಶೈಲೇಶ್, ಬಾಲಕೃಷ್ಣ, ರಕ್ಷಿತ್ ಆಚಾರ್ಯ, ರಕ್ಷಿತ್ ಕಬಕ, ಪ್ರವೀಣ್ ಕುಮಾರ್, ನಿತಿನ್ ಕುಮಾರ್, ಹರ್ಷಿತ್, ರಾಜೇಶ್, ಗಣೇಶ್ ನಾಯಕ್, ತಾರಾನಾಥ್, ಗಣೇಶ್ ಕೆ, ಸಚಿನ್ ಕೆ ಎಸ್, ಹೃತಿಕ್ ಗೌಡ, ಪ್ರವೀಣ್ ಗೌಡ, ದಯಾನಂದ್, ಪ್ರಶಾಂತ್ ಬಸವರಾಜ್,
ನಿಶಲ್ ಡಿ ಅಲ್ಮೇಡಾ. ಹವ್ಯಾಸ್. ಚಿದಾನಂದ. ದೀಪಕ್. ರಕ್ಷಿತ್ ಬಿ. ಭರತ್. ವಿನೋದ್. ವಿನೋದ್ ರಾಯ್. ಸುಷ್ಮಿತಾ. ವಿನೋದ್ ರೈ ಬಂದದ್ದು ಇದು ವಿನೋದ್. ಪ್ರೀತಮ್. ಚಿದಾನಂದ ಟೀಕೆ. ರಚನ್. ಸುಮಾ ಟಿ ಆರ್. ಅಶ್ವಥ್. ಅಶ್ವಥ್. ಸಂತೋಷ್. ದಯಾನಂದ. ಅಶ್ವಿನಿ. ದಯಾನಂದ್ ಪುಟ್ಟಣ್ಣ. ದಯಾನಂದ್ ದಿನೇಶ್ ಪಟೇಲ್. ಅಶ್ವಿನಿ.
ಗೌರವ ಕಾಣಿಕೆಯನ್ನು ಸ್ವೀಕರಿಸಿದಂತಹ ನಮ್ಮ ಎಲ್ಲ SRKಯ ಕುಟುಂಬದ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದಿನೇಶ್ ನೆಟ್ಟಣ. ಅದೇ ರೀತಿ ನಮ್ಮ ಈ ಕಟ್ಟಡ ಕಾಮಗಾರಿಯಲ್ಲಿ ಅಂದು ನಮ್ಮೊಂದಿಗೆ ಸಹಕರಿಸಿದಂತಹ ಇಬ್ಬರು, ಒಂದು ವೆಂಕಟ ಪೆರ್ಲಂಪಾಡಿ, ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬರು ಕೇಶವ ಪೆರ್ಲಂಪಾಡಿ. ಹಾಗೆ ಶ್ರೀಯುತ ಶ್ರೀಕರ್ ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಶ್ರೀಕರ್ ಅವರು ಕೂಡ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೇಶವ. ಬಂದ್ರು. ಧನ್ಯವಾದಗಳು. ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ, 3 ದಶಕಗಳ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. SRK SRK ಲಾಡ, SRK 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 ಲಾಡ. SRK ಲ್ಯಾಡರ್ಸ್, ಮುಖ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ವಿವರಗಳಿಗಾಗಿ ಕರೆ ಮಾಡಿ 9353131313 www.srkladders.com. ಹಲೋ. SRK ಸಂಭ್ರಮ 2026 ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಆಹ್ವಾನಿತರಿಗೆ, SRK ಸಂಸ್ಥೆಯ ಎಲ್ಲ ಒಡನಾಡಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. SRK ಸಂಸ್ಥೆಯ ಈ ಕಟ್ಟಡದ ನವೀಕರಣದ ಕೆಲಸ ಕಾರ್ಯಗಳು
ಕಳೆದ ಒಂದೆರಡು ತಿಂಗಳಿಂದ ನಿರಂತರವಾಗಿ ಸಾಗಿ ಬಂದು ಇವತ್ತು ಈ ನವೀಕರಣದ ಸಂದರ್ಭದಲ್ಲಿ SRK ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಸಂಸ್ಥೆಯ ಜೊತೆಗೆ ಒಡನಾಟ ಇರುವಂಥ ಎಲ್ಲ ಬಂಧುಗಳನ್ನು, ಸ್ನೇಹಿತರನ್ನು ಕರೆದು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಈಗಾಗಲೇ ಸಂಸ್ಥೆಯ ಸಿಬ್ಬಂದಿಗಳನ್ನು, ಸಂಸ್ಥೆಯ ಮಾಲಕರಾಗಿರುವಂಥ ಸನ್ಮಾನ್ಯ ಕೇಶವ ಅಮ್ಮಯ್ಯವರು ವಸ್ತ್ರದಾನದ ಮೂಲಕ ಅವರ ಸೇವೆಯನ್ನು ಸ್ಮರಿಸಿಕೊಂಡಿದ್ದಾರೆ. ಬಂದಿರುವಂಥ ನಮ್ಮೆಲ್ಲರಿಗೂ ಕೂಡ ಮನರಂಜನೆಯನ್ನು ಒದಗಿಸಬೇಕು ಎನ್ನುವಂಥ ಉದ್ದೇಶದಿಂದ ಯಕ್ಷತೆಲಿಕೆ ಎನ್ನುವಂತಹ ಕಾರ್ಯಕ್ರಮವನ್ನು ಇವತ್ತು ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಶ್ರೀ ದಿನೇಶ್ ಕೋಡಪದವು ಮತ್ತು ಸುಂದರ್ ರೈ ಮಂದಾರ ಅವರ ನೇತೃತ್ವದಲ್ಲಿ ಸುಮಾರು 2 ಗಂಟೆಗಳ ಅವಧಿಯ ಯಕ್ಷತೆಲಿಕೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಯಕ್ಷತೆಲಿಕೆ ತಂಡದ ಜೊತೆಗೆ ವಿಶೇಷವಾಗಿ ದಿನೇಶ್ ಕೋಡಪದವು ಮತ್ತು ಸುಂದರ್ ರೈ ಮಂದಾರ ಅವರ ಜೊತೆಗೆ SRK ಸಂಸ್ಥೆಯ ಮಾಲಕರಾದಂಥ ಸನ್ಮಾನ್ಯ ಕೇಶವ ಅಮ್ಮಯ್ಯವರಿಗೆ ವಿಶೇಷವಾದಂಥ ಒಡನಾಟ ಇದೆ, ಆತ್ಮೀಯತೆ ಇದೆ. ಈ ಹಿಂದೆಯೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಈ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸಿ ಕಲಾ ಪ್ರೋತ್ಸಾಹವನ್ನು ಮಾಡುವಂಥ ಕೆಲಸವನ್ನು ಕೇಶವ ಅಮ್ಮಯ್ಯವರು ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ಈ ದಿನ ನಮ್ಮೆಲ್ಲರಿಗೂ ಕೂಡ ಮನರಂಜನೆಯನ್ನು ಒದಗಿಸಬೇಕು ಎನ್ನುವಂಥ ಉದ್ದೇಶದಿಂದ ಯಕ್ಷತೆಲಿಕೆ ಎನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಪ್ರಖ್ಯಾತ ಭಾಗವತರಾದಂಥ ಗಿರೀಶ್ ರೈ ಕಕ್ಕೆಪದವು, ಚೆಂಡೆವಾದನದಲ್ಲಿ ಶ್ರೀಯುತ ರೋಹಿತ್ ಉಚ್ಚಿಲ, ಹೆಮ್ಮೆಯ ಕಲಾವಿದರಾಗಿ ದಿನೇಶ್ ಕೊಡಪದವು, ಸುಂದರ್ ರೈ ಮಂದಾರ, ಪ್ರಜ್ವಲ್ ಗುರುಯನಕೆರೆ, ದಿನೇಶ್ ರೈ ಕಡಬ, ಕಾರ್ತಿಕ್ ಗಂಜಿಮಠ. ಯಕ್ಷಲೋಕದ ಪ್ರಸಿದ್ಧ ತಾರೆಯರ ಕೂಡುವಿಕೆಯಲ್ಲಿ ಯಕ್ಷತೆಲಿಕೆ ಎನ್ನುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಕಲಾವಿದರಿಗೆ SRK ಸಂಸ್ಥೆಯ ಪರವಾಗಿ ಮತ್ತು ಬಂದಿರುವಂಥ ನಿಮ್ಮೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಯಕ್ಷತೆಲಿಕೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕಲಾವಿದರಿಗೆ ಅನುವು ಮಾಡಿಕೊಡ್ತಾ ಇದ್ದೇವೆ. ವಂದನೆಗಳು. ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ, 3 ದಶಕಗಳ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. SRK SRK ಲಾಡ, SRK 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 ಲಾಡ. SRK ಲ್ಯಾಡರ್ಸ್, ಮುಖ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ವಿವರಗಳಿಗಾಗಿ ಕರೆ ಮಾಡಿ 9353131313 www.srkladders.com. ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ, 3 ದಶಕಗಳ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. SRK SRK ಲಾಡ, SRK 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 ಲಾಡ.
SRK ಲ್ಯಾಡರ್ಸ್, ಮುಖ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ವಿವರಗಳಿಗಾಗಿ ಕರೆ ಮಾಡಿ 9353131313 www.srkladders.com. ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ, 3 ದಶಕಗಳ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. SRK, SRK ಲಾಡರ್, SRK, SRK, SRK ಲಾಡರ್. SRK ಲ್ಯಾಡರ್ಸ್, ಮುಖ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ವಿವರಗಳಿಗಾಗಿ ಕರೆ ಮಾಡಿ 9353131313 www.srkladders.com. ದುಂಬು ಪೂಜಲಿ ಕೈಕೊಳುಲ ಗುಳ ಮಲ್ಲಾಜಿ, ಈ ಮಲ್ಲಾಜಿ ಆಗಿ ದುಂಬು ಪೂಜಲಿ ಕೈಕೊಳುಲ ಗುಳದುಳ್ಳಾಯಿ, ಮಲ್ಲಾಯಿಗೆ ನಂಬಿನ ಕಿಲಗಿ ಇಂಬು ಕೊರುಪಿನ ಮಲ್ಲ ಮೈ ಮಿದ ಕರ್ತವ್ಯ ಆನೆ ಮೋನಿದ ಸ್ವಾಮಿಯೇ ಸಿರಿಪಾದ ಸುಗಿತೊನುವೆ, ಎಣಿಗಿಲ ಎಟ್ಟಿಲ್ ತಿಲಿಲಿ ಕೊರುಲಿಲ್ದಿ ನಟ್ಟುಲುವೆ ಗಣಪಾಯ ಸೀಮೆ ದೇವರಲೆತ್ತು ಜಾಬೋಡು ಬಿದಡುವೆ ಸೋಮಶೇಖರೇ ಐಸಿರೊಡು ಹೋಮ ಗಣಪತಿ ಗಾಂಡ್ ನೇಮ ಸತ್ಯುಲ್ ಗಾಂಡ್, ಹೋಮ ಗಣಪತಿ ಗಾಂಡ್ ನೇಮ ಸತ್ಯುಲ್ ಗಾಂಡ್ ನಮಕಾದು ಪೋದು ನನಲಾಗ ಅಪ್ಪೇನ ಸರ್ರ ಬೈದಿನಿ ಅಪ್ಪಗ ಅಮ್ಮೇರ್ನ ದಾಳ ವೈಜ ಅಮ್ಮೇರ್ನ ಅಂಚತ್ತೆ ಬಗ ಅವು ಜೋಕ್ಲೆಗೆ ಪುಟ್ಟಿನ ಜೋಕ್ಲೆಗೆ ಒಂಜ ಅಮ್ಮೇರ್ನ ಬಲಕ್ಕೆ ಬರ್ಪುನ ಇಜಿನ ಅಪ್ಪೇನ ಎಂಕಲ ಅಪ್ಪೆ ಕೊಟ್ಟು ಮಾತ ಅಂಚ ಅಪ್ಪೇನ ಬಲಕ್ಕೆ ಬೈದಿನಿ ಅಂದೆ ಹಾ. ಅಣ್ಣ ಹಾ? ಇಂದು ಪಣ್ಲೆಕ ಈರು ಈ ಗಂಧ ತರೆಪುನ ಕಲ್ಲನ್ನು ತುಂಬೊಂದು ದೂರ ಬಿದ್ದಾಡ್ ನೀರು ಗಂಧ ಸಾರಿಪುನ ಕಲ್ಲನ್ನು ತುಂಬೊಂದು ದೂರ ಬಿದ್ದಾಡ್ ನೀ ಹಿರೇಗಿದ್ದ ಉಂದು ಗಂಧ ತಾರೆಪ್ಪುನ ಕಲ್ಲದ ಲೆಕ್ಕ ತೋಜುಲ್ಲ ಉಂಡು ಎನ್ನೈತ ಗಂಧ ತಾರೆಪ್ಪುನ ಕಲ್ಲಾಂಡವೋ ಆರ್ನೆಂಜಿನ ಅಲ್ಲಿ ರಡ್ನೆ ಸಾಲ್ಡ್ ಕುಳ್ಳುದೇರ ತಾರ್ನ ಇರು ಪೋನಗ ಸೀದಾ ಬೋಪಾರ ಹತ್ತು ಪೆಟ್ಟಿದೀನಿ ಒಂದು ಬೋಪಾರ ಯಾನ ಆರೇಗ ದಾಳ ಪಂಡೆನ ಈರು ಪೊಕ್ಕಡಿ ಜಂಡ ಅಕ್ಲೆ ಉಮೇದು ಕೊರ್ಪುನ ತಾಕರ
ಬೊಕ ಎಂಚಿನವು ಏನಾಲ ಪಂಡೇನೆ ಯಾನ ಎನ್ನ ಗಂಧ ತರೆಪುನ ಕಲ್ಲಾಂಡ ಅರ್ನ ಎಂಚಿನ ಅಂದ ಕೇನಿ ಪ್ರಶ್ನಾರ್ಥಕ ಅವು ಪ್ರಶ್ನಾರ್ಥಕ ಓ ಅವೇ ಎಂದು ಬಂತೀಯ ಎಂಕ್ ಮನ್ಲೆಕ ಈರೇನು ಒಳ ತುಯಿಲೆಕ ಆಪುಡ ಏನಂತ ತುವರ ಸಾಧ್ಯ ಜನಂತೆ ತುವರ ದಿಕ್ಕುಜಿ ಮಾರಿ ತುಯರ ದಿಕ್ಕುಜಿ ಎಂಜಿನ ತುಯರ ದಿಕ್ಕುಜಿ ಬಂಡ ತುವರ ದಿಕ್ಕುಜಿ ಬಂಡ ಆತ ಕಾಸುದೆ ಪುಕ್ಕಳೆತ್ತು ಮತ್ತೆ ಅನ್ ತೂತ ಈರೆ ಏನಂತ ತೂದಿಪ್ಪರು ಸಾಧ್ಯ ಇಜ್ಜಿ ಮೇರೆ ಈರೇನು ಯಾನು ತೂತ ಗಟ್ಟದ ವೈತಿ ಗಟ್ಟದ ಬೇಕು ಅಲು ಅವಳು ಅಂಚಿ ಸೋಮವಾರಪೇಟೆದ ಅಂಚಿ ಸೋಮಾರ್ಪೇಟೆ ಪುಣ್ಯಾನು ಈರಿ ಸೋಮಶೇಖರ ಬಂಡ ಯಾನೆತ್ತ ಸೋಮವಾರಪೇಟೆ ಸಂತೆದವಳು ಮುಂಚಿ ರಾಸಿ ಬಾರ್ದು ಮಾರೊಂದಿತ್ತೇನೆ ಅಂತೂತೆ ಮುಂಚಿ ಮಾರಂತ ನಾವು ಈರ್ನ ಪೊಪ್ಪ ಬಡ್ಕಲದ ಬಾವು ಬ್ಯಾರಿ ಯಾನು ಮುಂಚಿ ಮಾರನ ಲೆಕ್ಕ ತೋಜುವನಿ ಇರಿ ಏರೇರೇನು ಅಮ್ಮೇರೇನು ಕಾಣ ತುಂಬ್ತಾ ಬರ್ತೇವೆ ಯಾನು ಗೋನಿ ಎದುರ್ದಿದ ಹಾಕು ಇದಕ್ಕೆ ಹಾಕು ಒಂದು ಮನ ಅಂತೀನಿ ಅವೇ ಪಂಡಾಯ ಮಾರನ ಏತೋಜೊಂದಿಗೆ ಈರ್ನ ಸರ್ರ ಮಲ್ಲೆ ಮಲ್ಲ ಮಲ್ಲ ಅಂದಂದು ಹಾ ಅನ್ನೆ ತಾನೆ ಈ ಮೇಕೆ ಪಿಂಕಿನಿ ಏನ ಗುರ್ತಾಂಡೇರೆಗೆ ಏರಿ ಯಾನು ಚೆನ್ನಪ್ಪೆತ್ತಿ ಹಾ ಹಾ ಅವು ಈರ ಬೊಕೇರಿ ಯಾನ್ಲ ಅವೇ ಮುರಾನಿ ಅಂಗನವಾಡಿ ಅಲ್ಪ ಪಣ ಅಂತೇರಿ ಹ. ಚೆನ್ನಪ್ಪ ಚೆನ್ನ ಗೌಡ ಹ. ಕುಂಬಾರ ಮಾಡಿದ ಕೊಡನವ್ವ ಹ. ತಂದಕ ಏನು ತಂಗಿ ಇರಿ ನನ್ನಲ್ಲ ಅಂಗನವಾಡಿ ಇರ್ದು ಪಿದೈ ಬೈಜಾರ ಅಂದ ಇದೇ ಬೇಜಾರತ್ತು ಚೆನ್ನಪ್ಪ ಚೆನ್ನಗೌಡ ಈರತ್ತ ಅವು ಚೆನ್ನಪ್ಪೆತ್ತ ನಮ್ಮ ಹಾ ಉಳ್ಳೇರ ಅರೆ ನೀಡೆ ಕಾಣಲಿ ರಡ್ಡು ಚೆನ್ನಪ್ಪನ ಕ್ಲಾಫ್ನವಳು ಅವಾಗ ರಡ್ಡು ಚೆನ್ನಪ್ಪ ಅಣಕುಲ ಅತ್ತೆ ಒಂಜಿ ಚೆನ್ನಪ್ಪೆ ಒಂಜಿ ಚೆನ್ನಪ್ಪ ಅಂಡ ಅವು ಚೆನ್ನಪ್ಪೆ ಮುಲ್ಪದರ್ ಕೇಸವನ್ನ ನಾವು ಅವಾಗ ಈರುವ ಚೆನ್ನಪ್ಪೆ ಯಾನು ಕಾಲಿ ಚೆನ್ನಪ್ಪೆ ಚೆನ್ನಪ್ಪ ಕಾಲಿಯೋ ಚೆನ್ನಪ್ಪೆ ಕಾಲಿ ಇರೇನು ಲಗಡಿದೆಪ್ಪಂದ ಚೆನ್ನಪ್ಪೆ ಓಡೆ ಕಾಲಿ ಅಪ್ಪೆ ಕಾಲಿ ಚೆನ್ನಪ್ಪೆ ಬಂಡ ಕಾನ ಬೊಟ್ಟು ಲಿಂಗ ಬಣ್ಣ ನಮಗೆ ಚೆನ್ನಪ್ಪೆ ಆರ್ನ ಲಂಚನೇನಾ ಕಾಣಬಟ್ಟು ಲಿಂಗಪ್ಪಣ್ಣ ನಮಗೆ ಚೆನ್ನಪ್ಪೆ ಹ. ಅಪಂಡ ಎನ್ನ ಪುದಾರ ಸಾದಾ ಸೋಮಶೇಖರಿ ಸಾದಾ ಸೋಮಶೇಖರ ಐಟು ತುಪ್ಪ ಮಸಾಲೆ ಅಂಚದಲ್ಲ ಇದ್ದ ಅಂಚತ್ತಿ ಸಾನೂರು ದಾಮಣ್ಣ ನಮಗೆ ಸೋಮಶೇಖರಿ ಹಾ ಸಾದಾ ಸೋಮಶೇಖರಿ ಸಾದಾ ಸೋಮಶೇಖರಿ ಹಾ ಯಾನ್ ಪಂಡ ಇಂಚನೆ ಬಿದಾಡ್ನಿ ಬೇರೆ ತಾನೆಂ ಬೇರೆ ಇಂದು ಎನ್ನ ಮಗಕ್ಕೆ ಪ್ರಾಯಾಂಡತ್ತ ಬೇರೆ ಅಂದ ಓ ದೇವರೇ ಈರೇನು ದುಂಬೆ ಬಲೋಡ್ಚ ದೇಗಿ ಓ ಅಲ್ಪ ಬೆರ್ನ ಕೊಟ್ಟೆಟ್ಟದ ಅಲ್ಪ ಎದುರು ಉಂಟಾದ ತರೆಗಾಡ್ತದೋಡಿ ಈರ್ನ ಮಗನು ಇರೇ ಸಣ್ಣಿ ಮೀರಿಯರೆ ದಾನೆ ಮಗಕ್ಕೆ ಪ್ರಾಯಾಂಡ ತರಗಾಡ್ಪುಣದು ಪನ್ಪಿನಿ ಬೊಕ ಈರ್ನ ಮಗಕ್ಕೆ ಪ್ರಾಯನೇನು ಎರಡೆಂಜನ್ ಸಾವನವನ್ಪು ಅವು ಅಂಚತ್ತು ಬೇರೆ ಬೊಕ ತುಲೆ ಇರೆಗೆ ದುಂಬು ಹಿರಿಯಾಕಲು ಪಂತಿನ ಪಾತೆರ ಮತ ಗೊತ್ತಿಜೇರೆಗೆ ದಾದಾ ದೇ ಮನೆಯಲ್ಲಿ ಒಂದು ಹೆಣ್ಣು ಹುಟ್ಟಿತು ಅಂಗೈಯಲ್ಲಿ ಒಂದು ಹುಣ್ಣು ಹುಟ್ಟಿತು ಹಾ ಮನೆಯಲ್ಲಿ ಒಂದು ಗಂಡು ಹುಟ್ಟಿತು ಹಾ. ಅಪ್ಪನಾದವನ ಮುಂಡು ಜಾರಿತು ದೇ ಓ ಬಲ್ಲೆ ವರ್ಮ ಗಂಟೆಗೆ ಮುಗಿಪೋಡಿಗೆ ಬಲ್ಲಿ ಮುಗಿಪಡಿಗೆ ಅಂಡ ಎಂಜಿನೆಂಜಿನ ಬಗಲ್ರೆ ಇತ್ತನೇನು ವಣ್ಯ ಮನೆಯಲ್ಲಿ ಒಂದು ಹೆಣ್ಣು ಹುಟ್ಟಿತು ಹ. ಅಂಗೈಯಲ್ಲಿ ಒಂದು ಹುಣ್ಣು ಹುಟ್ಟಿತು ಅಂದಾನ ಅವು ಸರಿ ಹ. ಒಂದು ಮುಂಡು ಜಾರಿತು ಕಂಬೈ ಜಾರಿತು ಎಂಚಿನ ಸಾವ ಇರ್ನ ಅಂಚತ್ತು ಬೇರೆ ಕೇನ್ನಾಯಿಲ್ಲೆಂದ ಪಣಂದು ಪೋಪುಣ್ಣೇನ ವಿಷಯ ಅಂಚತ್ತು ಎಂಚಿನ ದೇ ಇಲ್ಲಲ್ಲ ಒರಿ ಮಗೆ ಪುಟ್ಟಿಯಂದಾಂಡ ಹಾ. ಆಯ ಪ್ರಾಯ ಬಣ್ಣಗ ಮದಿಮೆ ಮಲ್ತು ಕೊರೋಡು ಪಂಪಿನ ಜವಾಬ್ದಾರಿ ಒರಿ ಅಮ್ಮ ಐನ ಮುಂಡು ಸೊಂಟೋಡು ಉಂತು ಬೇರೆ ಮುಂಡು ಸೊಂಟೋಡು ಅಂತಿಜಿಲ್ಲ ಆ ಸಾಹಿತ್ಯ ಬರೆಜ್ಜಿ ಒಕ್ಕಡಿ ಜನ ಅಂದಾಜಿಗೆ ಬಂದ್ರೆ ಅಲ್ಲಿ ಯಾನ್ ಪಂಡ್ರನಿ ಅಂಚ ಎನ್ನ ಮಗಕ್ಕೆ ಒಲಾಲ ಒಂಜಿ ಪೊಣ್ಣು ತಿಕ್ಕುವ ಅಂದ್ ನಾಡು ಒಂದು ಊರಿಡಿ ಪಿದಾಟ್ನಿ ಬೇರೆ ಓ ದೇವರೇ ಎನ್ನ ಮಗಲೆಗ ಆನ ದಿಕ್ಕುಜಿಂದ ಯಾನ ಮಂಡೆ ಹೆಚ್ಚೋಡುಲ್ಲ ಆ ಜನ ಮಗಕ್ಕೆ ಪೊಣ್ಣು ದಿಕ್ಕು ಅಂತ ನಡ್ಕೊಂಡು ಸುರುಕು ಎನ್ನ ಮಗಲೆಗ ಆನ ಆಡು ಐದೊಕ್ಕ ಈರ್ನ ಮಗಕ್ಕೆ ಪೊಣ್ಣು ನಾಡ್ರೆ ಬರ್ಪೇನ್ ಇರೆಗಿತ್ತ ಇಲ್ಲಲ್ಲ ಮಗಲುಲ್ಲಲ್ಲ ಮಗಲಿಜ್ಜಂದವಕ್ಕ ಇಂದು ದಾದಾತನೊಂದು ಗೊತ್ತಾಂಡ ಬೇರೆ ತಾನೇ ಇಂದು ರೋಗಿ ಬಯಸಿದ್ದು ಕೋರಿದ ಕಜಿಪ್ಪು ವೈದ್ಯ ನೀಡಿದ್ದು ಏಡ್ದ ಕಜಿಪ್ಪು ಅನ್ಲೆ ಕಾಣ ಆ ಒಂಜಿ ಆತಿ ಎಡ್ಡೆ ಸಾಹಿತ್ಯನ ಆ ಜನ ತಿಗಲೆಗೆ ದೀವುಂಡು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ನೀಡಿದ್ದು ಹಾಲು ಅನ್ನ ಹಾ. ಕೋರ್ದ ಗಜಿಪ್ಪು ಏಡ್ದ ಗಜಿಪ್ಪು ಎನ್ಮನು ತೈವ ಉಂಡು ಏಡುದು ವರ್ಷಕ್ಕೆ ಹೊರಲ್ಲ ಇಲ್ಲ ಕೊಣಪಾರ ಎನ್ಮ ಬಗೆ ಎಂಕಲ್ನ ಇಲ್ಲ 14 ಬಗೆ ಉಲಾಯಿಲೆ ಪುಣಾನಿ ಚೆಕ್ ಉಲೈಲೆಪ್ಪಣ ನಚ್ಚಿ ಬೊಕ? ದಿನೋಲ ಏಡುಡೆ 14 ಇರೆ ಪಾಟ್ನೆ 14 14 ಇರೆ ಅತ್ತಿ ಒಂಜಿ ಏಡುಡೆ 14 ಬಗೆ ಎಂಚಿನೆ ಆಯ್ತ ರೋಮನ್ ಪೂರ ಕಜಿಪ್ಪು ಏನು ಪುಣ್ಣ ಬೊಕ? ರೋಮನತ್ತಿ ಬೊಕ? ಬೇತೆ ಬೇತೆ ಆ ಕೈಜಡು ಹಾ. ಆ ಕರಿಯಟಡು ಹಾ, ಹಾ. ಆ ಮಂಡೆಡು ಹಾ, ಹಾ. ಆ ಏಡ್ದ ತಿಗಲೆಡು ಏಡ್ದ ಬಿಟ್ಟೆಡು ಬಿಟ್ಟೆಡು ಹೆಚ್ಚಿ ನಾವು ಬಿಟ್ಟೆಡು ಗೊಬ್ಬರ ಅನ್ಪುನಿ ಒಂಜಿ ಅಂದಾಜಿ ಪನೊಂದು ಪೋಪುಣ್ಣೆ ಬೊಕ ಒಂಜಿ 7-14 ಬಗೆತ್ತ ತಿಕ್ಕುಣು ನಾನು ಇನ್ನೇತು ಇನ್ನು ಬೇರೆ ಈರು ಗೊತ್ತಿದ್ದತ್ತ ಈಜಿ. ಎಂಕಲ್ನ ಗಟ್ಟದಂಚಿ ಬಲೆ ಹಾ, ಹಾ, ಹಾ. ಬೇತೆ ಬೇತೆ ನಮ್ಮನೆಡು ಮಲ್ತು ಕೊರ್ಪ ಅಂದ ಏಡುಡು ಅಂಚ ಒಂಜಿ ಮಗಲೆಗ್ ದಾದಾಲ ಒಂಜಿ ಪೊದು ಮಿನಿ ಆವ ಅಂದ ಮಗಕ್ಕೆ ಯಾನು ಬಿದಾಡ್ನಿ ಬೇರೆ ಪಂಡ ಎಂಕ ಅಂದಾಜಿ ಆಯ್ಜಿ ಎನ್ನ ಮಗಕ್ಕೆ ಒಲಾಲ ಒಂಜಿ ಪೊದು ಮಿನಿ ತಿಕ್ಕುವ ಅಂದು ಬೇರೆದ ಪೊದು ಯಾನು ಈರ್ನ ಏನಡ ಅಂದಂದು
ಎನ್ನಡ ಪೊದ್ದು ತಿಕ್ಕು ಅಂದ್ವಂಡೆ ಯಾನೆಂಜ ಪೊದ್ದು ಮಾತೊಂದು ತಿರ್ಗೊಂದುಲ್ಲೇನ ಅಂಚ ತೀರಿತ ಪಂಡರತ್ತ ಆ. ಅಂಚ ಅದು ಪುನಗ ನಮ್ಮ ಅದೇ ಈರ್ನ ಗಟ್ಟಗಲ ಎಂಕಲ ಕಾಣಬೊಟ್ಟುಗಳು ಒಂಜಿ ಪಾಪು ಪಾಂಡ ಎಂಚಂಬೇರೆ ಆ ತುದ್ದದ ಕಂಗ ತಿಕ್ಕಂದು ಬೇರೆ ಅಪ್ಪ ಸಂಕ ಕಟ್ಟಗ ಸಂಕ ಕಟ್ಟರ ಇತ್ತ ಪೊಯ್ಯದಲ ಕಲ್ಲದಲ ಕ್ರಯ ಪಂಡದ ಪ್ರಯೋಜನಜ್ಜಿ ಸಂಕದ ವಿಷಯ ಪಾತ್ಯರ್ಚಿ ಸುಂಕದ ವಿಷಯ ಪಾತ್ಯರ್ ಇರೇಗ ಮಲ್ಲ ಮಲ್ಲ ಶಬ್ದಲು ಮತ್ತೆ ಜೀರ್ಣ ಪೂಜೆ ಅಂದ ಜೀರ್ಣ ಆವಂದದಾಲಜ್ಜಿ ಪನ್ಪುಲೆಕ ಬಂದ ಜೀರ್ಣ ಆಪುಂಡು ಮುಂಡು ಜಾರಿತು ಒಂದು ಬಂದ ಪುರ ಆಪುಜಿ ಆತಿ ಇರೇ ಇಸೆ ಗೊತ್ತಾಯ್ಯ ತಾನೆ ಈರ್ ಮನಸ್ಸು ಮಲ್ತಾರ್ನಾಂಡ ಆ. ಈರ್ನ ಮಗಳನ್ನ ಹಣೆಟ್ಟು ಬರೆದಿತ್ತು ನಂದಾಂಡ ಆ. ಎನ್ನ ಮಗಕ್ಕ ಯೋಗ ಇತ್ತು ನಂದಾಂಡ ಆ. ಈರ್ನ ಮಗಲೇನ್ ಎನ್ನ ಮಗಕ್ಕೆ ಕೊಡ್ದು ಮದುವೆ ಮಲ್ತಾರ್ನ ಎಂಚ ಅಂದ್ ಅನ್ನ ಈರ ಅಂಚ ಆಯ್ನ ಅಂಚೆನೇ ಪನ್ಪುಡ ಬಿಡ್ದು ಇಂಚ ಕೋಣತ್ತದು ಇಂಚ ಉಂಪುಂದಾಯ್ ಯಾನ್ ಇರೇಗ ಬೇಗೋಡು ಅರ್ಥ ಆಪುಣ ಅಂದ್ ಎನ್ನಿ ನಿಮೇರ ಅರ್ಥ ಅಂದದಾಲಜ್ಜಿ ಆ. ಯಾನೊಂದು ವಿಷಯ ನಡಿ ಓ ಅಕ್ಕಲಕ್ಕಲ ಮುಂದೋಡು ಬರೀ ನಾನು ಏರೆಗಲ ತಪ್ಪಾರ ಸಾಧ್ಯ ಉಂಡ ಲಲಾಟ ಲಿಖಿತೆ ರೂಪೇ ಪರಿಮಾರ್ಜ್ಯಂ ನ ಶಕ್ಯತೆ ಆರು ಸುರುಗೆ ನೀನು ಅಂಚಾರು ತಿಳಿತೀನಿ ಅದೇ ಉಂಡತ್ತಾವು ಪುರಾಣೋಡು ಉಂಡತ್ತ ಹೆಂಗ್ ಗೊತ್ತಿಜ್ಜಿ? ಕಟ್ಟಾ ಪುರಾಣದೇ ಅಂದಂದಂದ ಎನ್ನಡ ಪಣ್ಣಗ ಪಾತೆರ್ನಾಗ ಚೂರು ಜಾಗೃತ ಅಲ್ಪ ಈಜಪ್ಪ ಯಾನಿ ಎನ್ನ ಎದುರು ಏರು ಉಳ್ಳೇರ ಅಕ್ಕಲ್ನ ಎದುರು ಅಕ್ಕಲೆಡ್ದು ಮಲ್ಲ ಮಲ್ಲ ಸಂಭಾಷಣೆ ಬರೋ ದಕ್ಕುನ ಸ್ವಭಾವ ಎನ್ನ ಅಂದಂದು ಒಂಜಿ ನಾಲು ತಾಲ ಮೊದಲೇಡು ಕೇಂದ್ರ ಬತ್ತ ಮುಲ್ ದಕ್ಕುನ ಆ, ತಯ್ಯಡು ಆ. ಆಡು ಆ. ಎಂಚಿನ ನೆಪ್ಪಾಡು ಓ ಈರೊಂಜಿ ಬೇಲೆ ಅಲ್ಪಲಿ ಎಂಚ ಈರ್ ಸೀದೆ ಇಲ್ಲಡೆ ಬೋಲಿ ಈರು ಮೂಳು ಪುನಗ ಯಾನ್ ಈರ್ನ ಇಲ್ಲ ಬೋಪಿನ ಸಮಾಪುಣ ಬೇರೆ ಯಾನ್ ಈರ್ನ ಇಲ್ಲಡೆ ಬೋಪೆಂ ಬೇರೆ ಒಂಜಿ ದೀಪೆ ಆ. ಎನ್ನ ಇಲ್ಲಡೆ ಬೋಲೆ ಬನ್ನತ್ತಿ ಬಕ? ಈರ್ನ ಇಲ್ಲಡೆ ಬೋಲಿ ಪೋದು ಪೋದು ಈರ್ನ ಕುಟುಂಬದಕ್ಲೇನ್ ಪುರ ರಾಶಿ ಬಾಡ್ಲಿ ರಾಸಿ ಬಾರ್ದು ಎಣ್ಣೆ ಮಾಯ್ತು ತೂಗೋರೋಡು ಬಂದು ಆ ಕೊರ್ಲೆ ಪೊತ್ತದು ಕಂಚಾಡಂಚಿ ಸಣ್ಣಿ ಮೀರೇರ ಏರೇರ್ನ ಇಲ್ಲ ಲಾಗಡಿಗೆ ಪುಣೆಟ ಅಂಡಿ ಈರ್ನ ಜೀವನ ಬೊಕ್ಕ ಎಂಚಿನಂತ ಕೇಳ್ದಾರ ಹಾ ಪಲ್ಲೆ ಅಂಡ್ ಪೂರ ರಾಶಿ ಬಾರ್ದು ಕುಟುಂಬದಕ್ಕಳ ಪುರ ಕೇಳ್ಲಿ ಆ. ಇಂಚೆಂಚ ಸೋಮಾರ್ಪೇಟೆ ಒಂಜಿ ಪೊದುಂಡು ಆ. ಆವ ಅಂದ್ ಕೇಳ್ಲಿ ಆ. ಆವು ಒಂದು ಆಂಡ ಆಂಡ ನಿಖಲೊಂಜಿ ದಿನ ಪೊದು ತೂವರ ನಮ್ಮ ಇಲ್ಲಡೆ ಬಲೆ ಹಾ 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 ಆವು 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 ಅಂದ ಬರ್ಪು ನೆಡ್ದು 4 ದಿನಕ್ಕೂ ದುಂಬು ಎಂಕ್ಲೆ ತೆರಿಪ್ಪಲಿ ದಾಯಂ ಬೇರೆ ದಾಯ ಬಂಡ ಇಲ್ಲಲು 4 ಉಂಡು ಬೇರೆ ನಾಲು ಆ? ನಾಲು 4 ಸಾಧಾರಣ ನಾಲು ಈತಿ ಎತ್ತರ ಅಂದು ಎಟ್ಟೆ ಮುಂಚೆ ಕೊಯ್ಪುನಲ್ಲಿ ಉಂಡು ನಮ್ಮ ಕೇಶವಣ್ಣನ ಓ ಏನಿ ಎತ್ತೆ ಬಂದ ಏ, ನಾಯಿ ನಾಲು ನಾಯಿ ಈಟಿ ಎತ್ತರ ಈರ್ನ ಇಲ್ಲಲಿ ಹಾ ಅವಳ ಈ ರುಪ್ಪುನಾಗ ಹಾ ಈ ರುಪ್ಪುನಾಗ ನಾಲು ನಾಯಿ 4 ನಾಯಿ ಇಂಚಿನ ಬಾರೆ ಈ ಪನ್ನಿಂಚಿನ ಈರಿಪ್ಪುನಾಗ ನಾನು ಯಾನಿ ಪುನಃ ಗಮನ ಎಂಕಲ್ಲ ಮಲ್ಲಕಲ್ನ ದೇಕ್ಯಾವು ಅಂಚತ್ತು ಓಯ್. ಜಾಗೃತ ಅವಸ್ಥೆ ಇಪ್ಪುಣ ಯಜಮಾನಿ ಪುನಗ ಒಂಜಿ ನಾಲು ನಾಯಿದ ಅವಶ್ಯಕತೆ ದಾದ ಅಂದ್ ಎನ್ನ ನಾಯ್ದ ಅವಸ್ಥೆ ಪಂಡದ ಪ್ರಯೋಜನಜ್ಜಿ ಬೇರೆ ನಾಯ್ದ ಅವಸ್ಥೆ ಪಂಡದ ಪ್ರಯೋಜನಜ್ಜಿ ದಾನೆ ಬೇರೆ ಯಾನು ಇಲ್ಲಲು ಒಂಜಿ ಗಲಿಗೆ ಇಜ್ಜಂದೆ ಪರ ಗೊತ್ತಿಜ್ಜಿ ಹಾ. 4 ನಾಯಿಲು ಪಡಿಕ್ಕಿಂಚ ಕಾರ್ದೀದು ಹಾ, ಆಫ್ 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 ಯಾವ್ಯಿ ನಾಲು ನಾಯಿಗೆ ನಾಲು ಹಾಫ್ ಯಾವ ಜೊತೆ ಇರ್ಲೆಕ್ಕನೇನಂತ ದುಂಬುದ ಆಫ್ ಬಂಡ ಕುರೆಪ್ಪುಣಿ ಅವ್ ಸ್ವರ ಅಂಚ ಹಾ ಹಾ, ಹಾ. ಅವ್ ಬಂಡ ಪಿದಾಯಿ ಊರ್ದ ನಾಯಿಲು ಹಾ ಹಾ ಏರೆಗ್ಲಗೆ ಮೂರಾಣಿ ದಾದ ಪನ್ಪಾರು ಹಾ. ಯಾನ್ ಇಲ್ಲಲ್ಲಿ ಇದ್ದಾಂಡು ಹಾ. ಒರಿ ಹುಡುಗಿ ಅಂಕಲ್ನ ಇಲ್ಲದೋಲ ಬತ್ತುವಿನಿ ಹಾ. ಪಡಿದೈತದು ಹಾ, ಹಾ. ರಡ್ಡು ನಾಯಿ ಮಣಿಪೂಜಿ ರಡ್ಡು ನಾಯಿ ಹುಡುಗನ ಬೆರಿವತ್ತೊಂದುಂಡು ರಡ್ಡು ನಾಯಿ ಮಣಿ ಪೂಜಿದಾಯಗವು ಮಣಿಪೂಜಿ ದಾಯ ಬಂದ ಆನನ ಪಿರೌದ ಮೈ ನಾಯಿದ ಬಾಯ್ಡುಂಡು ಓ ರಾಮ ಅಂದೆ ಬೊಕ್ಕ ಹಾ, ಹಾ, ಹಾ. ಅಂಚ ಬಾರಿ ಜೋರ್ದ ನಾಯಿ ಹಾ, ಹಾ. ಆ ನಾಯಿ ಉಂಡತೆ ಅವು ಕೇನ್ನ ಎನ್ನ ಮಗಳಿಗೆ ಮಾತ್ರ ಅದೇ ಆ ಎನ್ನ ಮಗಳೆಡ ಬಾರಿ ಮೋಕೆ ಬಂಡ ಹಾ, ಹಾ. ಎನ್ನ ಮಗಳ ಆ ನಾಯಿಗೆ ಉಣ್ಪಾವು ನಾಲೆ ಹಾ, ಮೀಪಾವು ನಾಲೆ ಹಾ. ಓದೆ ಮುಟ್ಟ ಬಂಡ ಹಾ. ನಾಯಿಲು ಆಲ್ನೊಟ್ಟಿಗೆ ಆಚಿಗೆಡೆ ಜಪ್ಪುನಿ ಎಲ್ಲಂಜಿ ಎನ್ನ ಮಗನ ಮದಿಮೆ ಐನೇರ್ದು ಬಕ್ಕಲ್ಲ ಹಾಲು ನಾಯಿದೊಟ್ಟಿಗೆ ಬೋದು ಜಪ್ಪಲ್ಲ ಚೆಕ್ಕೆ ಹಾ. ಎನ್ನ ಮಗಳಿಗೆ ನಾಲ್ ನಾಯಿ ಹೆಚ್ಚಾತೇಜಿಗೆ ಈಗಿನ ಮಗೆ ಒಂಜಿ ಹೆಚ್ಚಾವೇನ ಇರ ಅಪಗಪಗನೆ ಸಂದವರ ಅಂದ ಸಾಲ ದಿಂಜ ದೀವಂಡ ಬಡ್ಡಿ ಹೆಚ್ಚಾವನತಿ ಕಲಿಯುಗೆ ಕ್ಷಿಪ್ರ ಪ್ರಸಾದ ಅವಳ ಉಂಡ ಅದೇ ಅಂದಾಜಿ ಕೂಡ ಅಂದಾಜಿಗ ತಿತ್ತಿನೇನೆ ಮನ್ಪಿನ್ನಮ್ಮ ಅಂಜ ಒಂಜಿ ಬೇಲ ಅಲ್ಪಿ ಓ. ನಿಕಲು ಒಂಜಿ ತೀರ್ಮಾನ ಮಲ್ಪಿ ಎಂಜ ಇಲ್ಲ ಕುಟುಂಬದ ಕಳ್ಳ ಪುರ ಕೇಳಿ ಹಾ. ಕೇಂದ್ರ ಹಾ. ನಿಕ್ಲೆಗೆ ಬನ್ನಗ ಸಾಧ್ಯ ಅಂದಾಜ ಆಯ್ಜಿಂಡ ಹಾ, ಹಾ. ಯಾನ್ ಲೊಕೇಶನ್ ಕಡಪಡ್ಬೆ ಲೋಕೇಸಿ ಲೊಕೇಶನ್ ಬಂಡ ಬೇಲೆದಾಯಿ ಆ ಬೇಳೆದೆ ಆ ಲೊಕೇಶನ್ ಸಾದಿಡು ಉಂಟರ ಬನ್ಪೆ ಆವ್. ఆయన ಕಡಪಡ್ಬೆ ಆವ್. ఆయన ಒಟ್ಟು ಬಲ್ಲಿ ಅವ 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 ಎಂಕಲ್ ಬರ್ಪ ಅವ ಅವ. ಬಕ್ಕ ಒಂಜಿ ವಿಷಯ ಎಂಚಿನಂದು ಪಂಡ ಹಾ. ಎಂಕಲ ಕುಟುಂಬದ ದಾದಾನ್ಲ ಒಂಜಿ ಕಾರ್ಯಕ್ರಮ ಆವೋಡುಂದಾಂಡ ಹಾ. ಐನೊಂಜಿ ನೇತೃತ್ವ ಪಂಡದ ಒಂಜಿ ಗುರಿಕಾರ್ಯ ಪಂಡದ ಎನ್ನ ಬಾವೆ ಉಳ್ಳಿ ಗುರಿಕ ಕಾರ್ವಾಡ್ನೆ ಆವಡು ಕೆಸರು ಕಾರ್ವಾಡ್ನೆ ಆವಡು ಏರ್ಲಾವು ಬರಡು ಒಟ್ರ ಎನ್ನ ಭಾವನ ತಿಮ್ಮಪ್ಪನ ಪಂಡದಿ ಹಾ. ಐತ ಒಟ್ಟಿಗೆ ಎನ್ನ ಮಗನ ಲೆತ್ತೊಂದು ಹಾ. ಆಯ್ನಾತ್ ಬೇಗ ಇರ ಸೋಮಾರ್ಪೇಟೆ ದಡೆ ಬರ್ಪೆ ಆವ್ ಆವ್. ಅಂಚಾದ ಪುನಗ ನಮ್ಮ ನಡೆ ಸೋಮಾರ್ಪೇಟೆಯ ಕಡೆ ಆವ ಆವ ಸತ್ಯದ ಬದುಕಿಗೆ ನೀ
ಸ್ವಾಮಿ ದೇವರೇ ಹಿರಿಯ ರಕ್ಷಣೆ ಮಲ್ಪಲೆ ಜನ ಯಾರು ಗೊತ್ತಾನೆ ಏರು ಗುರಿಕಾರ ತಿಮ್ಮಪ್ಪೆ ದಿ ಗುರಿಕ್ಕರೇನಾ ಎನ್ನ ಅಮ್ಮೇರಿಯರಿ ಏರಿ ಗುರಿಕಾರ ಈಶ್ವರಪ್ಪಿ ಬೊಕ್ಕ ಆರ್ನ ಅಮ್ಮೇರಿಯರಿ ಏರಿ ಗುರಿಕಾರ ಯಡಿಯೂರಪ್ಪಿ ಬೊಕ್ಕ ಆರ್ನ ಅಮ್ಮೇರಿಯರಿ ಗುರಿಕಾರ ಬಂಗಾರಪ್ಪಿ ಏ ನಿಕ್ಲಿಡ್ದಾನೆ ಪೂರ ಅಪ್ಪ ಅಪ್ಪನೇ ಮಾತ ಎಂಕಲ್ನ ಸಮ್ಮಿಶ್ರ ಅಮ್ಮೇರಿ ನಾಕು ಅಂದ ಬಾರಿ ಬೇಜಾರಾಪನ ಬೇರೆ ದಾನೆ ಬೇಜಾರ್ದಾನೆ ಇತ್ತೆ ಈ ಕೆಲವು ಬದುಕೆರೆ ಬಂಗಯ್ಯರೇ ಗೊತ್ತುಂಡಿ ದಾನೆ ಒಂಜಿ ಎನ್ನಲೆ ಕತ್ತನ ಗುರಿಕಾರ ನಾಕ್ಲೆಗಿ ಹಾ. ನಾನು ಒಂಜಿ ಕೆಲವು ಸಂಸ್ಥೆದ ಈ ಕೆಲವು ಕಾರ್ಯಕ್ರಮ ಮಲ್ಪನೆತ ಅಧ್ಯಕ್ಷರು ನಾಕಿ ದಾದ ಭಂಗ ಮಾರೆ ಬೋಡನೆ ತಿಪ್ಪು ಜನ ಹೆಚ್ಚಿನ ಪಡೆನಾಥ ಪುಣತು ಕೇತಲೆ ಗಂಜಿ ಕಾರ್ಯಕ್ರಮ ಮಲ್ಪನ ಅಧ್ಯಕ್ಷ ಪೇರಿ ಹೇ. ಅಂದಲ್ಪ ಬೆಂದಿರ್ದಲ್ಪ ಪಾಠ ಎದ್ದಿಲ್ಲ ಬತ್ತ ಅಧ್ಯಕ್ಷರಿಗೆ ಅಧ್ಯಕ್ಷರೇ ಪಾಠ ಎದ್ದೆ ಅಲ್ಪ ದಾನೆ ಅಲ್ಪನೆ ಅಧ್ಯಕ್ಷದಾನೆ ಪಾಠ ಗುದ್ದುದು ಗುಜಿರಿಗೆ ಹೊರದುಪ್ಪೇನ ಅಧ್ಯಕ್ಷಗ ಅವೇ ಬಾಲೇನ ಏರು ಬೆಂದಿರಿದ ಪಾಠಗೊಂಡ ಪೇರ್ದು ಗುರಿಕಾರಗಳಂತನತಿ ಹಾ. ಓಲಾಲ್ ಒಂಜಿ ಮದಿಮೆ ದಲ್ಪನೆ ಆಡಿ ಒಂಜಿ ಬಜ್ಜೆ ಇದ್ದಿಲ್ಲ ಮತ್ತು ಗುರಿಕಾರನ ಪಟ್ಟು ಕೆಣ್ಣೆ ಗುರಿಕಾರೆ ಬಜ್ಜೆ ಇಜ್ಜತೆ ದಾನೆ ಅಲ್ಪನೆ ಏರ್ನ ಬಜ್ಜೆ ಇದ್ದೆತ್ತು ವರ್ಪನೆ ಅಪಗದೆತ್ತು ನಂದಿ ಅತ್ತೆ ಐಕೊಂಜ ಅರ್ಥ ಉಂಡ ಬೇರೆ ಹಾ. ಇತ್ತೆ ಪಕ್ಕ ಗುರಿಕಾರ ನಕಲೆಲ್ಲ ಗೆಂಪುನ ಕಮ್ಮಿ ಆತೀನಿ ದಾನೆ. ತುಂಬು ಮತ್ತೆ ಎಂಚಿನ ಬೇರೆ ಗುರಿಕಾರ ಗುಂದೆ ಕುಳ್ಳಿಯರೆ ಮನೆ ದಾನೆ ಕಾರ್ದಕ್ಕೆರೆ ನೀರ್ ದಾನೆ ಪರಿಯರೆ ಬೊಂಡ ದಾನೆ ಎಂಚಿನ ವ್ಯವಸ್ಥೆ ಅಂದ ಇತ್ತೆ ಅಂದ. ಗುರಿಕಾರೆಲ್ಲ ಪಾಳೆದ ಬಟ್ಟಲ್ ಬತ್ತೊಂದು ನಾಡೊಂದು ಬೋಳು ಇನ್ನು ದಿತ್ತೇರಿ ಗೆಂಪು ಜರತೆ ಅಂದ ದಾನೆ ಬೇತೆ ಗುಲಾವ್ಜರ ಅವು ಎಂಕ್ಲ ಗುರಿಕಾರ ನಕಲೆ ಒಂತೆ ಅಹಂಕಾರ ಮಲ್ತ ಸುರುಟು ಹಾ, ಹಾ. ಅಂದಂದು ಇತ್ತೆ ವಾರದ ಇಡೇಟ್ ಒಳ್ಳ ಮದಿಮೆ ಅಂಡ ಕೆಣ್ಣೆ ವಾರದ ಇಡೇಟ್ ಅಮ್ಮೆ ಮದಿಮೆ ಎಂಕ ಒಂಜಿ ದಿನದ ಬೇಲೆ ಗಜ್ಜರ್ನು ಸಂಬಳ ಬರ್ಪಣ ಎಂಕ್ಲ ಬರ್ಪ ಗುರಿಕಾರಗ ಸಂಬಳ ಕೊರ್ನಗ ಆಲೋಚನೆ ಅಲ್ಪಿಜೇನ ಗುರಿಕಾರಗಳ ಸಂಬಳನೆ ಕೊರ್ಪುನು ದೊಂಪ ಒಡ್ನಾಯಕಲ ಸಂಬಳನೆ ಕೊರ್ಪುನು ಬುಕ್ಕ ದೇವಿಯಾಗ ಕೊಡಿರೆ ಬೋಡನ್ನ ನಾಡೊಪ್ಪ ಹೊಡಿ ಪಟ್ಟಲ್ ಬಾತೋಡು ಬುಕ್ಕ ಯಾನ್ ಮತ್ತೆ ನನ್ನ ಮದಿಮೆ ಮತ ಪೋಪ್ನ ಉಂತ ಹೊಡುಂದು ಹೌದಾನೆ ಅಮ್ಮ ಮದಿಮೆ ಮತ ದುಂಬುದೆಲ್ಲ ಕಜ್ಜಿ ದಾನೆ ದುಂಬು ಮತ ಮದಿಮೆ ಬಂಡ ಎಂಚಿನ ಜಾತ್ರೆದೆಲ್ಲ ಕಂದಿ ಅಂದ ದುಂಬು ಒಂಜಿ ಆನಗ್ಲ ಪಣ್ಣಗ್ಲ ಮದಿಮೆ ಉಂಡು ಗೊತ್ತಾಪ್ನಿ ಎಂಚ ಹಾ. ಮದಿಮೆದ ಕಾಕಾಜಿತು ನಾ ಗೊತ್ತಾಪ್ನಿ ಹಾ. ಇತ್ತೆ ಅಂಚನ ಹಾ. ಇತ್ತೆ ಮದಿಮೆದ ಕಾಕಾಜಿ ತಯಾರಾಡುದುಂಬ ಊರಿಡಿಕ ನಾದುದ ಅದಿಕ್ಕು ಎಂಚ ಭಾವಚಿತ್ರತೆ ಅಂದ ಭಾವಚಿತ್ರ ಆನನಲ ಪೊನ್ನನಲ ಮದಿಮೆ ದುಂಬು ಒಂಜಿ ಲೆಕ್ಕದ ಅಂಗಿ ಗುಂಟುವಾರ್ದ ಅವಳ ಎಂಚ ಬೇರೆ ಎಂಚ? ಆನನ ಒಂಜಿ ಪೊಣ್ಣುಂಚ ಪೊನ್ನ ನಾನು ಪತ್ತೊಂದೊಂಜಿ ಭಾವಚಿತ್ರ ದೆಪ್ಪಡ ಅಂದ. ಅದೇ ಇಂದು ಎಂಚ ಭಾವಚಿತ್ರ ಹಾ. ಆನನು ಪೊಣ್ಣು ತುಂಬೊಂದು ಗಿರಿಕಿಲಟ್ಟುದಿ ಒಂದು ಬೆರ್ಚು ಆಡೊಂದು ಪುಗೇಲ್ಡು ಆಡೊಂದು ಕರ್ಮ ನಮಕುನ್ನ ಹಾ. ಅವಳು ಎಂಚೆ ಸಂಕದರಿಟ್ಟು ಸುದೆತ್ತ ಬರಿಟ್ಟು ಕಡಲ್ದ ಬರಿಟ್ಟು ಮತ್ತ ಭಾವಚಿತ್ರ ಹಾ. ಮೂರನೇಂದಿ ಆ ಮದಿಮೆದ ಭಾವಚಿತ್ರ ತುಪ್ಪೆ ಬೇರೆ ಎಮ್ಮೆ ಕುಲೇನು ಬಲ್ಲು ಆಡ್ದು ಹೋಯ್ತು ಅಂದ ಎಮ್ಮೆ ಏರಿ ಮದಿಮೆ ಅಪ್ಪನ ಪೊಣ್ಣು ಕುಲೆ ಏರಿ ಏರಿ. ಆನೆ ಮದಿಮೆ ಅಪ್ಪನವು ಮುಂಜೆ 4 ವರ್ಷ ಕರಿಬುಕ್ಕ ಕಂಡನಿ ಕುಲೇನೆ ಈರೇ ಗೊತ್ತುಂಡತಿ ಅದ ಗೊತ್ತುಂಡತ ಲೋಕೋಡು ನಡಪ್ಪನ ಲೋಕೋಡು, ಹಾ. ಮಾರೇರೆ ಹಾ. ಇಂದೆ ಅವು ಈಚೆ ಬುಡುಕ ಹಾ. ತುಂಬೊಂಜಿ ಪೊಣ್ಣು ಮಂಟಪಕ್ಕೆ ಬರ್ಪನ ಕ್ರಮ ಏತು ಪೊರ್ಲುತ್ತಿಂది ಏ ಅಲ್ಪ ಅಲ್ಪ ಕುಳ್ಳುದು ಭಟ್ರೆಲ್ಲ ಬುಕ್ಕ ಗುರಿಕಾರಲ್ಲ ಪೊಣ್ಣಲ್ಲಿ ತಂದು ಬಲ್ಲೆ ಅಂದ, ಅಂದ. ನಕಲಿ ಪೊಣ್ಣಲ್ಲಿ ತಂದು ಮುಲ ಹಿಡಿದು ಬರ್ಪನೆ ಹಾ, ಹಾ. ಇತ್ತೆಂಚನ ಇತ್ತೆಂಚ ಬರ್ಪನೆ ಪೊಣ್ಣು. ಪೊಣ್ಣು ಬರಡು ಬಣ್ಣದ ಮಾತೆಲ್ಲ ಕಾತುಕೊಳ್ಳೆ ಪೊಣ್ಣು ಒಯ್ಟೆ ಅರ್ಪುನು ನನ್ನ 4 ವರ್ಷ ಕರಿನಾಗ ಕಂಬ ಬಿಡೋದು ನರಸಿಂಹ ಬತ್ತಲೆಕ್ಕ ಬತ್ತನಲ್ಲ ಬತ್ತ ಮಂಟಪ ಎದುರ್ದೆ ಅರ್ಪಣೆ ಸಭೆತ್ತ ನಡುತ್ತಿ ಅವಳ ನಲ್ತೊಂದು ಅವ್ನು ನಲ್ತು ಒಂತೇನ ನವಿಲ ನೃತ್ಯ ಆಡಿ 3ನೇ ಒಂಜಿ ತೂಪೆ ಬೇರೆ ಪಿಲಿಯೇಸ ಬಾಡೊಂದು ಟಾರ್ಚೆಡ್ ಬರೋದು ಮದಿಮೆ ಅಂದ ಭತ್ತದ ಆನಂದ ತೂದು ನಕ್ಕದ ನಲ್ಪಿನೆ ಮದಿಮೆ ಅಂತೂದು ತಿಕ್ಕಿಯ ಮಗ ಕುರಿ ದಿಕ್ಕಿನ ಅಂದ ಅಂದ ಮತ್ತ ಬೋಡಂ ಬೇರೆ ಬುಕ್ಕ ದುಂಬು ಮತ್ತ ಮದಿಮಲ್ ಬಂಡೆ ಎಂಟ ಒಂಜಿ ಮಲ್ಲಿಗೆದ ಜಲ್ಲಿ ಬಾರ್ದು ಹೊಸ ಸೀರೆ ತುತ್ತೊಂದು ಇತ್ತೆಂತ ಮದಿಮಲೇರು ಮದಿಮಲ್ನ ಅಪ್ಪೆ ಇರದೆ ಗೊತ್ತಾಗ್ಬಿಟ್ಟು ಬೇರೆ ಮದಿಮಲ್ 4 ಚೆಂಡು ಮಲ್ಲಿಗೆ ದಿನ ಮದಿಮಲ್ನ ಅಪ್ಪೆ 10 ಚೆಂಡು ಮಲ್ಲಿಗೆ ದಿನ ಅಂಚಿತ್ರ ಮತ್ತ ಐಕನ್ ಮದಿಮೆನೆ ಬಡ್ಚಿನ ನಿಗಾಂಟ್ ಮಾಲ್ತ ಅಂದ ದೇಬೇರ್ನ ಒಂಜಿ ಸೇಪನ್ಪೆ ಭಾಗ ಅಂತಾರೆ ದಾನೆ ಯಾನ್ ಇತ್ತು ಪಾತೇರಿಯತಿ ಅಂದೆ ಎನ್ನ ಮಂಡೆ ಚೊಡೆ ಪಾತೇರ್ನಿ ಬೇರೆ ದಾನೆ ಮಂಡೆಚ್ಚ ದಾನೆ ಮಂಡೆ ಚಂಜಿನ ಬುಲೆದು ಗರ್ಗಾಯತೆ ನನ್ನಲ್ಲ ಮದಿಮೆ ಆತ ಜತೆ ನಿಕ್ಕ ನಲ್ಲ ಮಾತು ಒಂಜಿಲ ಒಂಜಿಲ ಅಂಡೆ ಎಂಚಿ ನಾವು ಪೊಣ್ಣಿ ಕುಜಿಂದಿ ಅಂದ ಪೊಣ್ಣಿ ಕುಜಿ ಅವಳ ಪೊಣ್ಣುಜ್ಜಿ ಅಂದತ್ತಿ
ಪೊನ್ನುಳು ಕೇನ್ಗಗೆ ಪೊನ್ನುಳು ಬೋಡೈನ ತುಲ್ಲ ಇತ್ತೆದ ಪೊನ್ನುಳಕ್ಕೆ ಜನ ಜಕ್ಕೆ ಅಂದ ಬಂಜಿ ಮಲ್ಲೆ ಪೆರಲ್ಲಿ ಗಂಗಾ ಸರವರ್ತಿ ಸಪೂರ ಪೆರಲ್ಲಿ ಸೀಕ್ದಾಯಿ ಮಂಡ್ಯದ ಕುಜಾತಾದ ಪೆರಲ್ಲಿ ಅವದ್ದು ಪೆರಲ್ಲಿ ಆಯ್ತಾಯ್ತಾರ ಅಂಚನ ಮಾತ ಬೇರೆ ಆಂಡ ಅವು ನಮ್ಮ ನಾಡ ಓಲಾನ್ಲ ಒಂಜಿ ಪೊನ್ನುಂಡು ಬಂದದು ನಮ್ಮ ಒಂಜಿ ಜಾತಕ ಮತ್ತೊಂದು ಬಂಡ ಇಂಚ ಅನ್ಪುಣೆ ಮಾತ ದಾನೆ ಇಂಚಿತ್ತಿನೇ ಅನ್ಪುಣೆ ಪೊನ್ನುಂಡು ಬಂದದು ನಾಡೊಂದು ಬಂಡ ಅಂದೇ ಆಟ ದಕ್ಲೆಗೆ ಪೊನ್ನು ತಿಕ್ಕುಜಿ ಬೇರೆ ತೋಟ ದಕ್ಲೆಗೆ ಪೊನ್ನು ತಿಕ್ಕುಜಿ ಪೂಜೆ ದಕ್ಲೆಗೆ ಪೊನ್ನು ತಿಕ್ಕುಜಿ ಆಟೆ ಮಕ್ಕಳಿಗೆ ನಮ್ಮ ಅಡಿಕೆ ದಕ್ಲೆಗೆ ಪೊನ್ನು ತಿಕ್ಕುಜಿ ಬುಕ್ಕ ಮುಕ್ಕುಲು ಎಂಚಿನ ಮಲ್ಪೆ ಪೊನ್ನು ಅವಳೆ ಕೇನಂ ಬಂಡ ಇಂಚಿತ್ತಿನ ಮಾತ ಬತ್ತಾರ ಬೋಯರೆ ಅಂಡಿ ಆಯ್ಕೆ ನಿಗಂಟು ಮಲ್ತದೆ ನನ್ನ ಪೊನ್ನೆ ಅವಡುಂದಿದ್ದಿ ಪೊನ್ನಳೆ ಕತ್ತನಂಜಿ ಆನಲೆ ಒಂಜಿತ್ತಿನ ಎಂಚಿನ ಮಾರಿ ಮದಿಮೆದ್ದ ಸಾಯ್ಪುನೇದ ಏನು ಇನ್ನಿತ ಬಿದಾಡ್ನೆ ದೂರ ಗೊತ್ತುಂಡಿ ದೂರ ಎನ್ನ ಬಾವೇರು ಇಲ್ಲೇ ಬೇರೆ ಬಾವೇರು ಚೆನ್ನಪ್ಪಿ ಚೆನ್ನಪ್ಪಿ ಆಯ ಗೊರಿ ಮಗಿ ಹಾ ಆಯ ಸಾಧಾರಣ ನೆಲಟ್ಟು ಜೊತೆ ಪಜೆಲ ಎಲ್ಲ ಒಂಜೇ ಲೆಕ್ಕ ತೆಲುಗು ಪೊಂಬೇಲೆ ಅಂದ ಎಕ್ಕಲೆ ತಿನ್ಪುನ ಪುಚ್ಚದ ಲೆಕ್ಕಾತೆ ಆಯಗ ಪೊಣ್ಣು ತಿಕ್ಕೊಂಡಿ ಎಂಕತ್ತಿಗೆ ಅಂದ ಒಳ್ಳೆಗೆ ಪೊನ್ನಗಳ ಹುಷಾರಿದ್ದೆ ಅದಿ ಪುಜ್ಜಿನ ಆಯನ್ ಮಾತ ಓದ್ತೋನೆ ಅಂತೆ ಬಂತೆ ಮಾವೇ ಬರ್ತದೆ ಪೊನ್ನೊಂಜಿ ತೂದುವಾರೋಡು ನನ್ನೈತೆ ಅನ್ ಪೋಜಿನ ನಂಜಿಡ್ ಅನ್ಪಿ ಅನ್ಪಿ ಐಕಿದ್ದೆ ಅನ್ ಪೋಪೆ ತುಕ ತಣ್ಣ ನಾಡ ಪುರ್ಸೊತ್ತಿನ ಬಾtere ಬಿದಾಡ ಹೋದಾರ್ಪೆ ಭಾಗವತರೇ ನಮಸ್ಕಾರ. ಓ ಭಾಗವತರೇ ಕೇನು ಜೈರಿ ಮಾನವ ಜೀವನದ ಶ್ರೇಷ್ಠವಾದ ಸಂಸ್ಕಾರವು ಒಂದು ಬಂಡವು ಮದಿಮೆಗೆ ಅಂದ ಅಂಚಿತ್ತಿನ ಯೋಗ ಎನ್ನ ಮಗೆ ಪಚ್ಚುಗು ಬೈದಂಡು ಬಾಳೆ ಪಚ್ಚು ಸೋಮರ್ಪೇಟೆದ ಪೊನ್ನು ಎಂಚೆಲ್ಲ ಬಂದರದು ಬೈದ ಬಣ್ಣಗ ನಾಲು ಬಂಗುಡೆ ಅಲ್ಲ ಕಣ ಇದು ಮಾರೆ ಓಡಿ ನಿನ್ನಮ್ಮ ಡ್ಯಾನ್ಸ್ ಬಲಿಪುನು ಮದಿಮೆಚ್ಚಯ ಕಾರ್ ಬತ್ತೀನಿ ಬಾಂಬು ಮಾಮು ఆయన ముసుట్టుతున్నా అచ్చే ಒಂಜಿ లాగి నోడే కార్ బత్తున్నా అంది కార్ బత్తున్న క్రమన కార్ బత్తున్న ಒಂಜಿ ಅಡ್ಡ ಅವು ದುಂಬು ಮತ ಕ್ರಮ ತಿಂಡಿಯ ಅಡ್ಡ ಬುರುದು ಪುಡ್ಡಿ ಆಡೊಂದು ಪೋಪುನ ಅಂದಿ ಇತ್ತೆದ ತೂತಾನ ಇತ್ತೆ ಇನ್ನು ಮಾತ ಇತ್ತೆದ ಪೊಸತ್ತು ಬತ್ತದ ಕಾರ್ ಬತ್ತನೆ ಎಂಚ ಇಂದ ಎಡ್ಡೆಂಜಿ ಮರ್ಯಾದೆ ದಯನೆ ಬರಡ್ ಒಂಜಿ ಸ್ವಾಮಿಲೇ ಬರಡ್ ಒಂಜಿ ಗುರಿಕಾರ್ರೇ ಬರಡ್ ಬತ್ತಿ ಒಟ್ಟಿಗೆ ಇಂಚ ಕೈವಾಡ ಅಯ್ಯ ಕಾರು ಗಾಯವಾಡ್ವೇನ ದೆಕ್ಕರಲ್ಲ ಗಾಯವಾಡ್ವೆ ನನ್ಗೆ ಗೊತ್ತಾಗ ಸರಿ ಬತ್ತಿ ಮದಿಮೆ ಮದಿಮೆ ಮೆಲ್ಲ ಎಟ್ಟಲ ಮಗ ದುಂಬೆ ದಾಲ ಇಜ್ಜ ಐಟ್ ಪೊಲಿ ಉಂಬೆ ಪಕ್ಕೆಲ್ಪು ಪೊಲಿದ ಕುಡ ಕೇಸ ನಗ ಒಂಜಿ ಕರ್ತಿ ಆರ್ನ ಜಾಲ್ದತ್ತ ಪೊಲಿಪುನೆ ಮದಿಮೆ ಖುಷಿ ಇಂದಂಬೆ ಮದಿಮೆ ಒಂದ ಬತ್ತರ ಪತ ಖಂಡನಿ ಬಿಡಿದ ಒಂದ ಎಂಚಿನಂದು ಗೊತ್ತು ನನಗೆ ಗೊತ್ತುಂಡು ಎಂಚಿನವು ಬುಡೆಜ್ಜಿ ಬಂಡ ಒಂಜಿ ತೆಲುಪುದ ಸೀರೆ ತುತ್ತೊಂದು ಒಂಜಿ ಒಂದು ಕೈ ಜನ ರವಕ್ಕೆ ಪಾಡೊಂದು ಮೋನೆಗೆ ಒಂಜಿ ರಡ್ಡು ಮೂಜಿ ನಮ್ಮನೆ ಪೂಜಿದು ಒಂಜಿ ಎಲ್ಲಿಯ ಕಣ್ಣಿಗೆ ತೋಜನ್ನ ಬೊಟ್ಟು ಬಾರ್ದು ಒಂಜಿ ಎಲ್ಲಿಯ ಪಕ್ಕಿತ ಚೀಲೋ ನಿಂಚ ಪತೊಂದು ಇಂಚ ಸರಂಗ ನಿಂಚ ಮಲ್ತೊಂದು ಅಂಚಿ ಇಂಚಿ ದುಂಬು ಪಿರಂ ನಾಲು ಸುತ್ತ ಒಂದು ಎದುರುರ್ದು ಪೋಪು ನಾವು ಬುಡೆದ್ದಿ ಆನು ಮರೆ ಕಂಡನಿ ಬಂಡ ತಿಕ್ಕಿನ ಅಂಗಿನ ಬಾಡೊಂದು ಗಡ್ಡದೆಪ್ಪೆಲ್ಲ ಪುರ್ಸೊತ್ತಿಜ್ಜಂದೆ ಮೋನೆ ದೆಕ್ಕದ ದೆಕ್ಕೆ ಎಜ್ಜಿ ನೆಜ್ಜಿ ಅಂಚಿಡ್ದೊಂಜಿ ಬುಡೆದ್ದಿನ ಚೀಲೊಲ್ಲ ಪಾಡೊಂದು ಬಾಲೆಲ್ಲ ಇಂಚ ಪತೊಂದು ಬುಡೆದ್ದಿನ ಬೆರಿನೇ ಒಂದು ಬೋಪು ನಾವು ಕಂಡನಿ ಬಾರಿ ಹುಷಾರ್ಲಿ ನಿಮ್ಗೆ ಮದಿಮೆ ಆಗಿಲ್ಲ ಮದಿಮೆದ ಬಗ್ಗೆ ಬಾರಿ ಅರೆಂತದ್ದು ಬರ್ತಿ ಇವ ಬರೀ ಮಗಲ್ಲ ಇವ ಬೋರ್ಚಂದನೆ ಕಲ್ತ ನಮ್ಮಾಗಿ ಎಂಚಿನಾಮು ಬಾಜೆಗೆಟ್ನೆ ಬಗಂಜಿನ ಬುಡೆದ್ದಿ ಉಂಡ ನಾ ಬುಡೆದ್ದಿ ಒಂಡ ಎಂಚಿನ ಮನ್ಪೆನಿಕ್ಕಿ ನಾ ನಂಕೊಂಜಿ ನಾಯಿನ್ ತುನ ಪನ್ನೆರಪ್ಪನದು ನಾಯಿ ತುಚ್ಚುನುಂದು ಒಂಜಿ ಪಿಲಿನ್ ತುನ ಪನ್ನೆರಪ್ಪನದು ಪಿಲಿ ನಮ್ಮನ ತಿನ್ಪುನುಂದು ಎರ್ಲೆನು ತುನಗ ಪನ್ನೆರಪ್ಪನದು ಎರ್ಲು ನಂಕ ತಾಡುವಾಂದು ಆಂಡ ಮದಿಮೆ ಆಯಿ ನೆಡ್ದು ಬುಕ್ಕ ಸೈತ್ ನಾಡೆ ಮುಟ್ಟ ಎಂಚಿನ ದಾದ ಓಳುಂದು ಪನ್ನೆರವನ್ನ ಒಂಜಿ ಜೀವಿ ಪ್ರಪಂಚ ಹೊಡುತ್ತನ ಬುಡೆದ್ದಿ ಮಾತಿರೇವ್ಯ ಪಂಡ ಅವು ಏತ್ವರ್ತು ತುಚ್ಚುಂಡು ಏತ್ವರ್ತು ತಾಡುಂಡು ಏತ್ವರ್ತು ಕೆರ್ಪುಂಡು ಪಾನಿ ಏರ್ನೇ ಸಾಧ್ಯ ಎಂಕ ಬಗ ಮದಿಮೆ ಓಡ್ತಿ ಯಾನು ಒರಿಯಾನಿ ಎಡ್ಡೆ ಮಲ್ತೆ ಒಂಜಿ ಇಲ್ಲ ಒರಿಯಾನಿ ಎಡ್ಡೆ ಮಲ್ತನ ಒಂಜಿ ಊರಿ ಎಡ್ಡೆ ಆಯ್ಲೆಕ
ಒಂಜಿ ಊರು ಎಡ್ಡೆ ಒಂಜಿ ಗ್ರಾಮ ಎಡ್ಡೆ ನಮಕ್ ಸ್ವಾಮಿ ವಿವೇಕಾನಂದರ್ ಬಂತೇರಿ ವಿವೇಕಾನಂದರ ಹೆಂಚಿನಲ್ಲ ಬಣ್ಣ ಎನ್ನ ಮಗೆ ಮದಿಮೆಯರ ಬಿದಾಡ್ದೆ ಆಯ್ಕ ಬೋಡಿ ಕಟ್ಟದ ಮದಿಮೆ ಒಂದೆ ಕುಳ್ಳುದು ಬೋಕ ಆಯ್ ಬ್ರಹ್ಮರಕ್ಕ ಸೇರ್ನ ಆಪು ಜಗತ್ತ ಬರ್ಚಿ ಬೋಡು ದಾಯ್ ದಾಯ್ ಒಟ್ಟು ಎಂಕೆ ಆತಿ ಜಿಮ್ ಕಾಯಕ ಕುಲ್ಲೋರ ಅಲ್ಲ ನಿಕ್ಕಾಜಿ ಎನ್ನ ಮಗ ಬಲ ಬೇಡ ಬಲ ಇಡಲ್ಲ ಬಲ ಬಲ ದಾಲ ಬುಜಿ ಬಲ ನಿನ್ನ ಅಮ್ಮಗ ಬೇಜಾರಾಪನ್ ಬಲ ಈ ಮದಿಮೆ ಅಲ್ಲ ಯಾನುಲ್ಲೆ ಆಯ್ ಮದಿಮೆ ನೀ ಸಾವುಗ ಅಂಚತ್ತ ಮದಿಮೆ ಅಲ್ಲ ಯಾನು ಗುರಿಕರೆತ ಯಾನು ಸುಧಾರ್ಥ ಕೊರ್ಪೆ ಒಲ್ಪದ ಪೊಣ್ಣು ಸೋಮಾರಪೇಟೆ ಇಂದ ಒಂಜಿ ಸೇಪನ್ಪೆ ಚೆನ್ನಪ್ಪ ನನ್ನ ಇತ್ತೆ ಪೊನ್ನ ಇಡ್ಲ ದಕ್ಕ ಖರ್ಚು ಮಲ್ಪೇರಿಂದ ಸರ್ಬತ್ ವಾರಿಯರೆ ಉನಿಯರೆ ಐಕನಕ್ಕೆ ಗಾಡಿ ಗಾಡಿ ಪೋಯರೆ ಇದ್ದಿ ಪೋಯಿನೇಟಿ ಹಾಪುಣದಂಡ ಪೊಣ್ಣು ನಿಗಂಟ ಅದು ಉಂಡುದೇ ಆರ್ಪುಂಡು ರಾಸಿ ಪೋಯಿ ವಾಡ್ನ. ಅಪ್ಪ ಪೋಯಪ್ಪ. ಸತ್ಯದ ಬದುಕಿಗಿನಿ ಸಾಧಿ ಉಳಿದು ನಿತ್ಯದ ಜೀವನದ ಕಷ್ಟಡಿ ಕೊಡ್ಕೊಂಡು ಸತ್ಯದ ಬದುಕಿಗಿನಿ ಸಾಧಿ ಉಳಿದು ನಿತ್ಯದ ಜೀವನದ ಕಷ್ಟ ಪಡ್ಕೊಂಡು ಉಂಟು ನರಮನೆ ತವದಾವ ಎಣ್ಣೆ ತೂಪುಂಡವು ಇವಕ್ಕೆ ಬಾಯಿ ಇದ್ಯಾದ ಈಲ ಅಂಚನೆ ಮಾರೆ ನಿನ್ನ ತರೆಟ್ಟು ಒಂಜಿ ನೂತ ಇವಾಗ ಹಂಗದ ದೈ ನಡುಲಿ ಮಗ ಈರ್ಲೆಂಜಿನೇ ಪಾಳೆದ ಬಟ್ಟಲ್ ಕಂಕಣ ಆಡಂದಿ ಪಾಳೆದ ಹೊಟ್ಟೆ ಕಮ್ಮಿ ಅಜಿಪತ್ತೈನತ್ತ ಮಣ್ಣಲೆ ಅಂಕಾನೆ ಆಡೊಂದು ಬತ್ತಲೆಕ ತೋಜು ಓದಾಳ ಪಿದಾಟ್ನಾಗ ನಿಕ್ಲೆಗೆ ಎಂಚಲ ಮರ್ಯಾದೆ ಇಜ್ಜಿ ಮಾಡಿ ಹೋಯ್ನಲ್ಪ ಇತ್ತಿನಕ್ಲೆಗಲ್ಲ ಮರ್ಯಾದೆ ಇಲ್ಲ ಒಂದೊಂದು ಕುಂಟು ಸುತ್ತ ನೋಡುಂಬೆ ಒಂಜಿ ಅಮಾಚಾರನ ಪಿದಾಟ್ನ ಒಂದೊಂದು ಕುಂಟು ಸುತ್ತೊಂಡ್ರೆ ಸಣ್ಣ ನಿಕ್ಲೆ ಇತ್ತೆ ದಾಯ್ತೆ ಅನಿತೆ ಕುಂಟು ತುತ್ತು ಇಜ್ಜಿ ಬಂದ್ಪುಣ್ಣ ಬಕ ನಾವು ಇಂದ ತುಳ ಉಳ ಇದು ಉಂಟು ಬಕ ಆಯ್ ಉಳ್ಳ ಇದೀನಿ ಪಾಡ್ದಿನಿ ಮಾತ್ರ ಇನಿ ಮಾತ್ರ ಇನಿಯ ತೇಪಲ ಪಾಡುವೆ ಬಕದಾಯನ ಮೇವು ಹಂಗೆ ಆತುತ್ತದ ಅವು ದಾಯ ಗೊತ್ತುನ್ನ ಇತ್ತೆ ಕೆಲವು ಪೊಣ್ಣುಳ್ಳ ಸಾಧಾರಣ ಇಡೆ ಮುಟ್ಟ ಎತ್ತಿದಿಂದತ್ತ ಅವಳ ಇಟ್ಟೆ ಮತ್ತ ಪೊಲ ಮಣಿಪಾಲದ ಇಟ್ಟಿ ಈತೆಂಗಿಯೋ ಅವಳ ಇಲ್ಲ ನೆರ್ಪೇರ್ತೋ ಜೋಡಿ ಜಿನ ದೆತ್ತು ಕೈಟೆ ಬತ್ತೊಂದು ಬೈಬ ಐಕೆ ನಮ್ಮ ಉದ್ದದ ಪಾಡ್ದ ಹಾಕಲೆ ಕೊಂಚ ಆಧಾರ್ ಸಾಕ ಈರಿ ಇಂಚವಾತ ಆದರ್ಶ ಜನ ಆದುರ್ಸಾಪುಡಿ ಇಡೀ ಕುಟುಂಬ ಗೊಂಜಂಗೆ ಕುಟುಂಬ ಗೊಂಜಂಗಿ ಇನ್ ಯಾನು ಪಾಡೊಂದು ಬರ್ತದೆ ಆತ ಎನ್ನ ಕುಟುಂಬದ ಮತ್ತ ಅಲ್ಪ ಉದಯ ಅಣಿಸುತ್ತೊಂದು ಕೇತೊಂದಿ ಸುದ್ದಿ ಬಿಡುಗಡೆ ಆಪುಜ ಕುಟುಂಬ ಗೊಂಜಂಗಿ ಇಪ್ಪು ನಮ್ಗೆ ಏರ್ಮೆ ಕುಸಲ್ದ ಗುರಿಕಾರಿ ಕುಸಲ್ದ ಗುರಿಕಾರಿ ಕುಸಲ್ದ ಗುರಿಕಾರಿ ಗುರಿಕಾರಿ ಸಾವು ಮುಗುಡೆ ಲೆಕ್ಕಲ್ಲಿ ಕುಸಲ್ದ ಗುರಿಕಾರಿ ಬೇ ಗುರಿಕಾರೇನ ಗುರಿಕಾರಿ ಬಾಲಮಂಗಲದ ಡಿಂಗೆ ಲೆಕ್ಕ ಒಳ್ಳೆ ಮಾರೆ ಎಂಚಿರಾಜ್ ಯಾನು ಡಿಂಗೆ ಆತ ನಿಕ್ ಡಿಂಗೆನೆ ದಾರ ಓ ಮಾರಾಯ ಶುರು ಆಗ್ತದೆ ಬೊಕ್ಕ ದನ ಶುರು ಅವಡತ್ತೆ ಓಡಿ ಅಮಸ್ಕಾರ ಮಗ ಡಿಂಗೆ ನಾನ್ಪಿ ದೇವರೇ ದೇವರೇ ದಾಳತಿ ದೇವರೇ ಎಂಚಿನ ಕೊಲ್ಲು ದೇವರೇ ಕೈದಾರ್ ಪಡ್ ಜಪಗ ಪಗ ಖಜಾವದ ಗಾಡಿ ಪೋಯ್ಲಕ್ಕ ನಾದು ನೀರು ಸಾಂಕಾರ ನಿಕ್ ಮಲ್ಲ ಜೊಂಜಿ ಕುಲ್ಲುನ ಒಂಜಿ ಕುಲ್ಯ ರಂಜಿ ಹಾಸನ ಹಾಸನ ತುಂಬು ಹಾಸನ ಬಲೆ 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 ಪಕ್ಕ ಪಕ್ಕ ಪೊನ್ನಂಜಿನಿ ಕಂಟ ಆಡು ಮದಿಮೆ ಆಡು ಬೇಗ ಸಭಾಗಾರಿಕ ಬಂದು ಬೇಗ ಪಕ್ಕ ಅದಾನೆ ಇಯ್ಯದಾನೆ ಕೊನಪ್ಪುನೆ ನಾಳೆ ಮಂಡ ಇಲ್ಲೊಂಜಿ ಪೊಣ್ಣು ಇದ್ದಂದ ಬಾರಿ ಮಂಗ ಮಾರೆ ಇಲ್ಲಿಂದ ಇವ್ ಕೊಂಚ ಫೋನ್ ಬೋರ್ಡ್ ಮಾರೆ ದುಂಬೆ ಹುಷಾರಿದ್ದೀನಿ ಮನ್ಪ ಮಧ್ಯರಾತ್ರಿ ಇಡ್ತಾರೆ ಹೆಚ್ಚು ಕಮ್ಮಿ ಆಡ ಓಣತ್ಯ ಪೊಣ್ಣು ಪೊಣ್ಣು ಒತ್ತೋಡು ಒತ್ತೆರೆ ತಿತ್ತೆ ಉರ್ತುನೆ ಪೊನ್ನುಲೆ ಉರ್ತುನೆ ಹೆಚ್ಚ ಅಬ್ಬ ಹೆಚ್ಚು ಹಾಕೊಂಡು ಬೇ ಬಾವ ಬಗ್ಗಲ್ಲ ಚೂರು ಇಂಚಿದಿಲ್ಲ ಶುರು ಮಲ್ಪಗತ್ತ ಶುರು ಮಾಡ್ಬು 9 ಗಂಟೆಗೆ ತುಂಬು ಮುಗಿಯೋಡು ಅವ ಶುರು ಮಲ್ಪನತ್ತ ಶುರು ಮಾಡ್ಪ ನಮ್ಮ ಮಂತ ಒಯ್ಯದಟ್ಟೊಂಜಿ ನಾದಾದ ಅಂಡ್ರಿ ಇತ್ತ ಕೂಡ ನಮ್ಮ ಮಂತ ಮರ್ಲ ಮಾತೆರೆಲ್ಲ ಕುಳ್ಳ ಪರ ಉಳ್ಳಲೆ ಉರುವಾಪನೆ ಕಾಪುಂಡತ್ತ ಕುಳ್ಳ ಉಣಕ್ಲು ಮಾತ್ರ ಕುಳ್ಳ ಯಾರೆ ಮಾತಿರ್ಲ ಕುಳ್ಳ ಯಾರೆ ಜೀನಿ ಮಗ ಎಂಚ ಬತ್ತಾರ್ಮೆ ಎಂಕ್ಲರಾ ಒಂದು ಬತ್ತಿರಿಂದಿಯ ಹೆಚ್ಚಿನ ಮೇ ನಿಕ್ಲು ಕಕ್ಕೆದ ಸಂತಾನ ಎಂಚಿನ ನಡತೊಂದು ಹತ್ತನೆ ಅಂಚನ ಒಂಜೊಂಜಿ ಗುರಿ ಕುಳುಲ್ಲ ಮಾರೆ ಮಾರ್ಗೋಡು ಅಂದ ಬೆಲೆಗೆತ್ತನ ಒರ್ಂಬೊಂಡು ಬಾರ್ದು ನಿಗಿತ್ತಿನಲ್ಲ ನಿಗಿ ಅಂದ ಈ ಮಾರ್ಕದ ದುಡ್ಡುಲ್ಲ ನಿಂಗುಂಡೇನಂದತ ಅವು ದಾದ ಗೊತ್ತುಂಡ ನಮ್ಮ ಪಂಡ ಹೆಚ್ಚಾಪುಣಂಬ್ಯ ಆ ಪೊಂಜವನಕಲೆಗೆ ತಿಂಗಳು 2,000 ಅಂದು ಕೊರ್ಪುನೆ ಐನೇ ದೇತೀತುಲ್ಲ ಮಾರ್ಗದ ಬೇಲೆ ಪೂರ ಆತು ಅಂದ ಆತ ಪಾತಿರ್ ನನ್ನ ಮಕ್ಕಳೆಲ್ಲ ಬರಂದು ನಿನ್ನ ಬಿಡಿ ಎದ್ದಿಗೆ ಬರ್ಪಿಗೆ ಕಾರ್ಪುಣ ಮಾರೆ ಅಲ್ಪ ಹೋದು ಸುಮಾರು ವರ್ಷ ಅಂದತ್ತ ಓಡಿ ಅಂಚಂಗೆ ನಂಜಿಡುವಾತಿರ್ನೆ
ಅವು ಇಪ್ಪಡೆ ಆಯ್ತಾ ಎಂಚಣ್ಣುಮೆ ಬರ್ಸ ಎಂಚಣ್ಣುಮೆ ಬರ್ಸದ ಬಂಡದ ಫಿಕ್ಕರ್ ಇದ್ದಿ ಮಾರೆ ದಾನಮೆ ಜೋಕಲೆಗೆ ರಜೆ ಬರ್ನಾನಿ ಬರ್ಸನೆ ಇದ್ದಿ ಅಂದ ಅಂದಂದು ಇಜ್ಜಿನ ಬರ್ಸಾನೇನ ನೀರೇಂದು ನೀರೇ ಬರ್ಸ ಇಜ್ಜಿ ನಿಕ್ಕ ನನಗ ಒಂತೆ ಪೊರ್ತಾಡು ಗಂಗಸರದ ಬರ್ಸ ಬರ್ಪು ಗಂಗಸರದ ಬರ್ಸ ಆತನ ಇಂಡಿಯನ್ ಇಲ್ಲಾರು ಒಂಜಿ ಲೋಟ ಎಲ್ಲ ಕಾಲಿಪ್ಪಂದು ಹೌದಾನಮೆ ವಾನಮ್ಮನೆ ಪರ್ಪುನೆ ಅಮ್ಮೆ ಮಗಿ ಬುಕ್ಕ ರನ ಕುಡಿಕೊಳಮೆ ಇನಿ ಪರಿಹಾರ ಉಂಟು ಮೈಸೂರಿಗೆ ಹೋಪ್ ನೀನು ಎಲ್ಲೆಗದಿದ್ದೀನಿ ಇವತ್ತು ನೆರುವೆ ಸೈಯಡ್ ನಮಕ್ ಸೈಯಾಡು ಆಡು ಹುಡುಗಿಯದ ಆಡುವೆ ಹುಡುಗಿ ಅವ ಕುಲೊಂದು ನಪೆಲೊಂದು ಏಪವನ ಸುಸುರು ಆಪುನೊಂದು ಚತ್ತಮೆ ಜವನಿಯೇ ದಾನೆ ವೈ ವಾಟ್ ವಾಟ್ ವೈವಾಟಿ ಅವೇ ವ್ಯವಹಾರ 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 ರಡ್ಡು ಬಜ್ಜೆ ಇದು ಅಂಗಡಿ ಇಟ್ಟು ಬಲ್ಲೆ ಗೊತ್ತಾನ ರಡ್ಡು ಬಜ್ಜೆಯ ಅಂಗಡಿ ಉಂಡು ರಜೆ ಮಂಜಯ ರಜೆ ಮಂಜಯ ರಡ್ಡು ಬಜ್ಜೆ ಇದು ಅಂಗಡಿ ರಡ್ಡು ಬಜ್ಜೆಯ ಅಂಗಡಿ 100 ಜನ ಮೇನೊಟ್ಟಿಗೂ ಬೇರೆ ಎಂಕನ ಮೇ ನಾನ ನೊಟ್ಟಿಗೂ ಇತ್ತವರಿಗೆ ಏಪನೆ ನನ್ನ 99 ಜನ ಸೇರ ನೋಡು ಭಯಂಕರ ದಾನೆ ಹುಡುಗಿ ಕಲ್ದಾನಮ್ಮ ಒಬ್ಬ ಭಯಂಕರ ಕಾಲ್ಕದೆ ಇತ್ತ ಮುಗಿಯಾಡು ಬುಕ್ಕ ಕಾಲ್ಕುನ ಬೇಟುದಿಲ್ಲ ಓ ಕಲ್ದೇನಾ ಕಲ್ತುದೇನಾ ಗೊತ್ತಾನ ಕಲ್ತಿದ್ದೇನ ಅಂದೆ ಎಂಜಿನ ಎಂಜಿನ ಆರ್ದಿ ಆಹಾ ಮುಟ್ಟ ಕಲ್ಕದೆ ಕೊಡ್ಚು ಕುಲ್ಲು ಕಲ್ತದೆ ಎಡ್ಡೆ ಮಾತಾ ಕಲ್ತನೆ ಮೂಜಿ ಪದವಿ ಮೂಜಿ ಪದ ಉಂಡು ಓ ಮೂಜಿ ಬೆಂಜನ್ ಪದವು ಮಂಗಿಲ ಪದವು ಕೋಡ ಪದವು ಕೋಡವದವು ಸೈತು ಓಡ ಬದ ಸಾಹಿತ್ಯ ಬೋರ್ಡ್ ಆಯೆ ಪೂರೆ ಲಗಾಡಿ ಕೊರ್ನಿ ಆಯೆ ಮಾಡಿ ಉನ್ನತ ವ್ಯಾಸಂಗಡು ಮೂಜಿ ಪದವಿ ಮೂಜಿ ಮೂಜಿ ಉಂಡು ಎನ್ನ ಮಗಲ್ಲ ಕಂಡಾಟ ಕಾಲದಲ್ಮೆ ಅಪ್ಪಗ ಪೊಣ್ಣಾವ್ಯ ಕಂಡದ ವರ್ಪಿ ಕಲ್ತದಲ್ಗೆ ಕಂಡ ಸತ್ಯ ಕಂಡ ಬಟ್ಟೆ ಕಲ್ದ ಅಂಡ ಬಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಒರಿ ಮರ್ಲೆ ಅಡ್ಡ ಸರಿ ಮಲ್ಪೊಳಿ ಮಾತಿರ್ಲ ಮರ್ಲೆ ಅಡ್ಡ ಬಂಗಾಪುಡು ಮಾಪು ಆಳು ಆಲ್ನ ಅಮ್ಮೇರ್ನ ಅಭಿಲಾಷೆನ ತೆರಿದು ಓ ಇತ್ತ ಅಮ್ಮೆ ಬೇತೇನುಂಡ ಎಮ್ಗೆ ಬಾಯ್ ನೀ ಪನ್ಪುಡೆಂಜಿನಿ ಗೊತ್ತೋಜು ಪಂಚತ್ತು ಅವ್ ಜನನಿ ಆನೆ ಪಂಡೊಂಡ್ರ ಅಪಜತ್ತ ಐಕ್ ಪನ್ಪುಣಿ ಆಲ್ನ ಅಮ್ಮೇರ್ನ ಅಭಿಲಾಷೆನ ತೆರಿದು ಆಳು ಆಯುರ್ವೇದಡು ಸ್ನಾತಕೋತ್ತರ ಬಲ್ದವ್ ಆಯೆರಡು ಪೋತ ಸ್ನಾಕ್ಸ್ ತಿಂದಿದ್ ಬಾಯ್ ಈರೋಜಿದ್ದ ಅದೇ ಆಯುರ್ವೇದ ಹೋದ ಸ್ನಾಕ್ಸ್ ತಿಂತ್ರ ಮರ್ಲ ಆಯುರ್ವೇದ ಸ್ನಾತಕೋತ್ತರ ಅಂಚ ಅಂಡದಾಯ್ತಾ ಅವು ಆಯುರ್ವೇದ ಮಲ್ಲ ಪದವಿ ಉನ್ನತ ಪದವಿ ಯಾರು ಶಾಲೆಗೆ ಒಣಗತ್ತೆ ನಂದ ತಾವು ಈರು ಒಕ್ಕೆ ತುರುಡ ಐನ್ನೆ ಮುಟ್ಟ ಬೋತಿನತ್ತ ಮರ್ಯಾದೆ ಬೇರೆ ಒಂಜಿ ಆವಿ ಹೆಚ್ಚಿನ ಒಂಜತ್ತು ನಿನ್ನ ಮರ್ಯಾದೆ ಪೂರದೆ ಪೂರ್ ಇದು ಅಂಚ 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 ಭಯಂಕರ ಕಲ್ತಾರ ಕಾಂಡಾಟೆ ಕಲ್ತಲ್ಮೆ ಕಲ್ತೊಂದುಲ್ಲ ಕಲ್ತೊಂದುಲ್ಲ ಎಂಚ ಕಲ್ತೊಂದುಲ್ಲ ನಿಡ್ಡೆ ಕಲ್ತೊಂದುಲ್ಲ ಎಂಚಿನ ಪನ್ಪಾಯಿ ಆಳು ಭಯಂಕರ ಒಂಜಿ ನಿಷ್ಠೆ ಕಾಳಜಿಡ್ ಕಲ್ತೊಂದುಲ್ಲ ಸತ್ಯ ಅಂದ್ಯ ಅಪ್ಪಗ ಪುಣ್ಣವು ಎಂಜವಂಡ ನಿಟ್ಟೆ ಕಾಲೇಜ್ ಇಟ್ಟು ಕಲ್ತೊಂದುಲ್ಲ ಜಯಪಟ್ಟದಿವೆ ಗುರಿಕರೆಂತುವ ದಾ ಪ್ರಾಣಿ ಹತ್ಯಾ ದೋಷೋಗು ಭಾಜನ ಪ್ರಾಣಿ ಏರಿಯಾ ನಿನ್ನ ಕುಟುಂಬದೇ ಪ್ರಾಣಿ ಮಾರೆ ನಿಟ್ಟೆ ಕಾಲೇಜಿಡ್ ಹತ್ತು ಮರ್ಲ ನಿಟ್ಟೆ ರತ್ತಿಗೆ ಬಗ ದೇರ್ಲಾಟೆ ಆನ್ ಮಾರೆ ಗಾಡಿ ಗಾಡಿ ಕುಲ್ಲು ನೆಂದೇರ್ತಾಳೆ ತುಲ ತಾರೆ ಕೊಯ್ ಕಮ್ಮಿ ಇದು ಹತ್ತದ ನಾಳ ಕಾಯಕ್ಕೆ ಮಗ ನಿನ್ನ ಕೈಲ ಬಾಯ್ಗೆ ಹೋಯರಲ್ಲಿ ಅಪ್ಪ ಹೆಂಗ್ ಮರ್ಯಾದಿದೆ ತಿಕ್ಕಡಾಕ ಮಾತ ಬರೆಯದಿಲ್ಲ ನೆರ್ಪುಣೆಯ ಲೆತ್ತದಿಲ್ಲ ನೆರ್ಪುಣೆ ಮಧ್ಯರಾತ್ರಿ ನಿಂದ ಬಂಡೆ ಅಧಿಕ ಪ್ರಸಂಗ ಬೋಡ್ಸಿ ಬಂಡೆ ಮೊಯ್ನಾಲ್ ಬಲ್ ನೆರ್ಪುಣೆ ದಾನೆ ನೆತ್ತಾಕ ಪನ್ಪುಣಕ್ಲಿಗೆ ಎಣ್ಣಕ್ಲಿ ಏರ್ಲಜ್ಜೇರ ಎಡ್ಡೆ ನಿಟ್ಟೆ ಕಾಲೇಜಿಡ್ ಕಲ್ತೊಲ್ಯ ಆನ್ ಮೇಲೆ ಹಾವು ಐಕ್ ಪರ್ತೊನ್ನದೆ ಕುಲ್ಲು ನಿಂಜ ಬಚ್ಚಾರ ಬಲ್ಲಿ ಕುಲ್ಲು ಬಚ್ಚಾವನು ಧರ್ಮೋಗು ಬಚ್ಚಾವುಜೆ ಬೋನಾ ಕೊರ್ಪುಜೇನ ನಿನ್ನ ಮೋನೆ ಮತ್ತೆ ಅಂಚ ಮಾಲ್ಕೊಡ್ತಿ ಇದ್ದಿನೇ ಮೋನೆ ತುಯರ ಏಚಿಗೆ ದೋಜಿನ ಪಾನಿ ಏನ ಮುಸುಂಟು ತುಲಗೆ ಒಂಜಿ ಮೋಟು ಪಟ್ಲು ಲೆಕ್ಕ ಅಂದಿ ಪಿಂಜಿಲೆಕ ಮೋಂಟು ಪಟ್ಲುಗೆ ಆನೆ ಕೆಪ್ಪುಗು ಜೀಲೆ ಬೊಡ್ಚಿ ಆಯ ತೀರ ತಿರ್ಗಾದ್ದೀವಿ ಎಂಕ್ಲ ಅಂಚೇತ ಮನಿ ಪಂದಲ್ಲಿ ದಿನ ನೋಪುಡ ಸಾಧಾರಣ ಕುಂಬ್ರಾಡ್ದು ಶುರು ಆಯ್ತ ಕಪಕ್ಕ ಮುಟ್ಟ ನೋತೊಂದೆಪ್ಪೆ ಯಾತ ನೆರ್ಪೇರ ಆಗ್ಲ ಆಪಂಡ್ ಮಲ್ಲೆ ಎನ್ನ ಮಗಲ್ನ ಪುದರೆಂಚ ಗೊತ್ತು ಅವೇ ಪುದಾರುಂಡ ಪುದರ್ ಬಂಡ ಯಾಳು ಯಾನ ಪುರಲ್ದ ರಾಜರಾಜೇಶ್ವರಿನ ಬಾರಿ ಮಲ್ಲ ಭಕ್ತಿ ಅವು ಈಂದತ್ತು ಮಾತೇರ್ಲಲ್ತ ಭಕ್ತೇರಿ ಅಂಚ ಎನ್ನ ಬಾಲೆಗೆ ರಾಜೇಶ್ವರಿ ಇನ್ನು ಪುದಾರ್ ದೀತನಿ ಯಾನು ಕೊಂಡಟ ಲೆಪ್ಪುಡೆಂಚ ಗೊತ್ತುಂಡ ರಾಜು 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 ಅಂತ ಈ ಮಗಲನ್ ರಾಜು ಅಂತ ಲೆಪ್ಪನಿಗೆ ನಮ್ಮ ನಾಯಿ ಲೆಪ್ಪನ
ಕೊಂಡಾಟಾಡ್ಲೆ ಕೊಂಡಾಟ ರಾಜು ರಾಜು ಅಂಡ ಎಂಕಲ್ನ ಸ್ವಲ್ಪ ಮಿನಿ ಬತ್ತನ ಲೆಪ್ಪಡ್ ಚಂಚ ನಾ ಇಲ್ಲಿ ಮತ್ತೆ ಚಾವಾಡ್ಡಿಪ್ಪ ಅವ ಅವತ್ತಿ ಇಂದು ಮಗನೇ ಲೆಪ್ಪು ಲೆಪ್ಪು ಮಗನೇ ಲೆಪ್ಪು ಲೆಪ್ಪು ಇನ್ನ ಬಾಳದ ಪೂಪುದ ಈ ಬರೋಣ ಇನ್ನ ಇಲ್ಲದ ಪೂಪಾದೆ ಈ ಬರೋಣ ಪುಳ್ಳಿ ಬಂಗಾರುಳು ನನದಾಯಗಿ ಎಲ್ಲೇ ಪಂಪಿನ ಏತೆ ಕೊಡದಾಯಗಿ என்னை சிறையால என்னுடலே பிணங்கால என்ன வாழுத பாதே பருவன సమ పూడుతుండు మాత్రావా సమ పూడుతుండు బావా ఇదే వల్ల వాళ్ళ పొన్ను కొంచెం సర్బత్తు కురియాలు మారా ఆ సర్బత్తు కొంచెం 4 ನುಂಗೆಲು ದ್ರಾಕ್ಷೆ ಬಾಡ್ದಲ್ಲ ಮಾರಾ ಅವು ಅಗ್ಗಿನಾಗ ñರ್ಕಾಗೆ ಅವು ನುಂಗೆಲು ದ್ರಾಕ್ಷೆ ಹತ್ತಿಯ ಬಗ ಕಿದೆ ಮುಟ್ಟೊಂಡತ ಕೆಲೆಂಜಿ ಊರ್ದಿನಿ ಯಾಲ್ನ ನಾಳೆ ನಾಗಿತ್ತೆ ಬುಕ್ಕತ್ತ ಗೊತ್ತಾಯಿ ನಿಂಕಿ ಓ ಮಾರೆ ನಿಂಗ್ ದಂಡ ಉಳೈ ಕಿನ್ನಿದೀವೋ ಕಿನ್ನಿದಿನ ತೊಂದರೆ ಜೆಲ್ಲ ಪುತ್ತೂರು ದೊಂಜಿ ಗುಪ್ಪಿ ಕೆಲೆಂಜಿನ ಮರ್ದದೆ ತೊಂದು ಬಾರಲ್ಲ ಯಾನ ಸಾಯ್ಪುಜೆ ಈ ಸಾಯ್ತನ ತೊಂದರೆ ಇದ್ದಿ ಕೆಲೆಂಜಿ ಸಾಯ್ಪುಜ ಸೆಕ್ಕು ಕೊಲು 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 ಕೊಲೆ ಅಲೆಗಾವಾಗ ಇತ್ತ ಇತ್ತ ಎಂಚತ್ತೆ ಪೊನ್ನು ತಾವ ಕೊಂಡಾವಾ ಕೊಂಡಾವಾ ಪೊನ್ನ ಪೊನ್ನ ಇತ್ತ ನಿಕ್ಕತಾವ ದೊಡ್ಡದೇ ಉಂಟಾದ ಮೋನೆಗೆ ತತ್ತ ಇತ್ತ ಪೊನ್ನು ಅವನಿಗೆ ನಿತ್ತ ನಿಕ್ಕಿತ ಪೊನ್ನವ ಎಂಕಾವ್ ಇತ್ತ ಆಕ ಆನಗಿತ್ತ ಪೊನ್ನವನಂದುಲ್ಲಿ ನಿಕ್ಕಿತೆಂಚ ಆನವ ಎಂಕ ಮಗಳಡಕ್ಕೆ ಏನಂತ ದಾಳ ಆಪ ಕೊಂಚ ಕೇನಿಗೆ ಪಕ್ಕ ಕೇನಿ ಬೇಗ ಮುಗಿಯೋಡು ಈ ಓದಕ್ಕೆ ಮಂಡ್ಯ ಬಾಟ್ನ ಓದಕ್ಕೆ ಆಗ ಅವಳು ಕೋಡಪದವಡು ಬರಿತ ಇಲ್ಲ ನಿಲ್ಕದ ಅಭ್ಯಾಸ ನಿಲ್ಕು ನಾನೇ ಮೇಲೆ ದಾಯ್ತೆ ಎಂದಿನ ಚಪ್ಪರ ಮಂಚನ ಮರ್ಲ ನಿಕ್ಲೆ ಅಲ್ಲಿ ಪೊನ್ನತ್ತೆ ಪಕ್ಕಗೇನಿ ನಾಚಿಗೆಟ್ಟಿನ ಪೊನ್ನುಗೆ ನಾಚಿಗೆ ನಾಚಿಗೆ ಇತ್ತಿನ ಪೊನ್ನು ನಾಚಿಕೆ ಇತ್ತಿನ ಪೊಣ್ಣು ಇದು ఆయన ಸುಂಬೇನಾ ಆ ಸಪುರದ ಪಲ್ಯ ಆವ ನನಗೆ ಎಡ್ಡ ಮಗಲಿಗೆ ಅವ್ಗೆ ಅವಗೇನಾ ಅವ ನಿಕ್ಕೆ ಎಂಕ್ಲಾವ್ ನಿಕ್ಕಲಾವ್ ಅಪಗಂದ ನಿಕ್ಕಲಾವ್ ಎಂಕ್ಲಾವ್. ದನೆ ಮುಕ್ಲೆ ಮಾತ ಅವಗೆ ಪೊನ್ನು ನಿಕ್ಕೆ ನಿಕ್ಕಲವು ಅಂಡ ಎಂಕಲವು ನಿಕ್ಲೆ ಮಾತೆರೆ ಲವ್ ಅಂಡೆ ಎನ್ನಲ್ಲ ಲವ್ ಲವ್ ಅತ್ಯ ಲವ್ ಎಂಕ್ಲಾ ಆವ್ ಎಂಕ್ ಲವ್ ಈ ಜನ್ಮ ಆಲೋಗೈತೆ ಯಾನೆ ಉಲಾಯಿಪೋದು ಕೋಣಿಡು ಬಾಕಿಲು ಬಾರ್ದು ಪೊನ್ನಡ ಚೂರು ಪಾತೆರೋಡ ಇತ್ತೇನೆ ಪಾತೆರೆ ಕೋಣೆದೊಳ ಬೋದು ಉಲಾಯೇ 15 ವರ್ಷ ಕುಲ್ಲು ಬನ ಮುರಡಿ ಮುಲ್ಲ. ಅಲ್ಪ ಅಲ್ಪ ಆಯ್ನ ಗೊತ್ತಿದ್ದೆ ನಾತ್ ಬನ ಏರೇನ್ ನಂಬುದು ಯಾನಿಂಚಿ ನೆಟ್ಟು ಈ ಬಕ್ಕ ಅಂಚಿನವಳು ಓಳು ಉಳ್ಳೈ ಸುಂಕ ಬೋಪಿನೆತ್ತ ಆಡಿಸಿ ಎಂಕ್ಲು ಇತ್ತದೊಂಜಿ ಇಂಗೆ ಅನ್ಪಣೆ ದಾನೆಗೆ ಎಂಕಲ್ನ ಮೂನೆ ಬೂಲತಿ ಇಂಗೆ ಎಂಕಲ್ನ ಆನು ಅನ್ಪಣೆ ದಾನೆ ಅನ್ಪಣೆ ಪೊನ್ನಡೊಂಜಿ ಚೂರು ಪಾತೆರೋಡ ಅನ್ಪಣೆ ಏರ್ ತೆಲಿಪೇರ ಬಂಡ್ರಿ ನಿಂದ ಪಾತೆರು ಎಂಕಲ್ಲ ಕಾಲೋಡು ಇಂಚಾನು ನಿಕ್ಕಲ್ನ ಕಾಲಗು ಎಂಕೋಲ್ ಪಾತನು ನಿನ್ನ ಯಾನಿ ಎನ್ನ ಬಿಡಿ ತಿಂತು ಇನೇಪ್ಪ ಏಪಯ್ಯ? ಒಂಜಿ ವರ್ಷ ಕರಿಬೇಕ ರಾಮದೇವರೇ ಬುಕ್ಕ ಬಾಲೆ ದಮ್ಮಿ ಆನ್ ಮರೆ ಎಂಕಲ್ಲಾಟಿ ಪುರ ಅಂಚ ಉಂಚ ಸಭೆಟ್ಟು ಪುರ ಓಂಗಾರ ಬರಂಜಿ ಎಂತ ಫೋನಾಗ ಮಾತ್ರ ಬಳಿಕ ಅಳಲುವ ಸುತೆಯ ಶಾಪಂಗಳಿಗೆ ಹಾ. ಗುರಿಯಾಗುವ ವರಪಿತ ಪುರೋಹಿತ ಸಹಿತ ಈಲ ಸಹಿತ ಅಟ್ಟುಗು ಈಲ ಸಹಿತ 2 ಜನ ಸೇರ್ದು ಕೆರಿಯರ್ ಆವಡಿ ಆವಡ್ ಬುಕ್ಕ ಎಲ್ಲ ಬನ್ನಿಯರಲ್ಲೆತ್ತ ಹಾ. ಏನೋ ಎಂಕ್ಲರಿಂದಿ ಪಾತೆರೆ ಉಡ್ತಿಗೇರ ಅಂಚ ಇಂಚಂದೆ ಅಂಚ ಇಂಚ ಆವ ಬಗನ ಮತ್ತೆ ಪಾತೆ, ಪೋಲೆಗೆ ಪಾತೆ, ತಕನಿಕಲ್ ಮಾತ್ರ ಪೋಲೆ ಪಾತೆ. ಪಾತೆರ್ಲಿ ದಳ ಗಡಿಬಿಡಿ ಮಲ್ಪೊಡ್ಚಿ ಆಯ್ತಾಲ ಲೂಟಿ ಮಲ್ತಂಡ ಬನ ಆತೇತ ಎಂಚಿನ ನಿನ್ನ ಆದಿಶೇಷನ ಹೆಚ್ಚಿನ ಮೇಲುಕೋಟೆದ ರಂಗನಾಥ ಸ್ವಾಮಿ ಅಲ್ಲ ಕ್ಯಾ ಯಾನು ಬೇಕಾರೆ ಅಕಲ್
ಜೋಕುಲು ದಾಯ್ತ ಮಾತೇರ್ ಬೇರೆ ತೂಪೆ ಅಂತ ಕೇಳ್ಬೆ ಬರಿಕಾರೆ ಮೂಲೆಂಜ ಭೂತೋಗ ಅಗೇಲುಂಡ ಹೋಯ್ ಬಲ ಉಳೆಂಚಿನ ಎಂಕ್ಲ ಚೆನ್ನ ಮನೆಗೆ ಹೋಗ್ಬಿಡ್ನ ಆಯ್ನೊಂಜಿ ಕೂಲಿ ಮರ ಆ ಕೂಲಿ ನೊಂಜಿ ದೆಪ್ಪಲೆ ಒಟ್ಟು ಮಿತ್ತ ಕೂಲಿ ದಪ್ಪನ ಮಂಡೆ ಬೆಟ್ಟ ಅಪ್ಪನಿಗೆ ಒಕ್ಕ ಇತ್ತ ಸರಿ ಉಳ್ಳಂದೇರ್ ಬನ್ನಿ ನಾನ ದೆಪ್ಪಾವಳಿ ಆ ಬಪ್ಪಗ ಪೆದಂಬಾತಿರಿನೆ ಬಲ ಅಪ್ಪ ಇತ್ತದ ಜೋಕ್ಲೆ ಬಂದಿ ಹಿರಿಯಕ್ಕಲ್ದ ಗೌರವ ಬಾಯ ಬರ್ತಿದ್ದಿ ಮೇ ಆಯ್ ಬಲ್ಲಿ ಎನ್ನ ಬಾಳದ ಪೋತಾದೆ ಈ ಬರುವನ ಎನ್ನ ಎಲ್ಲಿಗೆ ಪೋತಾದೆ ಈ ಬರುವನ ಬೆಳ್ಳಿ ಬಂಗಾರನು ನನ್ನ ತಾಯೇ ಎಲ್ಲೇ ಪಂಪಿನ ಏಕೆ ಕೊಡದಾಯೇ ಬೆಳ್ಳಿ ಬಂಗಾರ ನನ್ನ ತಾಯೇ ಎಲ್ಲೇ ಪಂಪಿ ಏಕೆ ಕೊಡದಾಯೇ എന്നരസിയായല എന്നോടല് ಬೆಳಗಾಲ ಎನ್ನ ಬಾಳದ ಪೋತಾದೆ ಈ ಬರುವನ ಎನ್ನ ಎಲ್ಲಿಗೆ ಪೋತಾದೆ ಈ ಬರುವನ ಬಾಗತ್ತೇನೆ ಎಂಕ್ ಪೊಣ್ಣು ಕೈ ಪತ್ತಿ ಬುಕ್ಕ ಪುತ್ತೂರುರ್ದು ಕುಂಬುರ ಸಂಪ್ಯ ಪೂರ ಒಟ್ಟುಗು ತೋಜುಂಡಿ ಉಳ್ಳಾರ ತನಿಗ್ಲಿ ದಾದಂಡ ಖುಷಿ ಆಯ್ತು ಖುಷಿ ಅಂಡ ಬಾರಿ ಪೊರ್ಲುಲ್ಲ ಮಾರ ಯಾನಿರಿಗೆ ಅವಂದ ಅಂಡ ಅಯ್ಯೋ ದೇವರೇ ಈ ತಿಕ್ಕಿನ ಎನ್ನ ಭಾಗ್ಯ ಅಂದ ಇದೇನ ತೂನಗೆ ಎಂಕ್ಲ ಮನಸ್ಸಾಂಡ ಖುಷಿ ಅಣ್ಣ ಏನು ಜೀಪ ಆಚಡ ಪನ್ನೋಡ ಮನ್ಮತಿ ಇರು ಮನ್ಮತಿ ಐಕಣಗ ಬೇಗ ಅಗಲೇ ನಂಜ ಅಪ್ಪನಿ ಈತ ಬರಲ್ದ ಪೊಣ್ಣು ಬ್ಯಾದಿಕ್ಕಿನತ್ತ ಅಂಚ ತೂನಗ ಮನ್ಮತಿನಿ ಇರು ಮನ್ಮತಿನ ಅಂಡ ರತಿ ಇರು ರತಿಯರು ಇರು ಈ ಯಾನಿ ರತಿಯ ಮೇಳದಲ್ಲಿ ಇರ್ಪ ಕಾಮನ್ ಇದು ನಾಟ ಉಂಡ ಅದು ಬನ್ನಿ ಅಂಚ ನಮ್ಮ ಜೋಡಿ ಎಷ್ಟು ಜೋಡಿ ಅದೇ ಇಕ್ಕಲ್ಲ ಇಲ್ಲಡಿ ಏರ್ಪುರ ಇಲ್ಲರಿ ಎಂಕ್ಲಿಲ್ಲ ಯಾವ ನಂಬಿರಿ ಹಾ. ಬೊಕ್ಕ ಬೇಲೆ ತಗಲು ಐಕ್ ಕಾರು ಗಂಜಿ ಬೇಲೆ ದಾಲ ವಾ ಮಂಡೆ ಬೆಚ್ಚರಜ್ಜಿ ಅಪಗಾಂಡ ಈರ್ನ ಇಲ್ಲಡ ಈರ್ಲ ಈರ್ನ ಅಮ್ಮೆ ರೆಡ್ಡಿ ಜನ ಎಂಕ್ಲೆಲ್ಲ ವಾ ಗಡಿ ಬಿಡಿ ಓ ಮಾರಿ ಬತ್ತನೆ ಅಂದ ಅಲ್ಪ ಬೊಂಜನಕ್ಕೆಲ್ಲ ಚೆಕ್ಕಲ್ದು ಮತ್ತೆ ಬಂಗಾರ ಉಂಟು ಮಾರೆ ಅತ್ಯ ಇಂದ ಈ ಅಪ್ಪಗ ಕುಲ್ಲು ನೇನು ದೇರ್ಪಿನ ದೈನ ದೇರ್ತಿದೆ ಆನಿ ಮಾಡಿಯರ ಅಪ್ಪಜ ಆನಿ ಮಾಡ್ದತ್ಯ ಆಯ್ ಮೋಜಿಗಾಸ್ತೆ ಗಡ್ಬಡ್ ಬಂತನ ಮಾರೆ ಎಂಕೊಂಜಿ ಕೊಡತುಕೋರು ಮಾರೆ ಎಂಜಾವೆ ಗಡ್ಬಡ್ ಉಂಟು ಗಡ್ಬಡ್ ಅತ್ಯ ಕರ್ಮ ನಿನ್ನ ಓಟೆ ಐಂತು ಉಪ್ಪೆ ಓ ಪೆಟ್ಟಿಲಿಂಗ್ ಪನ ಶಿವಾನಂದ ಇರಡ ದಾಯ್ತಾನಿಗೆ ದಾಯ್ತಾ ಆಯ್ ಗಡ್ಬಡ್ ಬಂತನ ಮಾರೆ ಗಡಿಬಿಡಿ ಮಲ್ಪಂದೆ ఆయన కుటుంబాన్ని అంచి ನಾವು ఆయన దెత్తబాట్ల కుటుంబయ ನಿನ್ನ ಕುಟುಂಬ ఎన్న కుటుంబ ఆయన అమ్మేలు అంటేని మూజి సరికి కుంబరాడు పెట్టింది దానికి ఆయన అమ్మగలు అంతప్ప దెత్తబాట్ల కుటుంబ ಭಾಷೆ ಕೆಟ್ಟಿ ನಾವು ಬುಕ್ಕಾಕಲು ಮಾತ್ರ ಏತೆಟ್ಟೆ ಮಾಡ್ತೀರಿ ಎಂಕ್ಲ ಕುಟುಂಬದ್ದು ಬಿಡ್ತಾ ಹೌದಾನೆ ಕುಟುಂಬ ಅಂತಿನೇ ಭೂತವನ್ನ ಬಲ್ದುಗೋರಿ ಇವತ್ತೊಂದು ಅರ್ಪಣೆ ಮತ್ತೆ ಒಂಜ ಕೋಕಾಯಿಗೆ ಆಡ್ತೀನಿ ಅನ್ಕೊಂಡ್ರಿ ಎಲ್ಲ ಸಂಕಡ ದಿಕ್ಲಿಗೆ ಐಕೆ ಬಲ್ದುಗೋರಿ ಅನ್ನ ಭೂತಾಡ್ದೆ ಬಿಡ್ನಿ ಗಡ್ಬಿಡಿ ಮಾಡಿ ಬಂದೆ ಗಡಿಬಿಡಿ ಮಲ್ತೆ ಬಂದ ಕೀರ್ ದಾಯಿ ತಿರ್ತಾರೆ ನೋಪಿರ ಬೋಪನು ಈಗ ಬಲ್ಲ ತಾಯ ಗಡಿಬಿಡಿ ಮಲ್ತೆ ಅಂದೆ ಅವು ದಾದಿತ್ತ ಗಡಿಬಿಡಿ ದಾದ ನಿನ್ನೇರಿ ದಾದ ಗಡಿಬಿಡಿ ಮೂಲ್ ಬೇತ ದಾದ ನನ್ನ ನಡತಂಡ ಗಡಿಬಿಡಿ ಮಲ್ತೆ ಮಂದ ಒಂಜಿ ವಿಷಯ ಯಾನ್ ಕೇಂಡಿ ಇಲ್ಲಡಿ ಏರ್ಪುರು ಉಲ್ಲರಂದು ಯಾನ್ಲ ಇನ್ನ ಅಮ್ಮೇರಿ ಇರುವೇರಿ ಎಂದು ಬಂದಿರಿ ಯಾನ ಈಗ ಬಂಡೆ ದಾಲ ಗಡಿಬಿಡಿ ಇಜ್ಜ ಕೇಂಡೆ ದಾಲ ಗಡಿಬಿಡಿ ಇಜ್ಜ ಇಲ್ಲಡು ದಾಯ್ತಾ ಅದು ಅವರು ಹೇಳ್ದಂತೆ ಎತ್ತರ ಅವ್ರು ಹೇಳ್ದಂತೆ ಅವ್ರು ಹೇಳ್ದು ಗಡ್ಬಿಡಿ ಇಲ್ಲ ಅಂತ ಹೇಳ್ದು ಗಡ್ಬಿಡಿ ಇಲ್ಲ ಅಂತ ಗಡಿಬಿಡಿ ಗಡಿಬಿಡಿ ಇನ್ನೊಂದಗೆ ಅಂದ ಅವು ಪೋಯಿನಲ್ ಪಾತ ಗಡಿಬಿಡಿ ಅನ್ಪರೆ ಎಡ್ಡೆ ಹುಡುಗೆತ್ತಾಯಿ ఆయన భార్య అంటే కుటుంబం ಇಲ್ಲ బుక్క ఆయన అమ్మేలంటేనే కుంబురాడు మూచి సార్తి సన్మాన అండి బుక్క మురాని పుత్తూరుట్ల రాడు సార్తి సన్మాನ అండి ಪಕ್ಕ ಎಂಕಲು ಕುಟುಂಬದ್ದು ಬಿಡ್ತಾ ಅಂದ ಕುಟುಂಬದ್ದು ಬಿಡ್ತು ಜಪ್ಪ ಎಂಕಲ್ನ ಕುಟುಂಬ ಊರ್ದವರೆಗೊಂಡ್ರೆ ಮುಕ್ಕಳು ಮಾತ್ರ ಎತ್ತ ಪಕ್ಕ ಬಲ್ದು ಕೋರಿ ಕೊಕಾಯಿ ಕಾಡ್ತಾನ ನಿಜಪ್ಪ ಅವ್ವ ಹಾಕಿದ್ದಾರೆ ಮಣ್ಣೆತ್ತ ಅಂದ ಮುರಾನಿ ಕಾರಿನ ತಿಂಗಳು ದುಂಬದ ತಿಂಗಳು 13 ಮಾಲಿಂಗೇಶ್ವರ ದೇವಸ್ಥಾನದ ಬರೀ
ಮೈಟ್ ಒಂಜಿ ದಿಕ್ಕಿಟ್ಲ ಸನ್ಮಾನ ಆತನು ಮಾಮಿಡಿಯಲ್ಲಿ ಕೆದು ತೈಪದ ಮೈಟ್ ಒಂಜಿ ಜಾಗ ಉಂಡತ ಕಾಕಿ ಅಂಗಿ ಬಣ್ಣಕ್ಕೆ ನಲ್ಪಲ್ಲ ಈ ಇದು ಮಲ್ತನೇನು ಅರ್ಧುನ್ ಯಾವ ಈರ್ನ ಎಕಾರ್ದ ಕಾಯಿಂದ ಮಗತ್ತು ಆಯ್ತಾನ್ ಬಿನೆ ಪೋಯ್ ನಲ್ಪ ಗಾಡಿ ಬಿನೆ ಎಂಕ ಬಲಿಪೇರ್ಲ ತೀರ್ ಜತ್ತ ಅಂತ. ಐಕ್ ಆ ಬಾ ಪಾತೆರಡು ಆಯ್ತಾ ನಿಖಲ್ ಪಾತೆರಡು ಅವ ಬಲೆ ಬಲೆ ಕುಲ್ಲೆ ಪಕ್ಕ ಅವಡು ಪಕ್ಕ ಶುರು ಮಲ್ಪಕ ನಾನೈತೆ ಪೊಣ್ಣ ಒಂದು ಆತನ ಪಾತೆರ್ ದಾಂಡ ಬದಿ ಬಂಗಾರ ಎಂಚಿನ ಮತ್ತದ ಆಯ್ತು ಮತ್ತ ಅವಡು ಒಂಜಿ ಪಾತೆರಡು ಪಕ್ಕ ಅವಡು ಯಾನಿ ಹಿರಿಯ ಅಕ್ಕಳಿದ್ರು ಮಿತ್ತುಗುಳ್ಳೆ ಜೀರ್ತುಗಳು ಅವು ಕೊಡ್ಲಿ ಅಂತ ನವ್ವು ಯಾವಡ ಎಂಕೊಂದು ಅವಡು ಈಗ ಬೊಲ್ತದ ವಿತ್ತನೆ ಬೋಡ ಬೋಲ್ತದ ಇತ್ತೇನೆ ಬೋಡು ಬುಕ್ಕ ನಿಖಲೋಲ್ಲ ಬಣ್ಣದ ಒಣತು ಬಾಡಿಯರ್ದ ಅಂದು ನಿಖಲೇನು ನಂಬಾಯಾನೆ ಆತ ಬಾ ಬಾವಾ ಒಂಜಿ ಬೇಲೆ ರೈತಾ ಇತ್ತೆ ಎಂಚಿನ ಬೋಡು ಓವು ಬೋಡು ಬದಿ ಬಂಗಾರ ದಾಣೆ ದಾಯಿದ ಇತ್ತೇನೆ ಪನೋಡು ಬೊಕ್ಕ ಎಲ್ಲ ಮಾಮು ಐನು ಕೊರ್ಜೇರು ಮಾಮು ನೆನ್ನು ಕೊರ್ಜೇರು ಟೆಟ್ಟೆಟ್ಟೆ ಮೆಣಮೆಟ್ಟೆ ಟೆಟ್ಟೆಟ್ಟೆಟ್ಟೆಟ್ಟೆ ಟೆಟ್ಟೆ ಬಂದ್ರೆ ಅಲ್ಲಿ ಗೊತ್ತಣ್ಣ ಇಂಗೆ ಅನ್ಪಣೆ ಸೋಮಶೇಖರ ಅನ್ಪಣೆ ಇತ್ತೆ ಇತ್ತೆ ಬದಿ ಬಂಗಾರ ಎಂಚಿನ ಬಟ್ಟಲ ಸುರುಟೆಗೆ ನೋಡು ಬೊಕ್ಕ ಮದಿಮೆ ಅದು ಒಂಜಿ ಒಂಚೆ ಸಮಯ ಕರಿನಾಗ ಮಾಮು ಎಂಕ ಅವು ಕೊರ್ಜೇರು ಇಂದು ಕೊರ್ಜೇರಿ ಒಟ್ಟೆಟ್ಟೆ ಮಂಗೇನೆ ಅಂತ ಅನ್ಪಣೆ ಇತ್ತೆ ಒಂಜಿ 10 ಲಕ್ಷ ಕೇನಿಯಾ ಬಡ್ಡಿ ಗುಡ್ಕ ಬಡ್ಡಿ ಉಂಟು ಈರೆ ಸಂಗದಲ್ಲಿ ನಮ್ಗೆ ದಾನೆ ಕಮ್ಮಿ ಆತಂಡೆ ಮಾತಾ ಉಂಟು ನಮಡ ಪಂಚಾಯತ್ ಪೊಣ್ಣನ್ನು ಮಾತ್ರ ತವತ್ತಲೆ ಅವು ಖರ್ಚು ಪುರ ನಮ್ಮ ಗೊತ್ತಾನ ತಾನೆ ಎಂಕಲ್ನ ಹುಡುಗಿ ಎಂಗೆ ಬಂದ್ಬಿಣೆ ತಾನೆ ಎಂಚಿನ ಇತ್ತಿನಲಾವು ಮಾಮು பொண்ணான்னு ಕೊರ್ಪೆ ಅಂತೇರಿ ತುತ್ತಾಯಿ ಗುಂಟುಡು ಕಡಪನಲಾವು ಖರ್ಚು ಏತ್ತಿಲ್ಲ ಯಾನ್ ಮಾಡ್ಪೆ ಏನ್ ಪೆಣ್ಣೆನೆ ಅಮ್ಮೆ ತಾ ಐಕಿ ಮದುವೆದ ಖರ್ಚು ಪೂರ ಎಣ್ಣ ಅಂದ ನಾ ಈ ಬಂಗಾರ ಉಂಡು ಪೂರ ಅದಾವ್ದು ಐನು ಖರ್ಚು ಅನ್ಕೊಡ್ತೀನಿ ತಾನೆ ಐಕಿ ಎನ್ನಲ್ಲ ಉಂಟು ಈರೆನ್ನ ಕಾರ್ ಪೊಲಿಪುವರ ಮಾಮು ಬಕ ಈರ್ನ ಭಕ್ತ ಕುಂಬಾರನ ದೊಂಕುವರ ಅಚ್ಚೆ ಎಂಕು ಬೋಚಿ ಬಳಿಪೇರೆ ಆಯ್ತು ಮಾರೆ ಮಾಮ ಇತ್ತಜಿ ನಿಗಂಟು ಅಲ್ಬಿಡು ಕರಿಮನಿ ಒಂಜಿ ಆನೆ ಕಟ್ಟುಡು ಅಂತ ಅನ್ಪಣ ಅವ ಆನೆ ಕಟ್ಟ್ಯಾರ ಹಂಗೆ ಅನ್ಪಣೆ ಎಂಕಲ್ ನೋಡಿಕೆ ಅನ್ಪಣೆ ಇತ್ತೆ ಖರ್ಚು ಮಾತ ಮಾಮು ಅಲ್ಪೇರಿ ಅಂಡ ಕರಿಯಾನಿ ಒಂಜಿ ಆನೆ ಕಟ್ಟೋಡಿಗೆ ಅನ್ನ ತಡಾಣ ಮಾರ ಆನೆ ಇಪ್ಪರ ಸುಬ್ರಹ್ಮಣ್ಯಡು ಒಂಜಿ ಉಂಡು ಯಶಸ್ವಿ ಐನು ತರ್ಪುಡಾವಲಿ ಸುಬ್ರಹ್ಮಣ್ಯಡತ್ತು ಪುತ್ತೂರುಡ್ಲು ಉಂಡು SLC ಯಶಸ್ವಿ ಆನೆ ತಪ್ಪದ ಈ ದುಂಬೆ ಬಂತಂದ ಏನೇ ಕಲ್ತ ಶಿವರಾಮನಡ ಬಂತೋಲಿ ಬಣ್ಣಾಗ ಸುಬ್ರಹ್ಮಣ್ಯದ ಕನ ಇದ್ದೀರ ಅವು ಬರ್ಚಿ ನಮ್ಮೊಂಜಿ ಬೇಲ ಅಲ್ಪುಗ ನಮ್ಮೆ ಓ ಆನೆ ಮೀನತ್ತಿ ಆರು ಬಣ್ಣ ಕಾಲ್ಪಡ್ದು ಬಾತ್ಕೊಂಡು ಹರಿಯಾರೆ ನಮ್ಮೆ ನಮ್ಮೊಂಜಿ ಬೇಲ ಅಲ್ಪುಗ ಸೀದಾ ನಮ್ಮ ಸಕ್ಕರೆ ಬೈಲಿಗೆ போய் ಸಕ್ಕರೆ ಬೈಲಿಗೆ ಬೋಂಡ ಮೈಸೂರು ದಸರಾಗ ಬರ್ಪುಡತ್ತ ಅಂಬಾರಿ ತುಂಬಾರ ಅಭಿಮನ್ಯು ಆಯೆ ಸಕ್ಕರೆ ಬೈಲ್ ಡುಲ್ಲೆಗೆ ಆಯನೊಟ್ಟಿಗೂ ಪದ್ರಾಡೆ ನೀಮೇಕ್ ತಿರ್ಗಾಗ ಪದ್ರಾಡೆ ನೀಮೇಕ್ ತಿರ್ಗಾರ ಯಾರು ಮುರಾಣಿ ಕುಳ್ಳಿಯರತ್ತ ಶಿವನ್ನಿ ಹೌದಾನೆ ಏನೋ ಕುಟುಂಬದ ರತ್ತತ್ತ ಕೇಂದ್ರ ಡಿಬ್ಬ ಅಂತೇರು ಗೊತ್ತುಂಡ ಹಿಂದೆ ಆನೆ ದೈತ್ಯಕ್ಕೆ ಮಂಗ ಮುಸುಂಟು ಆನೆದ ಚಿತ್ರ ಅಲ್ತದ ಮಂಗೆ ಆಟಾಗ ಬುಕ್ಕಾರ್ 4 ದಿನತ್ತ ಬುಕ್ಕಾರ್ ಬುವಿರಿ ಆನೆ ಇವನ್ನತ್ತ ಕರಿಯಾನಿ ಕಟ್ಟಿಯರೆ ಚಕ್ ಕೇತ ಒಂದೆಟ್ಟೆ ಕೊರ್ಪುಣಿ ಚವತ್ತಿ ಆನತ್ತು ಆನೆ ಕಟ್ಟೋಡು ಯಾನೆ ಕಟ್ಟೋಡು ಅಂಬ್ಯಾ ಅನ್ಪಣೆ ಅಂಬ್ಯಾ ಶೋಕಪ್ಸರ ಗಾಡಿ ಅಡಿಗೆ ಕೊಡೋದು ಬಾಡಿಯ ಮಾರೆ ಉದಾಹರಣೆನ ಸೋಮಶೇಖರ್ ಅವರ ತತ್ತನ ತೊಂದರೆ ಇದ್ದಿ ನಮ್ಗೆ ಅನ್ಪಣೆ ಎಂಕಲ್ನ ಹುಡುಗಿ ಅವತ್ತೆ ಆನೆ ಎತ್ತಿ ಕರಿಯಾನಿ ಆನೆ ಕಟ್ಟೇರತ್ತ ಅಂತದೊಂದು ಗಟ್ಟಿದೊಂದು ನಗ ಆನೆ ಮಲ್ಪ ಅನ್ಪಣೆ ಎನ್ನ ಕಾರದೆ ಎದುರು ಹತ್ತನೆ ನನ್ನ ಕಾರ್ ಐತೆ ಇದು ಸಪುರ ಆತನೆ ನಿನ್ನ ಕಾರ್ ಬೋಳುಂಡು ನಿನ್ನ ಕಾರನ್ನ ಅವಳುದೀತ ಇದೆಂಚೆ ಬರ್ತೀನಿ ಮಂಡೆ ಉಂಡ್ಯಾ ಆಗ ಮಂಡೆಜ್ಜಿ ಮಂಡೆ ಉಂಡು ಆಯಂದಿ ದೆಕ್ಕರಲ್ಲ 500 ನೀಟ ಆಯ್ಗಿಂದೆ ನಿಗ್ಲೆ ಮರ್ಲೆ ನಿಗ್ಲೆ ಎಂತ ಮದಿಮೆ ಸಾವು ಮಲ್ಪೋಲ ದುಮ್ಮಾತ ರಾತ್ರಿ ವರ್ಂಬರೆ ಕರಿಯೋಡಂಡ ಬೂರೋಡಂಡ ಇತ್ತೆ ಮಧ್ಯಾಹ್ನಡೆ ಬೂರಿಯರೆ ಶುರು ಮಾಡ್ತಿದೆ ಮಾರೆ ಹಾಲತ್ತೇನ ಮಾರೆ
ಕುಲ್ಲಗ ಕುಲ್ಲಗ ಯಾಂಗುಳ್ಳುಜಿ ಬನ್ನಿ 6 ಗಡಿ ಬೆಚ್ಚ ಬೇರೆ ಇತ್ತ ಮದಿಮೆದ ಪೂರ ಇನಿಯ ಮುಗ್ಗಿಯೋಡು ಎಲ್ಲ ಬುಕ್ಕ ಗಲಾಟೆ ಬೇರಲ್ಲಿ ಇತ್ತ ನಮ್ಮ ಕುಂಟು ಹೋಲ್ ದೆಪ್ಪುಗ ಕುಂಟು ನಮ್ಮ ಬೆಂದಿಡಿ ದೆಪ್ಪು ಎಂಕೆಲ್ಲ ಬೆಂದ್ರೆ ಮಲ್ಲೆ ಅವತ್ತಿ ಹಾಗೆ ಒಂತೆ ಉಬ್ಬೆಸ ಮದಿಮೆಗ ಕುಂಟು ಉಬ್ಬೆಸ ಉಂಟೆ ಹಾಗೆ ಮದಿಮೆಗ ಕುಂಟು ದೆಪ್ಪುನೆತ್ತು ಜೌಲಿ ದೆಪ್ಪುನೆ ಬೊಕ್ಕ ಕುಂಟು ಏರಿಯಾ ನೆಕ್ ಭಾಷೆ ಕುಂಟು ಎಲ್ಲ ನಿನ್ನ ಅಮ್ಮೆ ಸೈನ ಹಾಕೋಣಾರ್ಕ ಈರೆಗೆಲ್ಲ ಜಾವಿ ಅವನಿಕ್ ಜೌಲಿ 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 ಹೇಳ್ಪ ನಮ್ಮ ಇಂಚ ಅಲ್ಪಣ ಎಂತ ಸಂಜೆ ಸೆಟ್ ನಾಲ್ ದೆಪ್ಪುಗ ಸಂಜೆ ಚುಟ್ಟಿನ ಬರ್ತಿ ಸಂಜೆ ಸಂಜೆ ಸೆಟ್ ಅದೇ ಫೋನ್ ದಂಡತ್ತ ಅಲ್ಪ ಪೂರ ನಮ್ಮನಿದ ಗೊತ್ತು ಬರ್ತಿ ಸಂಜೆ ಚಟ್ಟಿನ ಬರ್ತಿ ದಾಯ್. ಆ ಸಂಜೆ ಚಟ್ಟಿನ ಮುಂಡು ಸುತ್ತನತ್ತ ಪೊನ್ನಾಗ ಸೀರೆ ಆವಡತ್ತ ಬರ್ತೀನಿ ಸಾಧನ ಅಲ್ಪಗ ಅಪ್ಪಗ ನಮ್ಮ ಸಂಜೆ ಸೆಟ್ ನಾಲ್ ದೆಪ್ಪುಗ ಹಗಲು ಜಯಲಕ್ಷ್ಮಿ ದೆಪ್ಪಡು ಜಯಲಕ್ಷ್ಮಿನ ಬರ್ತಿ ಜಯಲಕ್ಷ್ಮಿ. ಬರ್ತಿ ಬರ್ತಿ ಜಯಲಕ್ಷ್ಮಿ. ಜಯಲಕ್ಷ್ಮಿನ ಬರ್ತಿ ಜಯಲಕ್ಷ್ಮಿ ಜಯಲಕ್ಷ್ಮಿ ಸೀರೆ ಸುತ್ತನತ್ತ ನಂಕ ಮುಂಡ ಆವಡತ್ತ ಸೈಪಾರೆ ಜೌಲ್ ತಂಗಾಡ್ದ ಪುದಾರಿ ಜಲ್ದಂಗಡ್ದ ಪುದಾರ ಕೊಂಜಿ ಅನ್ನಾಗ ಮಾತ್ರ ಒಂದು ನಿಂಬ್ಯಾಗ ಮದಿಮ್ಯಾಗ ಒಂಜಿ ಪರ್ಕ ಪತ್ತಾವನ ಮುಂಡೆ ಅವಡು ಬರ್ತಾವ್ ಪರ್ಕ ಪತ್ತಾವನ ಹೌದಾ ಬೇ? ಐಟಿ ಕಿಸೆ ಆರ್ಪುನು ಅವಂಗ್ಯಾಗ ನೆಟೆ ಮತ್ತೆ ಕಿರಿಂಬೇಲು ಕಿರಿಂಬೇಲು ಇದೆ. ಐಕ ಕಿಸೆಕ್ಕೆ ಕೈ ಬಾರ್ದು ಕಿರಿಂಬೇರ ಅಪ್ಪನ ತಕೊಳ್ಳು ಒಂದು ಇತ್ತ ಕಿಸೆತ್ತ ಮುಂಡ ಇಕ್ಕತ್ತದ ಎಪ್ಪನೆ ಮದಿಮಾಯಣಕ್ಲುಕ್ಕಿ ಸೆತ್ತ ಮುಂಡ ಇಕ್ಕ मेरी लोट डाल पोता मेरी लोट डाल पोता जल मुडरा मुगे जंग संबलदा मेरी लोट डाल चीते दबन से पातर दगन से तेरी तुंड निकल मन से चीते दन बन से पातर दगन तेरी पहुंड निकले मन से मेरी लोट डाल बंदा धन मुडला मुगे हंगे संबंध ಎನ್ನ ಒರಿಯನೆ ಎಂಕೆಲ್ಲ ಒಂಜಿ ಕುಟುಂಬದ ಅಕೇರಿದ ನಿನ್ನ ಕುಟುಂಬ ಗುರ್ತನೆತ್ತ ಕುಟುಂಬದ ಕಲ ಪೂರ ಒರಿಯನೆ ಜೋಕುಲು ಇತ್ತಾರ ಬಲ್ಲೆ ಬೇಗ ಎದುರು ಕುಲ್ಲೆ ಒಂಜಿ ಒಂಜಿ ಎಂಚಿನ ಕರ್ಮ ಇಯೇ ಈರೊಂಜಿ ಮಾಮ ನಮಸ್ಕಾರ ಅಲ್ಪದಲ್ಲಿ ಒಂಜಿ ಇಂದಿಚ್ಚ ಪೊಣ್ಣನ ಕೈ ತೋರ್ಪಣೆ ಪೊನ್ನೊಚ್ಚಿದ ಗೊರ್ಪಿನಿ ಅಂಚನೆ ಅವಳು ಕೇಸವಣ್ಣನ ಗಾಡಿ ನೈನ್ಲ ಒಚ್ಚಿದ ಅಂಚನೆ ಪೊನ್ನೊಚ್ಚೊಂಡ ಪೊನ್ನನ್ನು ಒಚ್ಚಿದು ಕೊರ್ದು ಹತ್ತು ಮಾರೆ ಪೊನ್ನನ್ನು ಜಪ್ಪಡಾದ ಕೊರ್ಪಣ ಕ್ರಮ ಚಪ್ಪರ ಇಳಿಸೋದು ಚಪ್ಪರ ಇಳಿಸುದವೇ ಬಾವ ಮುಂಡಾಸ್ ಕಟ್ ಪಕ್ಕ ಬೇಗ ಕಟ್ಟೆ ಮುಂಡಾಸ್ ಕಡೆ ಕೊರ್ಲೆ ಕೈ ಕೊರ್ಲೆ ಬಾರಿ ಅಡ್ಡೆ ಆಪುನು ಕೆಲವು ಕಡೆ ಪೆಟ್ಟು ತಿಂತು ಆಂಡ ಮೂರು ದಾಲ ಆಪುಜೆ ನಿಖಲಮ್ಮ ಅರ್ಲಿಗೆ ಮಣ್ಣು ಮುಖ ಎಂಚಿನ ಕೈ ಕೊರ್ಲೆ ಪೊನ್ನೊಚ್ಚಿದ ಕೊರಿಯರೆ ಕೈ ಕೊರ್ಲೆ ಅನ್ನಗ ನಿಖಲ್ ಬಿದಾಯಿಗೆ ಓಪನ ಕೈ ಕೊರ್ಲೆಕ ಕೊರ್ಪಾರಿ ಕೈ ಕೊರ್ ಪೊನ್ನನ ನಿನ್ನೊಡಗಿಯ ದುಡ್ಡುಗಳಂತೇನೆ ಶುರು ಕಾಣ ಕೈಗೆ ಬರ್ನು ಉಂಟೋನು ನಿನ್ನ ಕೈ ಕೊರ್ಪಿನ ಒಂಜಿ ಕಲ್ ಮಾಡ್ದ ಸೋಂಟೆ ಕೊರಿಯರ ಅಪ್ಪಜ ತೆಲಿಪುವ ಎದುರು ಬಲ ಬಾ ನಲ ಕೈ ಕೊರ್ ಅಡಿಟ್ಟು ಬತ್ತು ಐತಿ ಎನ್ನ ಕೈ ಹೊರಡು ನಿನ್ನ ಅಡಿತಾವು ನಿನ್ನ வெயி ಬೊಡ್ಚಿ ಉಂಟೋನು ಐಟು ಒಂಜಿ ಉಂಗಿಲ ಉಂಟು ಮಾರೆ ಅಂದ ಅಂದೆ ಅಂದೆ ಅವಡು
ಇತ್ತೆ ನಿಜವಾದ ಪೊನ್ನೊಚ್ಚಿದ ಕೊರ್ಪನ ಕ್ರಮ ಎಂಚಂದ್ ಮಂಡ ಪೊನ್ನ ನಾನನ ಅಪ್ಪೆನ ಕೈಟ ಸಿದ್ದೆಪ್ಪೆನ ಕೈಟ ನೇಲೆಪ್ಪೆನ ಕೈಟ ತತ್ತನ ಮೈತಿದಿನ ಕೈಟ ಕೊರ್ಪನಂಚಿನ ಕ್ರಮ ಆಂಡ ನಮೈನಿ ಆನ ಗಪ್ಪೆ ಸಿದ್ದೆಪ್ಪೆ ನೇಲೆಪ್ಪೆ ಮೈತಿದಿ ಮತ್ತೆ ದೆತೊಂದುಜ ಅವು ಕಮ್ಮಿ ಕೊಯ್ಸೋ ನಸಲಾಪಿ ಅಕಲ್ ಬ್ರೋ ಪೊಂಜವನ ಅಕಲ್ ಬ್ರೋ ಅಲ್ಪ ಪಿರಾವುಡು ಭಾವಚಿತ್ರ ದೆಪ್ಪ ಪೊಂಜನಕಲ್ ಮತ್ತೆ ಬಾವೇರ್ ನೋಟು ಭಾವಚಿತ್ರ ದೆಪ್ಪ ಅವನ ಅಲ್ಪ ಅಂಚಾದಿ ಆನ ನಮ್ಮೆರ್ನ ಕೈಟೆ ಪೊನ್ನೊಚ್ಚಿದ ಕೊರ್ಪನಂಚಿನ ಕ್ರಮ ನಮ್ಮ ಮಲ್ತೊಂದುಲ್ಲ ಸುರ್ಮಾಲ್ ಬುಗತ ಓಡೆ ಸ್ವರ ಮಾಲ್ಪುಣ ಮುಗಿಪ್ಯ ಆವಾಡಿ ಸುರ್ಮಾಲ್ ಬುಣ್ಣ ಮುಗಿಪ್ಯ ಆಂಡಿ ಸುರ್ಮಾಲ್ ಬುಗತ ಅನಾದಿ ಕಾಲದ ಕಟ್ಟು ಪೂರ್ವ ಕಾಲದ ಪದ್ಧತಿ ಧರ್ಮ ಇತ್ತು ನಮ್ಮನ್ನು ಸತ್ಯದ ಸಾಧಿ ನಾಗನೆಡೆ ಸರ್ಪ ಜಡೆ ಭೂಮಿಡಿ ನಮ್ಮ ಇತ್ತೆ ಮಾತರಿ ಪೊನ್ನೊಚ್ಚಿದ ಕೊರ್ಪನ ಕ್ರಮ ಮಲ್ಕೊಡ್ದು ನಮ್ಮ ಕುಟುಂಬದ ದೈವ ದೇವರನ್ನೇನು ತಂದು ನಮ್ಮ ಜಾಗದ ದೈವ ದೇವರನ್ನು ದುಂಬುದಿ ಒಂದು ನಮ್ಮ ಇಲ್ಲದ ದೈವ ದೇವರಿಗೆ ತರವಾಗೊಂದು ಮಾತನಾಡಿ ಮಲ್ಲೆ ಮಾನಿಗೆ ಎಂಚಿನ ಭೂತಗು ಮಧುವನ್ ಪುಣ್ಣ ಓ ಮಾಮು ಯಾನಂಜಿ ತುಳ್ಳನಾಡಿನ ಪಗಾರ್ನೆ ಈರು ಮಾತಾದಿಕಲ ಉರ್ಕರ್ಮೆ ಪರ್ದು ಗೊತ್ತುಂಟು ದೈವದ ಬೇತೆ ಮದಿಮೆದ ಬೇತೆ ಅವು ಕೈಗೊರಿ ಅದಲ್ಲ ಯಾಕದೆ ನಾ ತಿಂಡಿ ಆವಾಡಿ ಒಣ್ಣುಂಡಿ ಆಯಲ್ಲ ಕೈಗೊರ್ಪುಂಟುಲ್ಲ ಯಾನ ಅಮ್ಮೆತ್ತೆ ಆವಾಡಿ ಪಂಚವರ್ಣದ ಪುಂಚದ ಮಣ್ಣು ನಾ ಪುಂಚೋಡು ಕೌಂಪೇಣಿ ನಾನು ಆಗ ಬೊಡ್ಜಿ ಯಾನು ಸೀದವತಿ ಆವಾಡಿ ನರಮಾನ್ಯ ಆದ ಪುಟ್ಟು ನಾಯನ ಜೀವನದ 14 ಸಂಸ್ಕಾರ ಲೇಡಿ ನರಮನೆನ ಜೀವನ ಪಗಪ್ಪನ ಸಂಸ್ಕಾರವ ಒಂದು ಕೆಂಡವು ಮದಿಮೆಗೆ ಮದಿಮೆ ಆವಡ್ದು ಎಂಚನ ಇತ್ತಿನ ಪೊನ್ನೊರ್ತಿ ಮದಿಮೆ ನಡೆದಕ್ಕ ಎಂಚನಾದ ಬದುಕನಂಚಿನ ಕತೆ ನಂಗೆ ಗೊತ್ತುಂಟು ಮದಿಮೆ ಆವಡ್ದು ಎಂಚನ ಇತ್ತಿನ ಆನೋರಿ ಮದಿಮೆ ನಡೆದಕ್ಕ ಎಂಚನ ಬಾಳದ ಬದುಕನಂಚಿನ ವಿಷಯ ನಮ್ಮ ತೆರಿತ ಇನಿಕ್ಕ ಅನಗ ಸೋಮಶೇಖರನಿಲ್ಲಲ್ಲ ಆಯನ ಸಂಸ್ಕಾರ ಬುಳೈನಂಚಿನ ಈ ಪೊಣ್ಣನು ನಿನ್ನ ಇಲ್ಲಲ್ಲ ನಿನ್ನ ಸಂಸ್ಕಾರ ಬುಳೈನ ನಿನ್ನ ಮಗಕ್ಕ ನಮ್ಮ ಕೈದಾರ ಮೈತದ ಕೊರ್ತ ಕೈದಾರ ಮೈತದ ಕೊರ್ನೆಡ್ದು ಬೊಕ್ಕ ಬತ್ತನಕ್ಕನ ಮನಸ್ಸು ಸಮಾಧಾನ ರಡ್ಡು ಪೊರ್ಲದ ಪಾತೆರ ಬಂಜಿ ತಂಪಾಯರ ರಡ್ಡು ಪೊರ್ಲದ ಒಣಸು ಬಾಯಿ ಕೆಂಪಾಯರ ಬೀಡ ಕೊರ್ದಾಕ್ಲಿನ ಕಡಪುಡ್ದು ಕೊರ್ದಾಂಡು ಇನಿ ಕನಗ ಸತಿ ಬದುಕಲಾಯನಂಚಿನ ಈ ಆನ ಪೊಣ್ಣನು ದೊಂಪ ಜಪಡಾದ ಕೊರ್ಪಣಂಚಿನ ಕ್ರಮವನ್ನು ನಮ್ಮ ಮಲ್ತೊಂದಿಲ್ಲ ಆವಾಡಿ ಇನಿ ಕನಗ ಸೋಮಶೇಖರನ ಎಂಕಲ್ನ ಇಲ್ಲಲ್ಲ ಬುಳೇನಂಚಿನ ಪೊಣ್ಣು ಎಂಕಲ ಈ ಪೊಣ್ಣಾಗ ದಿನಾಲ ಬೇರನುಪ್ಪು ಕೊರಿಯರ್ ಎಂಕ್ಲ ಹಿಡಿದು ತೀರ್ಜಿಂಡಲ್ಲ ತೆಲಿಗಂಜಿ ಕೊರ್ದು ಎಂಕ್ಲ ಸಾಂಕೊಂದು ಬತ್ತನಲ್ಲ ಆಳನ ಒಂಜಿ ಗುಣಕ್ಕ ಆವಾಡಿ ಸಂಸ್ಕಾರ ಆವಾಡಿ ಎಡಿಮೆದ ಏಳು ಭಾಗದ ಆತ ಕುಂದು ಕೊರತೆ ಬರಂದ ಲೆಕ್ಕ ಆತು ಜೋಪಾನೋಡ್ತು ಒಂದು ಬತ್ತದ ನನ್ನದು ಮಗು ನಿಖಲ್ನ ಇಲ್ಲಡೆ ಬೆಳತ್ತಕಾರದ ಎರ್ತದ ನಿಖಲ್ನ ತಡ್ಡಿಯದ ಅಂಟದ ಭಾಗ್ಯಲಕ್ಷ್ಮಿ ಆದ ಬರ್ಪಣಂಚಿನ ಈ ಪೊಣ್ಣು ದಾದಾನ್ಲ ತೆರಿಯಂದ ತಪ್ಪು ಮಲ್ತಲ್ ನಾಡ ಭೂಮಿಯ ಪೆಳಕ ಕ್ಷಮೆ ಕೊರ್ಲಿ ತೆರೆದ ತಪ್ಪು ಮಲ್ತಲ್ ನಾಡ ಹಿರಿಯ ಕ್ಲಾಯನಂಚಿನ ಎಂಕಲ್ನ ಮೋನೆ ತದು ಮಾಪ್ ಮಲ್ಪಲಿ ದಾಯ ಈ ಪಾತ್ರ ನಾನು ಪಣಂದುಲ್ಲೆ ಬಂಡ ಎಂಕಲ್ನ ಈ ಪೊಣ್ಣಾಗ ಕರಿಯಾಯಿನ ಕರನು ದೆಕ್ಕದು ಗೊತ್ತಿದ್ದಿ ಕುರಿಯಾಯಿ ಕೊಂಟುನ ಅರ್ಧದ ಗೊತ್ತಿದ್ದಿ ಬೂರಿಂಚಿ ಕಜಾವನ ಅಡ್ತದ ಗೊತ್ತಿದ್ದಿ ಅಂಚಿತ್ತನ ಈ ಪೊಣ್ಣನು ನನದಂಬುಗಳು ಎತ್ತೊಂದು ಪೋದು ಎಂಚಿನ ದೇರು ಪೇರು ತಪ್ಪುದಾಂಗ ಲೋಪದೇ ಸಾಣಲ ఆయన ಮಾತ ಬುಡುಬತ್ತದು ನಿಖಲ್ನ ಇಲ್ಲದ ಮಗಲ್ಲೆಕ್ಕ ತೂಂದು ವರಡು ಬಂಡದು ಸೇರ್ನಂಚಿನ ಸಭೆ ಸರ್ವೇರ್ನ ನಡುಟು ಈ ಪೊಣ್ಣನು ಕೈದಾರ್ತು ಕೊರ್ಪ ಅನ್ಪೇರು ಬಾವ ತಿಮ್ಮಪ್ಪ ಈ ಪೊರ್ತರು ಒಂಜಿ ಎನ್ನಲ ಒಂಜಿ ಎಲ್ಲೆ ಪಾತೆರ ದಾಲಜಿ ಎನ್ನ ಇಲ್ಲು ಪೊಗ್ಗುನಂಚಿನ ಈ ಪೊಣ್ಣು ಎಂಚಯ್ಯ ಎನ್ನ ಇಲ್ಲನು ಬೆಲಗವಲ ಎನ್ನ ಇಲ್ಲು ಪೊಗ್ಗುನಂಚಿನ ಈ ಪೊಣ್ಣು ಎಂಚ ಎನ್ನ ಇಲ್ಲನು ಬೆಲಗವಲ ಅಂದಕೇಂಡೆ ಅವಿ ಲೆತ್ತೊಂದು ಪೋಯ್ವಿಕ ಮೈಪುನ ಎಣ್ಣೆಡು ಉಂಡಣ್ಣ ಈ ದೀಪದೆಣ್ಣೆ ಮೈತನ ಬೆಳಗಾವಳು ಚಿಮಿಂದೆಣ್ಣೆ ಮೈತನ ಪೊತ್ತಾವಳು ಎಂಚಿನ ಬಾತಿರ್ಬೇಕ ಗೊತ್ತಿದ್ಯಾ ನಮ್ಗೆ ನಿಕ್ಕಲು ಕಂಡಾಣಿ ಬಿಡಿ ಜಾತಾರು ನನ್ನ ದುಂಬುದೆಳಕ ಪೋಯ್ ನಲ್ಪ ಮಾತ ಕುಂಟಾಗಿ ಬಿಡ್ದು ಬರ್ಪನತ್ತಿ ಬೆಂದಿನೇನು ಮಾತ ನಿಂಗಿದೆ ಮುಗಿಪುನತ್ತಿ ಬುಡೆದ್ದಿಲ್ಲ ಅಂದು ಅಂತೆ ಜೋಪ ನಾಲ್ಪೇರ ಕಲ್ಪು ದಾನೆ ಪೋಲೆ ತಂದು ನಾಳೆ ಮುಕ್ಕಾಲೇದ ಎತ್ತ 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 ಅಲ್ದು ಅಲ್ದು ಗುಲ್ಪುದ ಬುಲ್ಪುನೆ ఆయన ಗೆಪ್ಪು ಈರು ದಾಯಿ ಬುಳಿಪುಡಿ ಆಯ ಒರಿಯ ಬುಲ್ತೊಂದುಲ್ಲೆತ್ತ ಆಯ ಉರು ಅಪ್ಪನಿಗೆ ಅಣ್ಣ ಸಾತು ಕೂಡ ಸಾತು ಬರ್ಪುಣಗೆ ಯಾಕಪ್ಪ ಕೂಗುದು ತಿಮ್ಮಪ್ಪ ತುಪ್ಪ ಅಲ್ಲ ಪಪ್ಪತ್ತೆ ಏರೇನು ಮಾತ ಲೆಪ್ಪುವ ಮಾರೆ ತಿಮ್ಮಪ್ಪ ಬಾಲೆ ಬಾಲೆ ಬೇತೇನುಂಟು ಕೂಡ ಅಂದು ಎಲ್ಲಿ
ಅಯ್ಯೋ ಅಲ್ಲೆಂಚಿನ ಆತೆಲ್ಯ ಯಾನ್ ಎಲ್ಲಿ ಅಪ್ಪನಕ ಬಜಿ ಅಲ್ಯ ಏತೆ? ಬುಕ್ಕ ಎಲ್ಲಿಯ ಬಾಳೆನೆ ಯಾನ್ ಒರ್ಮನುದ ದನ್ನತ್ತನಿಗೆ ಎನ್ನನು ಬುಕ್ಕ ಕೊನೋದು 11 ಬದಿನನ ದನ್ನ ಬಂಗುಡೆ ದಿಲಕ ಮಂಜಿ ದಡಿಟ್ಟು ದಿನೆ ಇಬ್ರೆ ಆ ಕಡೆ ಕೊರ್ನೆ ಬಂಗುಡೆ ದೊಟ್ಟಿಗೆ ದಿಲೇನಿ ಐದು ಬುಕ್ಕತ್ತ ಕೊಣತ್ತ ದಿಂಚ ಕಾರ್ಡ್ ವತ್ತು ಕೊಡ್ತಿನೆಗೆ ಅಗೆಲ್ದ ಪೆರಡೆ ಕೊಡ್ತಿನೆಗೆ ಬುಕ್ಕ ಕುಲ್ತಿನೆ ತಾನಿ ಆನೆ ಪೋತೊಂದಣ್ಣ ಎಂಕ್ಲು ಈ ನಮ್ನೆ ಕರ್ಮ ಬೇಲು ಕೊಡೋದು ಗಾಡಿ ದಾಡಿಗೆ ವಾಡ್ಲೆ ಬಾಲೆ ಬಾಲೆ ಆಪೆ ಪೋಡು ಆಪೆ ಪೋಂದೆ ಕಾಯಿ ಈತೋರ್ ತುಂಬಿಸ್ಬೇಡ ಓವು ಆಪೆ ಮಂಜಲ್ ದನ ನೀಲಿದ ಮಂಜಲ್ ಆಪೆಗೆ ಎಡ್ಡೆ ಬಾಡಿಕೊಂಡೆ ಕಮ್ಮಿಲಾಗೆ ಬಾಡಿಗೆ ಅಪ್ಪೆ ಬಾಲೆದ ಅಪ್ಪೆ ಮಂಜಲ್ ಸೀಕಡ್ ಪೋಡು ಮಂಜಲ್ ಸೀಟು ಅಪ್ಪ ಸೈತ್ ಬೋಡು ಅವೇ ಮಂಜಲ್ ಸೀಟು ಸೈಡ್ ಪೋಯಿ ಮಂಜಲ್ ಸೀಕ್ ಬರ್ತದ ಪಕ್ಷ ಬತ್ತಾಯಿ ಅಪ್ಪೆ ಸೀಕ ಅಪ್ಪೆ ಪೋಡು ಅಮ್ಮೇರೇನ್ ಬಿಡ್ತಾ ಈಶಲ್ಯ ಬಾಲೆನಿ ಕಿಡಿ ಬೆರಳು ಕುಂಟು ಕಟ್ಟದು ಪೇರ್ಗೆ ಮುರ್ಕೋನು ದೊಂಡೆ ಬಿಡ್ತಾನೆ ಪೇರ್ಗೆ ಮುರ್ಕೋನು ದೊಂಡೆ ಬಿಡ್ತಾನೆ ಏರ್ದು ಮುರ್ಕಾವನು ದೊಂಡೆ ಬಿಡ್ತಾನೆ ಏರ್ದು ಮುರ್ಕಾವನು ದೊಂಡೆ ಬಿಡ್ತಾನೆ ಏರ್ದು ಎತ್ತಿ ಮುರ್ಕಾವನು ಸಾವು ಮಾರ ನೀಕಲ್ನ ದೊಂಡೆಡು ಮುರ್ಕಾವನು ಏರ್ದು ಬಿಡ್ತಾನೆ ಕಡ್ಲೆದ ಬಲ್ಟಿ ಮುರ್ಕಾವನು ಎಣ್ಣೆಡು ಬಿಡ್ತಾನೆ ಎಚ್ಚಿನ ಅವತ್ತು ಕರ್ದಿಂಚ ಹಿಡಿದು ಬಿದಾಯಿ ಬಾತೀಜಿ ತಿಮ್ಮಪ್ಪ ಬಿತ್ತದಿಡ್ಡ ಕಕ್ಕೆ ಕಡವೋ ತೀರ್ಥದಿಡ್ಡ ನಾಯ್ಕೊನು ನಾಯತ್ತು ಪಿಜಿನು ಕೊಡು ಆ ಪಿಜಿನ ಯಾವಂಡ ಐದು ಜನಕ್ಕೂ ಒಂತೆ ಮಲ್ಲ ಬಡು ಕೊಡಪ್ಪಿ ಮಿತ್ತದಿಡ್ಡ ಕಕ್ಕೆ ಕೊಡವು ತೀರ್ಥದಿಡ್ಡ ಕಡಬದಾಯ ಕೊಡವೆ ಕಡಬದೆ ಓಡೆ ಕೊನಪುಣ ಆನೆ ಯಾನು ಕೊನಪುಣ ಮಾರ ಕೊಡಂಬೆ ಕೊಡುವೆ ಪಂಪುಣ ಚಿತ್ರ ಅರ್ತಿ ಬಿರ್ತಿನ ಸಾಂಖ್ಯ ಗಿಲಿತ್ತ ಲೆಕ್ಕ ಸಾಂಖ್ಯನ ಚಿತ್ರ ಬಾಲೆಡು ತಿಮ್ಮಪ್ಪ ಗೊಂಗಡ ಕೈಟ್ ಕೊರಿಯೆ ಯಾರಿಗೆ ಗೊಂಗಿ ಗೊಂಗೆ ತಾಯನ ಮಗೆ ಮಂಗಿ ಬೇಕೊನ್ನೋದು ನನ್ನ ದಾನುವೇನಾ ದಾನೇನೋ ದಿ ಬೇಜಾರ್ ಮಲ್ಪಡ್ತಿ ಮದ್ವೆನ ಸುರುಟಿ ದಾನ ಅಂತ ದಾನ ಐನ ಎಲ್ಲ ಮಲ್ಪನೆ ಸಂಸಾರ ಮಲ್ಪರೆ ಬಿದ್ದನ್ನಕ್ಲೆ ಮುಲ್ತು ಕಡಪುಣ್ಣ ಒಂಜೆ ತೆಲ್ತಿ ಕಡಪುಡ ಆವಡಿ ತರ್ಬತ್ಲೆ ಆವಡಿ ಸ್ವರೂಪ ಗುರು ಪಂಡಿಯರಿಜ ಆಶೀರ್ವಾದ ಮಲ್ತು ಕಡಪುಡ ಆವಡಿ ಲಕ್ಷ್ಮೀ ನಾರಾಯಣರ ಲೆಕ್ಕ ಅಂಚ. ದೇವೇಂದ್ರ ಶಕಿ ಲೆಕ್ಕ ಅಂಚ. ರತಿ ಮನ್ಮಥರ ಲೆಕ್ಕ ಅಂಚ. ಎಚ್ಚದಾಯೆ ನಮ್ಮ ತುಳುನಾಡದ ಆರಾಧ್ಯ ದೇವರಾಯನ ಚಿತ್ರ ಈಶ್ವರಿಲ ಪಾರ್ವತಿ ಲೆಕ್ಕ ಲೆಕ್ಕ ಈಶ್ವರ ಪಾರ್ವತಿ ಈಶ್ವರ ಲೀಲಾವತಿ ಛೆ, ಈಶ್ವರಿಲ ಪಾರ್ವತಿ ಲೆಕ್ಕ ಲೆಕ್ಕ ಎಂಕು ಗೊತ್ತಿತ್ತು ನಿಕ್ಕು ಗೊತ್ತಿದ್ದು ಈಶ್ವರ ಲೀಲಾವತಿ ದಂಪತಿಗಳ ಎರಡನೇ ಮಗ ಈಶ್ವರಿಲ ಪಾರ್ವತಿ ಲೆ ಪಾರ್ವತಿ ಈಶ್ವರ ಲೀಲಾವತಿ ಮರ ಅಂದ ಓ ಮೂಜಿಗಾಸ್ತ ಓ. ಯಾನು ಕೋಡಬದಾವು ದಿನೇಶ್ ಶೆಟ್ಟಿಗಾರನ ಅಮ್ಮೇರ್ ಈಶ್ವರನ್ನೆಲ್ಲ ಅಪ್ಪೆ ಲೀಲಕ್ಕೆನ ವಿಶಾಲ ಪಾತ್ರನತ್ತು ದೇಬೇರು ಈಶ್ವರಿಲ ಪಾರ್ವತಿ ಲ ಯಾನು ಪಾರ್ವತಿನ ಕುಡಂಜಿ ಒಂಜಿ ಉಂಡ ಪಾಲು ತಿರಂಜಿ ಬೇತೆನಿದಿ ಓಡಂದ್ಲೆ ಕಾಡ್ನೆ ಪಾಲೆಂಜಿನ ಎಲೆ ಬೇ ಪಾಲೆ ಆವಡ ಪಗ ಪಾರ್ವತಿ ಮತಿ ಮತಿ ಬಾಧ ಮೇರಿ ಲೋಕದಾನ ಬೋಧ ಜನ ನಡುಲ ಮುಗಿಯಂದು ಸಂಬಂಧ ಮತಿ ಮತಿ ಬಾಧ ಮೇರಿ ಲೋಕದಾನ ಬೋಧ ಪ್ರಸಂಗದ ಕ್ಲೈಮ್ಯಾಕ್ಸ್ ಇನ್ನು ಬಾಕಿ ಇದೆ. ಈ ಮಧ್ಯೆ ಒಂದು 10 ನಿಮಿಷದ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. SRK ಸಂಭ್ರಮ 2026 ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ SRK ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವದ, ಆದರದ ಮತ್ತು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊದಲಿಗೆ ದಿನೇಶ್. ಆತ್ಮೀಯರೇ, 2023ರಲ್ಲಿ SRK ರಜತ ಸಂಭ್ರಮ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ
ಕಲಾಯಿಗುತ್ತಿನ ಮನೆಯ ಸುಂದರ ಪರಿಸರದಲ್ಲಿ ನಡೆದಿದ್ದನ್ನು ನಾವೆಲ್ಲರೂ ಕಣ್ತುಂಬಿಸಿಕೊಂಡಿದ್ದೇವೆ. ಬಹುಶಃ ನಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ಆ ಬಳಿಕ ಕಾರ್ಮಿಕರ ದಿನಾಚರಣೆಯನ್ನು ಕಳೆದ ವರ್ಷ ಅತ್ಯಂತ ವಿಶಿಷ್ಟವಾಗಿ SRK ಸಂಸ್ಥೆಯ ಮಾಲಕರಾಗಿರುವಂಥ ಕೇಶವಾಮಯ್ಯವರು ತಮ್ಮ ಸಂಸ್ಥೆಯ ಸಿಬ್ಬಂದಿಗಳನ್ನು ವಿಮಾನದಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಕಾರ್ಮಿಕ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಿಕೊಂಡದ್ದನ್ನು ನಾವು ನೋಡಿದ್ದೇವೆ, ಗಮನಿಸಿದ್ದೇವೆ. ಇವತ್ತು ಈ ದಿನ SRK ಸಂಸ್ಥೆಯ ಆವರಣದಲ್ಲಿ ನಾವೆಲ್ಲರೂ ಕೂಡ ಅವರ ಅತ್ಯಂತ ಆತ್ಮೀಯ ಬಳಗ ಮತ್ತು ಅವರ ಸಿಬ್ಬಂದಿ ವರ್ಗ ಇಷ್ಟು ಜನ ನಾವಿಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗ್ತಾ ಇದ್ದೇವೆ. ಬಹುಶಃ SRK ಸಂಸ್ಥೆಯ ಅವರ ಈ ಕಟ್ಟಡವನ್ನು ನಾವೆಲ್ಲರೂ ಕೂಡ ಈ ಹಿಂದೆಯೂ ನೋಡಿದ್ದೇವೆ. ಆದರೆ ಇವತ್ತು ಬಹಳ ಸುಂದರವಾಗಿ, ಬಹಳ ವಿಶಿಷ್ಟವಾಗಿ, ಬಹಳ ವಿಭಿನ್ನವಾಗಿ ಅವರ ಈ ಸಂಸ್ಥೆ ಇವತ್ತು ಮತ್ತೆ ಪುನರುಜ್ಜೀವನಗೊಂಡಿದೆ. 15 ವರ್ಷದ ಹಿಂದೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಇಲ್ಲಿ ಅವರ ಉತ್ಪನ್ನಗಳನ್ನು ಉತ್ಪಾದಿಸಿ ಅದನ್ನು ಮಾರುಕಟ್ಟೆಗೆ ಒದಗಿಸ್ತಾ ಇದ್ದರು. 15 ವರ್ಷದ ಬಳಿಕ ಮತ್ತೆ ಹೊಸತನದ ಮೂಲಕ ಈ ಕಟ್ಟಡವನ್ನು ಅವರು ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸೇರಿಸಿಕೊಂಡು ಅವರನ್ನು ಗೌರವಿಸುವಂಥ ಕಾರ್ಯಕ್ರಮದ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಒಂದು ಸಹಭೋಜನದ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ನಮ್ಮೆಲ್ಲರನ್ನು ಕೂಡ ಆಹ್ವಾನಿಸಿದ್ದಾರೆ. ಇದರ ಜೊತೆಗೆ ಶ್ರೀಯುತ ಕೇಶವಾಮಯ್ಯವರು ಅವರು ಕಲಾಪ್ರೇಮಿ. ಬೇರೆ ಬೇರೆ ಸಮಯ ಸಂದರ್ಭಗಳಲ್ಲಿ ಅವರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕಲೆಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದನ್ನು ನಾವು ಗಮನಿಸಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲೂ ಕೂಡ ಕೇವಲ ಒಂದು ಪುನರುಜ್ಜೀವನದ ಕಾರ್ಯಕ್ರಮ ಅಥವಾ ಕೇವಲ ಒಂದು ಸಹಭೋಜನದ ಕಾರ್ಯಕ್ರಮ ಮಾತ್ರ ಆಗಬಾರದು, ಅದರ ಜೊತೆಗೆ ಒಂದು ಮನರಂಜನೆಯನ್ನು ಕೂಡ ಒದಗಿಸಬೇಕು ಎನ್ನುವಂಥ ಉದ್ದೇಶದಿಂದ ಇವತ್ತು ಯಕ್ಷ ತೆಲಿಕೆ ಎನ್ನುವಂಥ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರನ್ನು ಕೂಡ ಮನರಂಜಿಸ್ತಾ ಇದ್ದಾರೆ. ಇದರ ಜೊತೆಗೆ ನಾಡಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸಿ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ವಿಶೇಷವಾಗಿ ಯಕ್ಷ ತೆಲಿಕೆ ಕಾರ್ಯಕ್ರಮದ ಮೂಲಕ ನಾಡಿನಾದ್ಯಂತ ಯಕ್ಷಗಾನದ ಇನ್ನೊಂದು ಮಗ್ಗುಲನ್ನು ಪರಿಚಯಿಸಿರುವಂತಹ ಕಲಾವಿದರನ್ನು ಗೌರವಿಸುವಂಥ ಕಾರ್ಯಕ್ರಮ, ಅದರ ಜೊತೆಗೆ ಅವರ ಸಿಬ್ಬಂದಿ ವರ್ಗದವರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಆರಂಭ ಆಗುವುದಕ್ಕಿಂತ ಮೊದಲು ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳನ್ನು ಇವತ್ತು ಗೌರವ ಅರ್ಪಣೆ ಮಾಡಿದ್ದಾರೆ. ಕೆಲವು ಸಿಬ್ಬಂದಿಗಳು ಆಗ ಉಪಸ್ಥಿತರಿರಲಿಲ್ಲ, ಅವರನ್ನು ಈ ವೇದಿಕೆಯಲ್ಲಿ ಆರಂಭದಲ್ಲಿ ನಾವು ಗುರುತಿಸಿ ಆ ಬಳಿಕ ಕಲಾವಿದರನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಶ್ರೀಯುತ ಕೇಶವಾಮಯ್ಯ ಅವರು ವೇದಿಕೆಗೆ ಬರಬೇಕು ಅಂತ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಒಂದು ಚಪ್ಪಾಳೆಯೊಂದಿಗೆ SRK ಸಂಸ್ಥೆಯ ಮಾಲಕರಾಗಿರುವಂಥ ಕೇಶವಾಮಯ್ಯ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆ ಬಳಿಕ ಗಣ್ಯ ಅತಿಥಿಗಳು ವೇದಿಕೆಗೆ ಬರ್ತಾರೆ. ಕಲಾವಿದರನ್ನು ಗುರುತಿಸುವಂಥ ಕಾರ್ಯಕ್ರಮ ಇದೆ. ಈಗ ಮೊದಲಿಗೆ ಸಿಬ್ಬಂದಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮ, ಇದನ್ನು ನಿರ್ವಹಿಸಿಕೊಡಬೇಕು ಅಂತ ಶ್ರೀಯುತ ದಿನೇಶ್ ನೆಟ್ಟನವರಲ್ಲಿ ವಿನಂತಿಸ್ತೇನೆ. ನಮ್ಮ ಸಂಸ್ಥೆಯ ಪ್ರತಿಯೊಂದು ತಾಂತ್ರಿಕ ಸಲಹೆಗಾರನ ನಾವೀಗ ಗುರುತಿಸುವಂತಹ ಒಂದು ಕೆಲಸವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ನಮ್ಮಲ್ಲಿ 35ಕ್ಕೂ ಹೆಚ್ಚು CC ಕ್ಯಾಮರಾಗಳಿವೆ. ಇದನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಪ್ರಜ್ವಲ್ ರವರು ಬಂದು ಒಂದು ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಜ್ವಲ್, ದಯವಿಟ್ಟು ಬೇಗ ಬರಬೇಕು. 10 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ಎಲ್ಲ ಸಿಬ್ಬಂದಿಗಳು ತಯಾರಿರಬೇಕು. ಒಂದು ಚಪ್ಪಾಳೆಯೊಂದಿಗೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರೂ ತಯಾರಾಗಿ ನಿಲ್ಲಬೇಕು ಅಂತ ವಿನಂತಿಸ್ತೇನೆ. ನಮಗೆ ಕನ್ಸ್ಟ್ರಕ್ಷನ್ ವಿಭಾಗದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂತಹ ಶ್ರೀಯುತ ಹರೀಶ್ ಹೊಸ್ಮಠ, ದಯವಿಟ್ಟು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಿ. ಹರೀಶ್ ಹೊಸ್ಮಠ. ಅದೇ ರೀತಿ ಇಲೆಕ್ಟ್ರಿಕಲ್ ಕೆಲಸದಲ್ಲಿ ಸದಾ ನಮ್ಮೊಂದಿಗೆ ಇರುವಂಥವರು ಶ್ರೀಯುತ ಜಯರಾಜ್, ದಯವಿಟ್ಟು ಬನ್ನಿ. ಅದೇ ನಮ್ಮ ಎಲ್ಲ ಫ್ಯಾಬ್ರಿಕೇಶನ್ ಕೆಲಸವನ್ನು ನಿರ್ವಹಿಸುವವರು ಶ್ರೀಯುತ ಪ್ರಶಾಂತ್ ಮುರಾ, ದಯವಿಟ್ಟು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿ.
ಅದೇ ರೀತಿ ನಮ್ಮ ಎಲ್ಲ ಹವಾನಿಯಂತ್ರಿತ ಕೊಠಡಿಗಳನ್ನು ನಿರ್ವಹಿಸ್ತಾ ಇರುವಂಥ ಶ್ರೀಯುತ ದೀಪಕ್ ಸರ್, ದಯವಿಟ್ಟು ಬನ್ನಿ. ಹಾಗೆ ಸಿಸ್ಟಮ್ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಸಹಕರಿಸುವರು ಶ್ರೀಯುತ ನಿತೇಶ್ ರವರು. ಸರ್ ಬಂದಿದ್ದಲ್ಲಿ ದಯವಿಟ್ಟು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿ. ಅದೇ ರೀತಿ ಸದಾ ಎಲ್ಲ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಸಹಕರಿಸುವರು ಶ್ರೀಯುತ ಜ್ಞಾನೇಶ್ ರವರು, RV ಇಂಟರ್ಗ್ರಾಫಿಕ್ಸ್ ಪುತ್ತೂರು. ದಯವಿಟ್ಟು ಬಂದು ನಮ್ಮ ಒಂದು ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಶ್ರೀಯುತ ಜ್ಞಾನೇಶ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ನಮ್ಮ ಹಿತೈಷಿಗಳಿಗೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಬರುವಂತಹ ದಾರಿಯಲ್ಲಿ ಒಂದೆರಡು ವೆಹಿಕಲ್ಗಳು ನಮಗೆ ಸಮಸ್ಯೆಗೆ SRK ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಬಂಧು ಮಿತ್ರರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಒಂದು ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ವೇದಿಕೆಗೆ ಕಡಬ ತಾಲೂಕು ಒಕ್ಕಲಿಗ ಸೇವಾ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಬೈಲು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪ್ರೀತಿಯಿಂದ ತಾವು ಬರಬೇಕು. ಅದೇ ರೀತಿಯಲ್ಲಿ ಶ್ರೀಯುತ ಶಿವರಾಮ್ ಏನೇಕಲ್ ಸರ್, ನಮ್ಮ ಕೇಶವಾಮಯ್ಯರ ಗುರುಗಳು, ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ RK ಭಟ್ರು ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಇದು ಕೇಶವಾಮಯ್ಯವರ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. SRK ಸಂಸ್ಥೆಯ ಜೊತೆಗೆ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರುವಂಥ ಶ್ರೀಯುತ RK ಭಟ್ರು. ಅದೇ ರೀತಿಯಲ್ಲಿ ಶ್ರೀಯುತ ಅಬ್ರಂ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಗುರುಗಳು ಶ್ರೀಯುತ ಅಬ್ರಂ ಸರ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಾನು ಆಗಲೇ ಪ್ರಸ್ತಾಪಿಸಿದ ಹಾಗೆ ಕೇಶವಾಮಯ್ಯವರು ಕಲಾಪ್ರೇಮಿ ಮತ್ತು ಕಲಾ ಪ್ರೋತ್ಸಾಹಕ. ವಿಶೇಷವಾಗಿ ಸುಂದರ್ ರೈ ಮಂದಾರ ಮತ್ತು ದಿನೇಶ್ ಕೊಡಪದವು ಇವರ ಜೊತೆಗೆ ಅತ್ಯಂತ ಆತ್ಮೀಯವಾದಂಥ ಒಡನಾಟ ಇರುವಂತಹ ವ್ಯಕ್ತಿ. ಮಾರ್ಚ್ 29ನೇ ತಾರೀಕು ಈ ವರ್ಷ ನಮ್ಮ ಕೊಯ್ಲಾ ಗ್ರಾಮದ ಶ್ರೀಯುತ ಸಾದಿಕ್ ಸರ್, ಆಕರ್ಷಣ್ ಸಂಸ್ಥೆಯ ಮಾಲಕರು, ದಯವಿಟ್ಟು ವೇದಿಕೆ ಬರಬೇಕು. ಕೇಶವಣ್ಣ ಕರೀತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೇಶವಮೇರ ಗುರುಗಳಾದಂಥ ಶ್ರೀಯುತ ಹಿರಿಯಣ್ಣ ಸರ್, ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಬನ್ನಿ ಸರ್, ಪ್ರೀತಿಯಿಂದ ಬನ್ನಿ, ದಯವಿಟ್ಟು ಬನ್ನಿ. ಆತ್ಮೀಯರೇ, ಮಾರ್ಚ್ 29ನೇ ತಾರೀಕು ಕೊಯ್ಲಾ ಗ್ರಾಮದ ಶ್ರೀ ಸದಾಶಿವ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೇಶವಮ್ಮಯ್ಯವರು ಆಯೋಜಿಸಿಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ಯಕ್ಷತೆಲಿಕೆ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ವು. ಆ ಸಂದರ್ಭದಲ್ಲಿ ಕಲಾವಿದರನ್ನು ಮನೆಗೆ ಊಟಕ್ಕೆ ಕರಿಬೇಕು ಅಂತಂದಾಗ ಅವತ್ತು ಕಲಾವಿದರಿಗೆ ಸಮಯದ ಅವಕಾಶ ಇಲ್ಲದೇ ಇರುವ ಕಾರಣದಿಂದ ಅವರು ಇನ್ನೊಂದು ದಿನ ನಿಮ್ಮ ಮನೆಗೆ ಬರ್ತೇವೆ, ನಿಮ್ಮ ಜೊತೆಗೆ ಸಹಭೋಜನದಲ್ಲಿ ಸೇರಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಅವರ ವಾಸ್ತವ್ಯ ಇರುವಂಥ ಮನೆಗೆ ಕರೆಯದೆ ಅವರ ಸಂಸ್ಥೆಗೆ ಇವತ್ತು ಅವರನ್ನು ಬರಮಾಡಿಕೊಂಡಿದ್ದಾರೆ. ವಿಶೇಷವಾದಂಥ ಯಕ್ಷತೆಲಿಕೆ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಕಲಾವಿದರಿಗೆ ಮತ್ತು ಕಲೆಗೆ ಪ್ರೋತ್ಸಾಹ ಸಿಕ್ಕಿದಷ್ಟು ಅದು ಇನ್ನಷ್ಟು ಉತ್ತಮವಾಗಿ ಬೆಳೀತದೆ. ಆ ಕಲೆ ಬೆಳೀಬೇಕು, ಕಲಾವಿದರು ಬೆಳೀಬೇಕು ಎನ್ನುವಂಥ ಉದ್ದೇಶದಿಂದ ಇವತ್ತು ವಿಶೇಷವಾಗಿ ಶ್ರೀಯುತ ಸುಂದರ್ ರೈ ಮಂದಾರ ಮತ್ತು ದಿನೇಶ್ ಕೊಡಪದವು ಅವರನ್ನು ಈ ವೇದಿಕೆಯಲ್ಲಿ ವಿಶೇಷವಾಗಿ ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ದಯವಿಟ್ಟು ಸುಂದರ್ ರೈ ಮಂದಾರ ಮತ್ತು
ದಿನೇಶ್ ಕೊಡಪದವು ವೇದಿಕೆಗೆ ಬರಬೇಕು, ಸನ್ಮಾನ ಪೀಠದಲ್ಲಿ ತಾವು ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದ್ಮೇಲೆ ಈ ಇಬ್ಬರು ನಮ್ಮ ಕಲಾಲೋಕದ ದಿಗ್ಗಜರನ್ನ ನಾನು ಪರಿಚಯಿಸಬೇಕಾದಂತ ಅವಶ್ಯಕತೆ ಇಲ್ಲ. ಯಕ್ಷಲೋಕದಲ್ಲಿ ಹಾಸ್ಯ ರಂಗದಲ್ಲಿ ವಿಶೇಷವಾಗಿ ಮಿಂಚುತ್ತಾ ಇರುವಂತ ಪ್ರತಿಭೆ ಅದು ದಿನೇಶ್ ಕೊಡಪದವು. ಸುಂದರ್ ರೈ ಮಂದಾರ ಅವರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ನಮ್ಮ ಸ್ಥಳೀಯ ಕಲಾವಿದರು ಇವತ್ತು ಸಿನಿಮಾ ಕ್ಷೇತ್ರ ಇರ್ಬೋದು, ಯಕ್ಷಗಾನ ಕ್ಷೇತ್ರ ಇರ್ಬೋದು, ನಾಟಕ ಕ್ಷೇತ್ರ ಇರ್ಬೋದು, ಇದರಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂತಹ ವ್ಯಕ್ತಿ. ನನಗೆ ಇವತ್ತು ಬಹಳ ಖುಷಿ ಏನು ಅಂತಂದ್ರೆ, ಸುಂದರ್ ರೈ ಮಂದಾರರವರ ಜೊತೆಗೆ 25 ವರ್ಷದ ಹಿಂದೆ ಕೆಲವು ನಾಟಕಗಳಲ್ಲಿ ನಾನು ಕೂಡ ಒಬ್ಬ ಪಾತ್ರಧಾರಿಯಾಗಿ ಅಭಿನಯಿಸಿದ್ದೇನೆ. ನಾನು ಅವರು ಕಲಾವಿದನಾಗಿ ಬೆಳೆದ್ರು, ನಾನು ಕಲಾ ಪೋಷಕನಾಗಿ ಕಲಾ ಪ್ರೇಕ್ಷಕನಾಗಿ ಮಾತ್ರ ಉಳಿದೆ. ಇವತ್ತು ಆ ಇಬ್ಬರು ಸ್ನೇಹಿತರು ಕೇಶವಣ್ಣನ ಕಾರಣದಿಂದಾಗಿ ನನಗೆ ಕೂಡ ಅತ್ಯಂತ ಆತ್ಮೀಯರಾಗಿದ್ದಾರೆ. ಇವತ್ತು ನಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸುಂದರವಾದಂಥ ಮತ್ತು ವಿಶೇಷವಾದಂತಹ ಸಂದೇಶ ಇರುವಂತಹ ಒಂದು ಯಕ್ಷ ತೆಲಿಕೆ ಎನ್ನುವಂಥ ಕಾರ್ಯಕ್ರಮವನ್ನೇ ಇತ್ತು ಈ ವೇದಿಕೆಯಲ್ಲಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರ ಕಲಾ ಜೀವನ ಇನ್ನಷ್ಟು ಬೆಳಿಬೇಕು, ಅವರ ಬದುಕು ಉಜ್ವಲವಾಗಬೇಕು, ತನ್ನಿಂದ ಆಗುವಂಥ ಕಿಂಚಿತ್ ಪ್ರೋತ್ಸಾಹವನ್ನು ನಾನು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಈ ಸಣ್ಣ ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ದಯವಿಟ್ಟು ಕೇಶವ ಅಮ್ಮೈ ಮತ್ತು ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರು ಸೇರಿಕೊಂಡು ಈ ಇಬ್ಬರು ಕಲಾವಿದರನ್ನು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶಿವರಾಮ್ ಏನೇಕಲ್ ಸರ್ ಅವರು ಸುಂದರ್ ರೈ ಮಂದಾರ್ ಅವರಿಗೆ ಶಾಲು ಸಮರ್ಪಿಸ್ತಾ ಇದ್ದಾರೆ. ಕಡಬ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರು ಕೇಶವಣ್ಣನ ಆತ್ಮೀಯ ಒಡನಾಡಿಯಾಗಿರುವಂತಹ ಸುರೇಶ್ ಬೈಲ್ ಅವರು ಹಾರಾರ್ಪಣೆಯನ್ನು ನೆರವೇರಿಸಿದ್ದಾರೆ. ಶ್ರೀ ತಾರಕೆ ಭಟ್ರು ಪ್ರೀತಿಯ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಹಿರಿಯಣ್ಣ ಮಾಸ್ಟರು ಫಲಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದಿನೇಶ್ ಕೊಡಪದವು ಸರ್ ಅವರಿಗೆ ಶ್ರೀಯುತ ಅಬ್ರಂ ಸರ್ ಅವರು ಶಾಲು ಹೊದಿಸಬೇಕು. ಶ್ರೀಯುತ ಸಾದಿಕ್ ಸರ್ ಮಾಲಾರ್ಪಣೆ ಮಾಡಿ ಗೌರವ ಅರ್ಪಣೆ ಮಾಡಬೇಕು ಅಂತ ವಿನಂತಿಸ್ತೇನೆ. ಕೇಶವಮ್ಮಯ್ಯವರು ಈ ಪುಟ್ಟ ವೇದಿಕೆಯಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಿದಂಥ ಇಬ್ಬರು ಕಲಾವಿದರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಹಿಮ್ಮೇಳದಲ್ಲಿ ಮತ್ತು ಸಹ ಕಲಾವಿದರಾಗಿ ಸಹಕರಿಸ್ತಾ ಇರುವಂತಹ ಎಲ್ಲ ಕಲಾವಿದರನ್ನು ಈ ವೇದಿಕೆಯಲ್ಲಿ ನಾವು ಶಾಲು ಮತ್ತು ಸ್ಮರಣಿಕೆಯ ಮೂಲಕ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕಲಾವಿದರು ಶ್ರೀಯುತ ದಿನೇಶ್ ರೈ ಕಡಬ, ಶ್ರೀಯುತ ಪ್ರಖ್ಯಾತ ಭಾಗವತರಾದಂಥ ಶ್ರೀಯುತ ಗಿರೀಶ್ ರೈ ಕಕ್ಕೆಪದವು, ಶ್ರೀಯುತ ಪ್ರಕಾಶ್ ವಿಟ್ಲ ಚೆಂಡೆ ವಾದಕರು, ರೋಹಿತ್ ಉಚ್ಚಿಲ ಮದ್ದಳೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಶ್ರೀಯುತ ರೋಹಿತ್ ಉಚ್ಚಿಲ, ಕಲಾವಿದರಾದಂಥ ಜಿತೇಶ್ ಕೊಳ್ಳಿಯೂರು, ಪ್ರಖ್ಯಾತ ಕಲಾವಿದರಾದಂಥ ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಯಕ್ಷಬಳ್ಳಿ ದಿನೇಶ್ ರೈ ಕಡಬ, ಪರಮೇಶ್ವರ ಗಂಗನಾರು ಸ್ತ್ರೀ ವೇಷಧಾರಿ, ಕಾರ್ತಿಕ್ ಗಂಜಿಮಠ ಸ್ತ್ರೀ ವೇಷಧಾರಿ,
ಕಲಾವಿದರನ್ನು ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ನಾವು ಗೌರವಿಸಿದ್ದೇವೆ. ಈ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಕಲಾವಿದರನ್ನು ಗೌರವಿಸುವುದಕ್ಕೆ ನಮ್ಮ ಜೊತೆಗೆ ಸಹಕರಿಸಿದಂಥ ಶ್ರೀಯುತ ಶಿವರಾಮೇನಕಲ್ ಸರ್, ಶ್ರೀಯುತ ಸುರೇಶ್ ಬೈಲು, ಶ್ರೀಯುತ ಅಬ್ರಮ್ ಸರ್, ಶ್ರೀಯುತ ಆರ್ ಕೆ ಭಟ್ ಸರ್, ಶ್ರೀಯುತ ಹಿರಿಯಣ್ಣ ಮಾಸ್ಟ್ರು, ಶ್ರೀಯುತ ಸಾದಿಕ್ ಸರ್, ನಿಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಧನ್ಯವಾದಗಳು. ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದೀರಿ. ವಂದನೆಗಳು. ಆತ್ಮೀಯರೇ, ಆತ್ಮೀಯರೇ, SRK ಸಂಸ್ಥೆಯ ಜೊತೆಗೆ ಮತ್ತು ಕೇಶವಾಮಯ್ಯವರ ಜೊತೆಗೆ ನಾವೆಲ್ಲರೂ ಕೂಡ ಬೇರೆ ಬೇರೆ ರಂಗದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಜೊತೆಯಾದವರು. ಅವರ ಬಂಧು ಬಳಗ, ಅವರ ಸ್ನೇಹಿತರ ಕೂಟ ಮತ್ತು ಅವರ ಅಭಿಮಾನಿ ಬಳಗ ಅದು ಬಹಳ ದೊಡ್ಡದಾದದ್ದು, ಬಹಳ ಬೃಹತ್ತಾದದ್ದು. ಆದರೆ ಇವತ್ತು ಸೀಮಿತ ನಮ್ಮೆಲ್ಲರನ್ನು ಕರೆದು ನಮ್ಮೆಲ್ಲರಿಗೂ ಕೂಡ ಒಂದು ಸಹಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಖಾಸಗಿಯಾಗಿ ಮಾತಾಡ್ತಾ ಹೇಳಿದರು, ಈ ಕಾರ್ಯಕ್ರಮ ಇದೊಂದು ಕುಟ್ಟಿ ಪೂಜೆಯ ಕಾರ್ಯಕ್ರಮ ಅಂತ. ನಮ್ಮನ್ನು ಫೋನ್ ಮಾಡಿ ಕರೆದದ್ದು ಕೂಡ ಹಾಗೆ, ಕುಟ್ಟಿ ಪೂಜೆ ಉಂಟು ಬನ್ನಿ, ಕುಟ್ಟಿ ಪೂಜೆ ಉಂಟು ಬನ್ನಿ ಅಂತ. ಒಂದು ಗೃಹಪ್ರವೇಶ ಆಗುವಾಗ ಬಿಂದಾರ್ಪಣೆ ಎನ್ನುವಂಥದ್ದು ಸಹಜವಾಗಿ ನಡೀತದೆ. ಇವತ್ತು ಅವರ ಸಂಸ್ಥೆ ಅದು ಕೇವಲ ಸಂಸ್ಥೆ ಅಲ್ಲ, ಅದವರ ಮನೆ. ಹಾಗಾಗಿ ಆ ಮನೆಯನ್ನು ಒಂದು ರೀತಿಯ ಪುನರುಜ್ಜೀವನ ಮಾಡುವಾಗ ನಾವು ಕೇಳಿದ್ದೇವೆ, 12 ವರ್ಷ ಆಗುವಾಗ ಪುನರ್ ಪ್ರತಿಷ್ಠೆ ಆಗುವುದನ್ನು. 15 ವರ್ಷ ದಾಟಿತು. ಇವತ್ತು ಮತ್ತೆ ಸಂಸ್ಥೆಯನ್ನು ಚಂದಗೊಳಿಸಿ ಇವತ್ತು ಇಂತಹ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಪ್ರೀತಿಯಿಂದ ಕರೆದಿದ್ದಾರೆ. ನೀವೆಲ್ಲರೂ ಬಂದಿದ್ದೀರಿ. ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಸಂಸ್ಥೆಯ ಮಾಲಕರಾಗಿ, ನಮ್ಮೆಲ್ಲರ ಒಡನಾಡಿಯಾಗಿ ಅವರ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಅವರು ಕೃತಜ್ಞತೆಯೊಂದಿಗೆ ಕೆಲವು ಮಾತುಗಳನ್ನಾಡಬೇಕು ಅಂತ ಅವರನ್ನು ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಪ್ರತಿಯೊಂದು ವಿಭಾಗದಲ್ಲೂ ನಮ್ಮೊಟ್ಟಿಗೆ ಸಹಕರಿಸ್ತಾ ಇರೋರು ಶ್ರೀಯುತ ಸಾಲಿಯನ್ ಸರ್ವಿಸಸ್ ಕಲ್ಲಡ್ಕ ಸರ್. ದಯವಿಟ್ಟು ಒಮ್ಮೆ ವೇದಿಕೆ ಬಂದು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಸಾಲಿಯನ್ ಸರ್, ನಮಗೆಲ್ಲ ಗೊತ್ತಿದೆ ಕಲ್ಲಡ್ಕದಲ್ಲಿ ಭಾಳ ಬೃಹತ್ತಾದಂಥ ಪೆಂಡಾಲ್ ವ್ಯವಸ್ಥೆ, ಒಂದು ಅದ್ಧೂರಿಯಾದಂಥ ರಜತ ಸಂಭ್ರಮ ಕಾರ್ಯಕ್ರಮ ಅದು ಬಹಳ ಅದ್ಧೂರಿಯಾಗಿ ಭಾಳ ಯಶಸ್ವಿಯಾಗಿ ನಡೆದಿದೆ ಅಂತಂದರೆ ಅದಕ್ಕೆ ಪೆಂಡಾಲ್ ಕೂಡ ಕಾರಣ ಆಗಿತ್ತು. ಶ್ರೀಯುತ ಸಾಲಿಯನ್ ಸರ್ ಅವರು ಅದರ ಮಾಲಕರು, SRK ಸಂಸ್ಥೆಯ ಜೊತೆಗೆ ಒಡನಾಡಿಯಾಗಿರುವವರು. ಅವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಈಗ ಕೃತಜ್ಞತೆಯ ಮಾತುಗಳು ಶ್ರೀಯುತ ಕೇಶವಾಮಯ್ಯವರಿಂದ. SRK ಸಂಭ್ರಮ 2026 ನನ್ನ ಕರೆಗೆ ಮನ್ನಣೆ ಕೊಟ್ಟು ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ, ಸಹೃದಯಿ ಬಾಂಧವರಿಗೆ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಕೋರ್ತಾ ಎಲ್ರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಎಲ್ರಿಗೂ ತಿಳಿದಿದೆ SRK ಲ್ಯಾಡರ್ಸ್ ತನ್ನ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಮುಗಿಸಿ 2 ವರ್ಷಗಳು ಈಗಾಗಲೇ ಕಳೆದಿದೆ. ನಂತರದ ದಿನಗಳಲ್ಲಿ ಹಲವು ಬದಲಾವಣೆಗಳನ್ನು ಕಂಡುಕೊಂಡು ಈ ವರ್ಷ ಎಲ್ಲ ನನ್ನ ಏಣಿ ತಯಾರಿಕಾ ಮಿತ್ರರಿದ್ದಾರೆ, ಎಲ್ರಿಗೂ ತಿಳಿದಿದೆ ಈ ವರ್ಷ ನಮ್ಮ ಹಣಕಾಸಿನ ವರ್ಷದಲ್ಲಿ ಅತ್ಯಂತ ಕಡಿಮೆ ವ್ಯವಹಾರವನ್ನು ಮಾಡಿರ್ತೇವೆ. ಕಾರಣಗಳು ಹಲವಾರು. ಒಂದೆಡೆ ಕಾಳುಮೆಣಸು ಬೆಳೆ ಕಮ್ಮಿ ಆದರೆ, ಇನ್ನೊಂದೆಡೆ ಮಾರ್ಚ್ 1ರಿಂದ ಅಲ್ಯೂಮಿನಿಯಂ ದರದಲ್ಲಿ ಬಹಳ ಏರಿಕೆಯನ್ನು ಕಂಡುಬಂತು. ಆ ಸಂದರ್ಭದಲ್ಲಿ ಅಲ್ಯೂಮಿನಿಯಮಿಂದ ಯಾವುದೇ ಉತ್ಪಾದನೆಯನ್ನು ಮಾಡುವಂಥದ್ದು ಸುಲಭವೇ, ಆದರೆ ಮಾರುಕಟ್ಟೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ನಿರಂತರವಾಗಿ 3-4 ತಿಂಗಳ
ಕಡಿಮೆ ಕೆಲಸದ ಅವಧಿಯಲ್ಲಿ ನಾವೊಂದು ಆಲೋಚನೆ ಮಾಡಿದೆವು. ಈಗಾಗಲೇ ನಾವು 58 ಜನ ಸಿಬ್ಬಂದಿ ಮಿತ್ರರಿದ್ದಾರೆ. ಏಪ್ರಿಲ್ 1ನೇ ತಾರೀಕಿನಂದು ನಾನು ಎಲ್ಲರನ್ನು ಕರೆಸಿ ಕೇಳಿಕೊಂಡೆ, ನಾನು ಕೆಲಸದ ಕೊರತೆ ಇದೆ, ನಮಗೆ ಮಾರುಕಟ್ಟೆ ಅಲಭ್ಯತೆ ತುಂಬ ಇದೆ, ಆದರೂ ನಾವು ಏನು ಮಾಡುವ ಹಾಗಿಲ್ಲ. ಈಗಾಗಲೇ ಪುತ್ತೂರಿನ ಪೇಟೆಯಲ್ಲಿ ಕೂಡ ಒಂದು ಇಂಡಸ್ಟ್ರಿಯನ್ನು ಆರಂಭಿಸಲಿಕ್ಕೆ ಅದರ ಒಂದು ಕಟ್ಟಡದ ಕಾಮಗಾರಿಯನ್ನು ಕೂಡ ಆರಂಭಿಸಿಕೊಂಡಿದ್ದೆವು. ಇಲ್ಲಿರುವಂಥ ನೌಕರರಿಗೂ ಕೂಡ ನಮ್ಮಲ್ಲಿ ಸಿಬ್ಬಂದಿಗಳಿಗೂ ಕೂಡ ಕೆಲಸದ ಕೊರತೆ ಇದೆ, ಏನು ಮಾಡೋಣ? ಈಗಾಗಲೇ ಇರುವಂಥ ಇಂಡಸ್ಟ್ರಿಯಲ್ಲಿ ಕೂಡ ಸ್ವಲ್ಪ ಕೆಲಸಗಳು ರಿನೋವೇಷನ್ ಕೂಡ ಇದೆ, ಆದರೆ ಕಟ್ಟಡದ ಕಾಮಗಾರಿ ಹೊಸ ಕಟ್ಟಡ ಇಂಡಸ್ಟ್ರಿಯಲ್ ಕಟ್ಟಡವನ್ನು ಕಟ್ಟಿಕೊಂಡು ಆಮೇಲೆ ಇಲ್ಲಿಯ ಕಾಮಗಾರಿಯನ್ನು ನಿಧಾನಕ್ಕೆ ಮಾಡುವಂಥ ಆಲೋಚನೆಯಲ್ಲಿರುವಾಗ ಇರುವಂತಹ ಎಲ್ಲ ಸಿಬ್ಬಂದಿ ಮಿತ್ರರಿಗೆ ವೇತನವನ್ನು ಕೊಡಬೇಕಾಗ್ತದೆ. ಅದಕ್ಕಾಗಿ ಅವರಲ್ಲೊಂದು ಮನವಿಯನ್ನು ಮಾಡಿಕೊಂಡೆ, ನಾವು ಈ ಸಲ ಕೆಲಸದ ಕೊರತೆ ಇದೆ, ಆದರೆ ಯಾವುದೇ ನೌಕರರನ್ನು ಬಿಡುವ ಉದ್ದೇಶ ಇಲ್ಲ, ನಾವೇನು ಮಾಡುವ ಅಂತ. ಆದರೆ ಎಲ್ಲ ನನ್ನ ಸಿಬ್ಬಂದಿ ಮಿತ್ರರು ನೀವೇನು ಹೇಳ್ತೀರಿ ನಾವು ಹಾಗೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದರು. ತಕ್ಷಣ ಕೇಳಿದೆ, ನಾವು ಈ ಕಟ್ಟಡವನ್ನು ರಿನೋವೇಷನ್ ಮಾಡೋಣ ಅಂತ, ಇದಕ್ಕೆ ಯಾವುದೇ ಹೊರ ನೌಕರರನ್ನು ತಗೊಳ್ಳಿಕ್ಕಿಲ್ಲ, ನಾವು ಮಾಡೋದಾದರೆ ಮಾಡೋಣ ಅಂತ ಕೇಳಿದೆ. ಎಲ್ಲದಕ್ಕೂ ಸೈ ಎನಿಸಿಕೊಂಡ ನನ್ನ ಸಿಬ್ಬಂದಿ ಮಿತ್ರರು. ನಾನು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಕುಡಿದು ಕುಪ್ಪಳಿಸಿ DJ ಡ್ಯಾನ್ಸ್ ಮಾಡಲಿಕ್ಕೂ ಸೈ, ಇತ್ತ ಕಡೆ ಪೂಜೆ ಪುರಸ್ಕಾರಗಳು ಬಂದಾಗ ಭಜನೆಗೂ ಸೈ, ಹಾಗೆ ಏಣಿ ತಯಾರಿಕೆಯಲ್ಲೂ ಸೈ, ನಾವು ಸಿವಿಲ್ ಕಾಮಗಾರಿಯಲ್ಲೂ ಸೈ ಅಂತ ಅನಿಸ್ಕೊಂಡಿದ್ದೇವೆ. ಇದೇ ನನ್ನ 58 ಮಂದಿ ಸಿಬ್ಬಂದಿ ಮಿತ್ರರು ಸೇರಿಕೊಂಡು ಈ ಕಟ್ಟಡದ ಸಂಪೂರ್ಣ ಕಾಮಗಾರಿಯನ್ನು ನಿರ್ವಹಿಸಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಅತ್ಯಂತ ಹೆಮ್ಮೆಯಿಂದ ನಾನು ನನ್ನೆಲ್ಲ ಸಿಬ್ಬಂದಿ ಮಿತ್ರರಿಗೆ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಈ ಮೊದಲನೇ ದಿನದಲ್ಲಿ ಅವರಲ್ಲಿ ಕೇಳಿಕೊಂಡೆ, ಕಳೆದ ಬಾರಿ ಅದರ ಮುಂಚಿನ ಬಾರಿ ನಾವು ಮೇ 1ನೇ ತಾರೀಕಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಈ ಬಾರಿ ಕೂಡ ಮೇ 1ನೇ ತಾರೀಕಿಗೆ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಲ್ವಾ ಅಂತ. ಆದರೆ ನನ್ನ ಸಿಬ್ಬಂದಿಗಳು ಒಂದೇ ಮಾತು ಹೇಳಿದರು, ಸರ್ ಕೆಲಸ ಕಮ್ಮಿ ಇದೆ, ಬೇಡ ಈಗ ಅಂತ. ಆದರೆ ನಾನು ಹೇಳಿದೆ, ನನಗೆ ಇಲ್ಲ, ನನಗೆ ಕಾರ್ಯಕ್ರಮ ಏನಾದರೂ ಮಾಡಲೇಬೇಕು ಅಂತ. ಆದರೆ ಅದರ ಜೊತೆಗೆ ನಮ್ಮ ಬಹಳ ಆತ್ಮೀಯ ಸಿಬ್ಬಂದಿ ಮಿತ್ರ ಮನೋಜ್ ಬಿ ಅವರ ಮದುವೆ ಕೂಡ ಏಪ್ರಿಲ್ 30ಕ್ಕೆ ಡೇಟ್ ಫಿಕ್ಸ್ ಆಗಿತ್ತು. ಆ ಕಾರಣದಿಂದ ಮೇ 1ನೇ ತಾರೀಕಿಗೆ ನಾವು ಯಾವುದೇ ಕಾರ್ಯಕ್ರಮವನ್ನು ಇಟ್ಟುಕೊಂಡಿಲ್ಲ. ಮೊನ್ನೆ ದಿನ ಎಲ್ಲರಲ್ಲಿ ಕರೆದು ಕೇಳಿದೆ, ನಾವು ಕೆಲಸದ ಕೊನೆಯ ದಿನ ಕುಟ್ಟಿ ಪೂಜೆ ಅಂತ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಕೊಳ್ಳುವ ಅಂತ. ಅದಕ್ಕೆ ಒಪ್ಪಿಕೊಂಡ ನನ್ನೆಲ್ಲ ಸಿಬ್ಬಂದಿ ಮಿತ್ರರು ಈ ದಿನದಂದು ನಾವೆಲ್ಲ ಒಟ್ಟು ಕುಣಿದು ಕುಪ್ಪಳಿಸಬೇಕು, ಎಲ್ಲ ಸಂತೋಷವನ್ನು ನಾವೆಲ್ಲರೂ ಎಲ್ಲರೊಂದಿಗೆ ಹಂಚಿಕೊಳ್ಬೇಕು ಅಂತೇಳುವ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆವು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮೊದಲೇ ಚೇತನ್ ಸರ್ ಹೇಳಿದಂತೆ ಯಕ್ಷ ತಳಿಕೆ ನಮ್ಮ ಯಕ್ಷ ಕಲಾವಿದರು ಇದ್ದರು, ಅವರನ್ನು ನಾನು ಮನೆಗೆ ಊಟಕ್ಕೆ ಆಹ್ವಾನಿಸಿದ್ದೆ. ಆದರೆ ಕಾರಣಾಂತರದಿಂದ ಊಟ ಕೊಡಲಿಕ್ಕೆ ಆಗಿರಲಿಲ್ಲ. ಅವರು ತುಂಬ ಒತ್ತಡದ ಕಾರ್ಯಕ್ರಮಗಳಿದ್ದರಿಂದ ಬರಲಿಕ್ಕೂ ಸಾಧ್ಯವಾಗಲಿಲ್ಲ. ಎಲ್ಲವನ್ನು ಒಟ್ಟು ಮಾಡಿ ನನ್ನೆಲ್ಲ ಮಿತ್ರರನ್ನು ಕರೆದು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ನನ್ನ ಬಳಿ ಇರುವಂಥ ಸಿಬ್ಬಂದಿಗಳು, ನಾನು ಕೇಳಿಕೊಂಡೆ, ನಮ್ಮ ಹಿರಿಯ ಸಿಬ್ಬಂದಿಗಳಿದ್ದಾರೆ ನಮ್ಮ ಜೊತೆ ಕೆಲಸ ಮಾಡಿದವರು, ಹಾಗೆ ಹಲವು ಏಣಿ ತಯಾರಿಕಾ ಘಟಕಗಳಿದೆ. ನಮ್ಮ ಪುತ್ತೂರಿನ ಆಸುಪಾಸಿನಲ್ಲಿರುವಂಥ ಏಣಿ ತಯಾರಿಕಾ ಘಟಕಗಳು, ಹಾಗೆಯೇ ಇಲ್ಲಿ ಈ ಹಿಂದೆ ನಮ್ಮೊಂದಿಗೆ ಸೇವೆ ಸಲ್ಲಿಸಿರುವಂಥ ನಮ್ಮ ಹಿರಿಯ ಸಿಬ್ಬಂದಿಗಳನ್ನು ಕರೆದು ಎಲ್ಲರ ಜೊತೆಗೆ ನಾವೊಂದು ಸಹಭೋಜನ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವ ಅಂತ. ಅದಕ್ಕೆ ಎಲ್ಲರೂ ನನ್ನ ಸಿಬ್ಬಂದಿಗಳು ಒಪ್ಪಿಕೊಂಡು
ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲವನ್ನು ನಾನು ಹೇಳಿಕೊಳ್ತಾ ಹೋದರೆ ಈಗಾಗಲೇ ತಡ ಆಗಿದೆ. ಹಾಗಾಗಿ ಎಲ್ಲವನ್ನು ಕಡಿತಗೊಳಿಸ್ತಾ ಇವತ್ತು ಆಗಮಿಸಿದಂಥ ನನ್ನೆಲ್ಲ ಹಿರಿಯ ಸಿಬ್ಬಂದಿ ಮಿತ್ರರಿಗೆ ಹಾಗೆ ನನ್ನ ಹಳೆಯ ಮಿತ್ರರಿಗೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಆಗಮಿಸಿದ ನಿಮಗೆಲ್ಲರಿಗೂ ನಾನು ಮನ್ನಣೆಯನ್ನು ಗೌರವವನ್ನು ನೀಡ್ತಾ ನಾನು ಕರೆದಾಗ ಬರುವಂಥ ಎಲ್ಲ ನನ್ನ ಬಂಧು ಮಿತ್ರರು, ನೆಂಟರಿಷ್ಟರು, ಆತ್ಮೀಯರು ಎಲ್ಲರನ್ನು ಪ್ರತ್ಯೇಕವಾಗಿ ಎಲ್ಲರಿಗೂ ನಾನು ಆಗಮಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನ್ನ ಆತ್ಮೀಯರು ಹೆಚ್ಚಿನವರು ಎಲ್ಲರೂ ಇದ್ದೀರಿ. ಆಹ್ವಾನಿಸಿದಂಥ ಆಗಮಿಸಿದಂಥ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ವೇದಿಕೆಯಲ್ಲಿ ಯಕ್ಷ ತಳಿಕೆಯನ್ನು ನಡೆಸಿಕೊಟ್ಟಂಥ ನನ್ನ ಸಹೃದಯ ಸನ್ಮಿತ್ರರಾದಂಥ ಎಲ್ಲ ಕಲಾವಿದರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮ ಸಹಭೋಜನ ಇದೆ, ಎಲ್ಲ ಕೂಡ ಇದೆ. ಯಾರೂ ಕೂಡ ಮಿಸ್ ಮಾಡಿಕೊಳ್ಳದೆ ನಮ್ಮ ಜೊತೆಗೆ ಸಹಭೋಜನವನ್ನು ಉಂಡು ನಮ್ಮನ್ನು ಹಾರೈಸಿ ಇಲ್ಲಿಂದ ತೆರಳಬೇಕು ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಧನ್ಯವಾದವನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಆದಮೇಲೆ ಕಳೆದ 2 ತಿಂಗಳಲ್ಲಿ ಇಲ್ಲಿ ಕೆಲಸ ನಡೀತಾ ಇರುವಾಗ ನಾನೊಂದು 3-4 ಬಾರಿ ಬಂದಿದ್ದೆ. ಕೆಲಸ ನಡೆಯುವ ಸಂದರ್ಭದಲ್ಲಿ ಅವರ ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ರು. ಅದು ಪೇಂಟಿಂಗ್ ಇರ್ಬೋದು, ಸಾರಣೆ ಕೆಲಸ ಇರ್ಬೋದು, ಅಥವಾ ಚರಂಡಿ ಕ್ಲೀನ್ ಮಾಡುವಂಥ ಕೆಲಸ ಇರ್ಬೋದು. ಅದು ಎಲ್ಲವನ್ನು ಕೂಡ ತನ್ನ ಮನೆಯ ಕೆಲಸವನ್ನು ಮಾಡಿದ ಹಾಗೆ ಮಾಡ್ತಾಯಿದ್ರು. ಎಲ್ಲೂ ಕೂಡ ನಾನೊಬ್ಬ ಎಲೆಕ್ಟ್ರಿಷಿಯನು, ನಾನು ಯಾಕೆ ಸಾರಣೆ ಮಾಡಬೇಕು, ನಾನೊಬ್ಬ ವೆಲ್ಡರು, ನಾನು ಯಾಕೆ ಚರಂಡಿ ಕ್ಲೀನ್ ಮಾಡಬೇಕು, ನಾನು ಯಾಕೆ ಇಲ್ಲಿ ಕಸ ಗುಡಿಸಬೇಕು, ಈ ಧೂಳನ್ನು ಯಾಕೆ ಮೆತ್ತಿಕೊಳ್ಳಬೇಕು ಎನ್ನುವಂಥ ಭಾವನೆ ಇಲ್ಲದೆ ನನ್ನದೇ ಮನೆ ಎನ್ನುವಂಥ ರೀತಿಯಲ್ಲಿ ಎಲ್ಲ ಕಾರ್ಮಿಕರು ದುಡಿತಾ ಇರುವುದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಈ ರೀತಿಯ ಕೆಲಸ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುವಂಥ ಒಬ್ಬ ಯಜಮಾನ ಇದ್ದಾಗ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ಶ್ರೀಯುತ ಕೇಶವ ಅಮಯ್ಯವರು SRK ಸಂಸ್ಥೆಯ ಮಾಲಕರಾದರೂ ಕೂಡ ತಾನೊಬ್ಬ ಮಾಲಕ ಎನ್ನುವಂಥ ದರ್ಪವನ್ನು ತೋರಿಸದೆ ಎಲ್ಲರನ್ನೂ ಕೂಡ ನನ್ನ ಮನೆಯ ಸದಸ್ಯರು ಎನ್ನುವ ಹಾಗೆ ನೋಡಿಕೊಂಡ ಕಾರಣದಿಂದಾಗಿ ಅವರ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಅವರ ಉದ್ಯೋಗಿಗಳು, ಅವರ ಸಿಬ್ಬಂದಿಗಳು ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಈ ರೀತಿಯ ಕಾರ್ಯಕ್ರಮವನ್ನು ಇವತ್ತು ಸಂಘಟಿಸುವುದಕ್ಕೆ ಅವರು ಕೂಡ ಕಾರಣರಾಗಿದ್ದಾರೆ. ಶ್ರೀಯುತ ಕೇಶವ ಅಮಯ್ಯವರಿಗೆ ನಾವೆಲ್ಲ ಸೇರಿದವರ ಎಲ್ಲರ ಪರವಾಗಿ ಒಮ್ಮೆ ಜೋರಾದ ಚಪ್ಪಾಳೆ, ಜೊತೆಗೆ ಅವರ ಸಿಬ್ಬಂದಿ ವರ್ಗಕ್ಕೂ ಕೂಡ ಅವರು ಇನ್ನಷ್ಟು ಕೆಲಸ ಮಾಡುವ ಮತ್ತು ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ನಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಮುಂದಕ್ಕೆ ಯಕ್ಷತೆಲಿಕೆ ಕಾರ್ಯಕ್ರಮದ ಕ್ಲೈಮ್ಯಾಕ್ಸು ದೃಶ್ಯ ನಡೀಲಿಕ್ಕಿದೆ. ಒಂದು 10 ನಿಮಿಷದಲ್ಲಿ ಆ ಕಾರ್ಯಕ್ರಮ ಮುಗೀತದೆ. ಆ ಬಳಿಕ ಸಹಭೋಜನದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಅವರ ಪರವಾಗಿ ವಿನಂತಿಸಿಕೊಳ್ತಾ ವಂದನೆಗಳು. ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ, 3 ದಶಕಗಳ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. SRK SRK ಲಾಡ, SRK 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 ಲಾಡ. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ವಿವರಗಳಿಗಾಗಿ ಕರೆ ಮಾಡಿ 9353131313 www.srkladders.com. ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ. ಬಾಲೆ ಇದೇ ಬಲ ಮಗ, ನಿನ್ನ ಬದುಕು ಬಂಗಾರ ಆವಡು ಬಡದು ನಿಕ್ಕೊಂಜಿ ಮದುವೆ ಅಂತು ಬಿಡಿಯೇ.
ಅಂಚಿತ್ತಿನಲ್ಪ ಹಾಲು ಸೀದಾ ಅಪ್ಪ ಎಲ್ಲ ಪೋಡು ಅನ್ನೋದಕ್ಕೆ ಕಾರಣದ ತಂಬೆ ಮದುವೆ ಮಲ್ತನಾಡ ಮಾಮಂಡೆ ಇದ್ದೀರಾ ಅಲ್ಲ ಪೇನೆ ಒಲೆ ಒಲೆ ಬಂದರು ಬಂದರು ಬಾಬಾ ಬಂದರು 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 ಬಾಬಾ ಬಂದರು ಎಂಕಲ್ ಏತು ಮಂಡೆ ಬೆಚ್ಚ ಹೊಡಿತಲ್ಲ ಆ ತೆಲಿಪುನೇನು ಬಿಡು ಪೂಜೆತ್ತ ತೆಲಿಪುಣತ್ತಿಂದ ಮಂಡೆ ಈರೆಗೆ ಚಿಂತೆ ಇಲ್ಲದವನಿಗೆ ಸತ್ತೆಯಲ್ಲೂ ನಿದ್ದೆಂದು ಈರೆಗೊಂಜಿ ಮಂಡೆ ಎಂಕ್ ಮಂಡೆ ಚೊಂಡಮ್ಮ ಎನ್ನ ಮಂಡೆ ನಿಕ್ಕಲ್ದ ಉಂಡ ನಿಕ್ಕಲ್ದ ಎಲ್ಲ ಪಗೆಲ್ದು ಏರೇರ ಮಂಡೆ ತೆಲಿಪುಣ್ಣೆತ್ತ ಐಕ್ ನಮ್ಮ ಮಂಡೆ ನಮ್ಮ ಡದಿ ಓ ನೋಡು ದಾಣೆ ಅಂಡಿತ್ತೆ ದಯ ಬರ್ರಂಡಾರು ವಾಡಗೇನೆ ಬಿಡಿದ್ದೆ ಅಪ್ಪೆಲ್ಲಡೆ ಹೋತಲ್ಲ ಆಲ್ಪ ಎಲ್ಲ ಬರ್ವಾಳು ಕಾಕಾಜಿ ಬರೆತ್ತಲ್ಲ ಕಾಕಾಜಿ ಬರ ವಾಪನ್ನಿ ಅವು ಇತ್ತೆಲ್ಲ ಕಾಕಾಜಿ ಅರ್ಪಣೆ ಇತ್ತು ವ್ಯವಸ್ಥೆ ಪುನಗ ಮೋನೆ ತುದು ಬಾಚೇರಿ ಅರ್ಪಣೆ ಬಿದಾಯಿ ಇದ್ದಾಕಲ್ಲ ನನ್ನ ಊರ್ದಲ್ಲ ಇದ್ದ ಕಾಕಾಜಿ ಅರ್ಪಣೆ ಮಾಮಣ್ಣ ಅಂಚತ್ತು ಅಲೆಗೆ ವಿಚ್ಛೇದನ ಬೋರ್ಡ್ಗೆ ತೆತ್ತುಕೊರು ನಿನ್ನ ಬಿಡದಿಗೆ ಎಂದಿನತ್ತ ಬಿಡದಿಗೆ ಎನ್ನೆನ್ ತೆತ್ತುಕೊರು ತೀರಂದ ಮಾನವನೆದ ಕಂಡ ನೀನು ಎತ್ತ ಮೂರು ಹೇಳ್ದು ದೀಪ ನಿನ್ನಾರದು ನೆನ್ನಾರದು ವಿಚ್ಛೇದನ ಬೋರ್ಡ್ಗೆ ವಿಚ್ಛೇದನ ತೆತ್ತುಕೊರ್ಯ ನಿನ್ನ ಬಿಡದಿಗೆ ಎಂದಿನತ್ತ ಬಿಡದಿಗೆ ಎನ್ನೆನ್ ತೆತ್ತುಕೊರ್ಯ ತೀರಂದ ನಿನ್ನ ಮಗೆ ದಾಲ ಹೋಯ್ತಿಗೆ ನಮ್ಮ ಮದುವೆ ಹಿಡ್ದು ಮಾತ ಮುಗಿತಿನ್ನೇನ ಅಂದೆ ಸರಿಯಾಗಿ ಅರ್ಥ ಆಪಿಲೇಕ ಮಣ್ಣು ಬೇಲೆ ವಿಚ್ಛೇದನ ಮಂಡೆ ಹೆಚ್ಚಿನ ಗೊತ್ತುಂಡ ನಿನ್ನ ಬಿಡದಿಗೆ ಎಂದಿನತ್ತ ಎನ್ನ ಬಿಡದಿಗೆ ಎಂದಿನ ಎತ್ತುವರು ಐಕೇತ ಬಂದೆ ವಿಚ್ಛೇದನದು ಅಂಚತ್ತಿ ವಿಚ್ಛೇದನ ಈ ದುಡ್ಡು ತೆನಿಕಲ್ದ ಇದ್ದಿನ ಇತ್ತಿನ ಮತ್ತೆ ಮದುವೆ ಖರ್ಚು ಆಗ್ತಿದ್ದಾರೆ ಇದ್ದಿನ ಸಸಾಯಡೊಂಜಿ ಸಾಲ ಅಲ್ಪುಗ ಎನ್ನ ನನ್ನ 16 ಸಾರನದ ನಂಡು ಐನೊಂಜಿ ಒರೋಣಿ ಖರ್ಚಿದ 1 ಲಕ್ಷ ದೆಪ್ಪುಗ ಒರಿನ ಒಂಜಿ ದಲ ಮಲ್ಪುಗ ಇತ್ತೆ ಸತ್ತು ಬಡ್ಚಿ ಅದ್ರ ಕೇಸವ ನಡುವಿನ ಬಂಡದ ಪರತ್ ಗಾಡಿಗೆ ಒಂಜಿ ಬಣ್ಣ ಹಾಕದು ಕೊರ್ಕ ನನ್ನ ಬಿಡದಿ ಬುಕ್ಕ 1 ವರ್ಷ ಕಾರಣ ಸತ್ತು ದೆತ್ತುಗೋರು ದೇತ ಬಂತಲ್ಲ ಮಾಮಣ್ಣ ಅವು ತೋಟಗು ನೂಕೊಂದೊಬ್ಬನ ಗಾಡಿ ಅತ್ತು ಬಕ ಉಂಚ ಬರ್ತೇರ್ನ ಏಣಿ ಅತ್ತು ವಿಚ್ಛೇದನ ಮಂಡ ಕಂಡನಿ ಬುಡದಿ ಬೇತೆ ಬೇತೆ ಕಂಡನಿ ಬಿಡದಿ ಬೇತಾವಡು ನಿಕ್ಲೆಗೆ ನಿನ್ನ ಇಲ್ಲ ಈ ನಮ್ಮನೆ ಎತ್ತಿನಲ್ಲ ಕೊಂಚ ಕಂಡಾಟಿ ಬಿಡದಿ ನಾನೇ ಸುಜ್ಜಾತ ಅಕಲ್ ಎಂಚಿನ ನಿನ್ನ ಬಿಡದಿಗೆ ಎಂತ ಎತ್ತುಗೋರು ಎನ್ನ ಬುಡದಿಗೆ ಆನೆ ಬರ್ಚಿಗೆ ದಾಯ್ ಬೊಕ ನಿನ್ನ ಮಾಸ ತಿನ್ನಿಯರ ಬಣ್ಣ ಏಳು ತಿನ್ನಿಯರ ಬಂಡೆ ನಾನು ಬುಡದಿಗೆ ಎಂಚಿನ ಮರ ಕಂಡನಿ ಬೊಡ್ಚಿಗೆತ್ತ ಮದಿಮೆ ಅದು 1 ತಿಂಗೊಳ್ದೇ ಕಂಡನಿ ಬಿಡದಿ ಎಂಚಿನ ಅವಸ್ಥೆ ಮಾರೆ ದಾದೆ ಎಂದು ಮಾತ ಇದು ನಮ್ಮ ಸಮಾಜದ ನಡಪು ನಂದುವೇಂದ ಇತ್ತಿನ ಅರ್ಧವಾಸಿ ಜಾಗ ಮಾರ್ದಿಲ್ಲ ಅಪ್ಪೆಮ್ಮೆ ಖರ್ಚು ಮಾಡ್ತದೆ ಜೋಕುಲಿಗೆ ಮದಿಮೆ ಅಲ್ಪದಾಯಿ ಮಾತೇರ್ನ ಜೋಕುಲ್ ಲೆಕ್ಕ ಎನ್ನ ಜೋಕುಲ್ನಲ್ಲ ಮದಿಮೆ 4 ಜನ ಮನಸ್ಸು ಕಡೆ ಮುಟ್ಟ ಒರಿಯೋಡು ಅಂದಪ್ಪ ಇದು 1 ವರ್ಷದ ಉಳ್ಳ ಇಡಿ ಕೆಲವು ಬಂದು ಕೊರಿಯನು ಚೆಂಗಾಯಿ ಮಲ್ತೊಂದು ಬೋಪುಣ್ಣ ಇದ್ದಿ ನಡ ಕಂಡ ನಡ ಲಡ ಇವತ್ತು ಅಪ್ಪೆ ಇಲ್ಲ ಬತ್ತ ಕುಳ್ಳುನ ಮತ್ತ ಬೋಡಯ ದುರಂತ ನಮ್ಮ ಸಮಾಜದ ಅತ್ತ ಇಡಲ್ಲ ಇತ್ತ ನಿಕ್ಕು ಬಿಡತಿ ಬೋಡ ಬೋರ್ಡ್ ಮಾಮು ಅಲ್ಲೇನ್ ಬರಿಯರೆ ನಗಲಿ ಆಗ್ಲೇ ಬಂತೆ ಬರಿಯರೆ ನೀ ಎಂಚಿನ ಬಂದು ಗಾನ್ ಬರಿಯರೆ ಬಂತೆ ನನ್ನ ಯಾನು ವಾ ಮಗಲ್ನಗೆ ಎನ್ಪುಜಿ ಯಾನು ಎನ್ನ ಅಮ್ಮನಿಗೆ ಎನ್ಪಿಜಿ ಬೊಕ್ಕ ಬಾಕಿ ದಾಖಲೆ ಅವ ಅಮ್ಮನಿಗೆ ಬಂದ ಜೋಕಲೇನು ಇಂತ ಅಮ್ಮಸರಡು ಗೋಳಿ ಬಜೆತ್ತಲೆ ಕಾಪನೆ ಯಾನ್ ಏರೆಲ್ನಗೆ ಎನ್ಪುಜಿ ಯಾನ್ ನನ್ನಂತೂ ಏರೆಲ್ನಗೆ ಎನ್ಪುಜಿ ದೇವರನದಿಗೆ ಎನ್ಪುಜಿ ಯಾನ್ ಏಪಾಯ್ತ ಮುಚ್ಚಲಿದ್ದ ನನಗೆ ಎನ್ಪುಜಿ ಏರೆಲ್ನಗೆ ಎನ್ಪುಜಿ ದ ಮಾತ ಧೈರ್ಯದ ಬದುಕತ್ತು ಯೋಚನೆ ಮಲ್ಪಂತೆ ಈ ನೆಂಚಿನ ಪಾತ್ರೆ ಪಾಡ್ತೀವ್ಯಾ ಇದು ನಿನ್ನ ಮಗಳ ತಾವು ಅಂದಮೆ ಇತ್ತ ಮತ್ತೆ ಸೀದ ಪಾತ್ರೆ ಮುಗಿಸ್ಕೊಡು ಬೇಗ ಮುಗಿಡು ನಕ್ಕು ಯಾಕೆ ನ್ಯಾಯ ಮಲ್ಪರ ಎಂಕಲ ಪುರ್ಸೊತ್ತಿ ಜಂಕಿತ್ತ ಪೋಡಿತ್ತ ಪೋ 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 ಮಾರಿ ಬತ್ತನೆ ಓಡಿ ನಿನ್ನ ಅಮ್ಮಡೆ ಪೋ ಪೋ ನಿನ್ನ ಮಗಳತ್ತ ಅಂದೆ ಇಂದೊಂದು ఆయన ಮಗೆತ್ತ ಗೊತ್ತುಂಡು ನಮ್ಮ ಒಟ್ಟು ಸೇರಿದ ಮದುವೆ ಆಗ್ತಾನಂತ ಅಂದೆ ಇತ್ತ ನನ್ನ ಪೊಣ್ಣು ಕಿರಿಕಿರಿ ಅನ್ನೋದು ಬತ್ತ ಅಪ್ಪೆಲ್ಲ ಕುಳ್ಳುದಲ್ಗೆ ಅಂದೆ ಅಂಚ ಅದು ನಮ್ಮ ಹಿರಿಯಕ್ಕಲತ್ತನ್ನ ಅಂದೆ ನಮ್ಮ ಒಂಜಿ ಕುಳ್ಳುದೈನೊಂಜಿ ದಾಯ್ತಂದು ಪಾತೆ ಅಂತ ನಿನ್ನೊಟ್ಟಿಗೂ ದೇವೇರ ರಾಜ ಕುಲ್ಲುಜಿ ಈ ಭಯಂಕರ ಚೊರೆಪಟ್ಟು ಮಾರೆ ನಿನ್ನೊಟ್ಟು ಕುಲ್ಲುದು ಪ್ರಯೋಜನ ನಾನು ಸತ್ಯ ಪನ್ಪೆ ಎನ್ನ ಮಗಳೇನು 14 ಕೊಡ್ತೆ ಎನ್ನ ಮಗಳೇನು 14 ಕೊಡ್ತೆ ಅನ್ನೋದು ಯಾನು ಕಲ್ಲು ಕಟ್ಟಿದ ಗುಯಲು ನೋಕೋದು ನತ್ತು ಎನ್ನ ಮಗಳಿಗೆ ಬೊಡೈನತ್ತು ಉಂಡಿಯ ಆಯೆ ಮೂಜಿ ಕಾಸ್ತಾಯಾಗ ಹಾಗೆ ಬುಡದ್ದಿನ ಸಂಕರಾವಣ್ಣ ಹಾಗೆ ಮದ್ನಾಪುನ ಬೇಲೆದಾಯಿ ಹಾಗೆ ಮುರಣಿ ಇಚ್ಛೇದನದ ಚೀಟು ಕಡ ಪುಡ್ದೆ ಐಕೊಂಜಿ ದಸ್ಕತ್ ಮಾಡ್ದೆ ಕಡ ಪುಡಡು ಬೊಕ್ಕ ಎನ್ನ ಮಗಳಿಗೆ ಪರಿಹಾರ ಏತು ಬೋಡು ಐನು ಕೊರಾಡು ಐದೊಕ್ಕ ಎನ್ನ ಮಗಳಿಗೆ ಆಣು ನಾಡೊಂದಲ್ಲ ಉಗಾಂಡದ ಇವರು ಇಲ್ಲಿ ಉಗಾಂಡ ಅವು ಬಿಟ್ಲ ಉಗಾಂಡದ ವಿಚಾರ ಮದಿಮೆ ಇತ್ತಾಲೆಗಿತ್ತ ಯಾನು ಅಂತದ್ದು ಮಲ್ತಿನಿ ಯಾನು ಅಂತದ್ದು ಮಲ್ತನ ಮದಿಮೇಡಿ ಅಂತ ಬಿಡ ಅಂಚಾವರ ಬುಡ ಅಂದ್ ನನ್ನ ಪೊಣ್ಣ ನಮ್ಮೆ ಯಾನು ಯಾನು ಅವು ಮಲ್ತನೆ ನಡ್ದು ನೀ ಬಂದ್ಪುಣ ಐತಿ ಲಕ್ಕಿ ಲಕ್ಕಿ ಓಡೆ ಕೂಡ ಐತಿ ಕಣ್ಣು ಮಾಡ್ಬೇಕು ಕೊಡ್ತೀನಿ ಅತ್ತ ನೀ ಕೈನಿ
ಪಾತೆರ್ಲೆ ಮಾಮು ಬಾಯ್ ನೂಕು ದೊಡ್ವೆ ಮಾರೆ ಎನ್ನ ಮೋನೆ ತೂಲೆ ಮಾಮು ಎಂಕ ಬುಡೆದಿ ಬೋಡು ಮಾಮು ಅದು ನಿಕ್ಕು ಬಂದ ಹಾಕುವೆ ಮಾರೆ ಈರ್ದಾನೆ ಕಮ್ಮಿಯ 4 ಜನ ನಡು ಏತ ಪಂಚಾಯತಿಗೆ ಮಲ್ತಿದೆ ಹೋಗ ಬೋರೆ ನಮ್ಮ ಐತೆ ಹಿರಿಯಾಕಲಿ ನಮ್ಮ ಯೋಚನೆ ಆಯ್ತು ತೂನೆಲ್ಲ 4 ಜನ ಮಲ್ಲಕ್ಕ ದಾನೆ ಅಕ್ಕಳಿಗಂತೂ ಜೋಕಲಾಟಿಗೆ ಅಂದ್ರೆ ಹಿರಿಯಾಕಲು ಸಹಿತಿತ್ತೇರ ಅನ್ಕೇನೇರ ಅಂಚಾದಪ್ಪ ನಾಗ ನಮ್ಮಂಜ ಫುಲ್ಲು ತೋಜಿ ಪಂಚಾಯತಿಗೆ ಯಾನೆ ಪನ್ಪುಣಾನೆ ಪನ್ನಡಾಯಿನೆ ಪೂರ ಕಂಡು ದಾಸ್ತನೆ ಈ ಅಕ್ಕನ ಕುಟುಂಬದ ಕುರಿಕಾರೆ ಹೋದ ಅಕ್ಕಲ್ದ ಮಾಮು ಬಲೆ ಏಕೆ? ನಿನ್ನ ಮೋನೆನು ಸಾವನು ತೂಪಿ ಆಯ್ತು ಮೋನೆ ಉಂಡಾಯ್ತು ಯಾನು ಗುರಿ ಕಲೆ ಮಾರೆ ಕುಂಜೋರು ಮಾರಿಯಾ ನಿಂದಿಯಾ ಈ ನಮಗೆ ನಿಕ್ಕಲು ನೂಕು ದೊಡ್ಡ ನೆಟ್ಟು ದಾಳ ಓರಿ ಹೋಗಿ ದಿಂಜೆ ವರಿ ಉಂಡಿಗೆ ವರಿ ಪರ್ಮನೆಂಟ್ ದಾಳಂತಿ ನಿಕ್ಕಲಿಗೆ ಗಾಡಿದ ಬೇತೆ ತಿಂಡಿದ ಬೇತೆ ಕೊರ್ನ ವರಿ ವಾಯಕು ಏಪ ಕೊಡ್ತಾನೆ ಅಲ್ಲ ಇದೆಲ್ಲ ಓ ಬೀರಪ್ಪ ಬೀರಪ್ಪ ತುಂಬಲ್ಲ ಎಂತದ ತಿರಿಯಾಕಮ್ಮ ಲತ್ತದಂತ ಪುಲ್ಲೇರಂಡ ನಾನಿ ಬೀರಪ್ಪ ಇಡೇರಪ್ಪ ಲಕ್ಕ ಉಂಟು ಎಂಜಿನಪ್ಪೆ ಗಲಾಟೆ ಇಲ್ಲದಾಯ್ತಾ ಉಪ್ಪು ಚಪ್ಪೆಗೆ ದನ ಅಂತ ಏನಕ್ಕೆ ಮುಂಜೆ ವಿಷಯ ಚೋರೆ ಮಾಡ್ಕೊಂಡು ಪೆಟ್ರೋಲಿಯನ ಪೆಟ್ಟು ಬಾಡಿಯಲ್ಲಿ ಯಾರು ಹೆಂಚಿನ ಬಂದು ಬಾಂಡಲಾರೆ ಯಾರು ಇಡೇರಪ್ಪೆ ಬಿಡದಿ ಪೆಟ್ರೋಲಿಯಕ್ಕೆ ದಾನ ವಿಷಯ ಆಕೆ ಅಂದು ದೈ ಉಪ್ಪು ಚಪ್ಪೆ ಅನ್ನಿ ಗಲಾಟೆ ಚಲ್ಲ ಐನೆ ಮೊನ್ನೆ ಉಪ್ಪು ಚಪ್ಪೆ ಅಂದ್ರೆ ಬುಡೆದ್ದಿಗೆ ನೋಕು ನಮ್ಮ ದಾಸ್ತಾಯ ನೀ ಏರಿಂದೇ ಆಗ ಭಾಷೆ ಕಲ್ಪ ಇದೆ ಇಲ್ಲ ಇದೆಯಲ್ಲ ಅಣ್ಣ ದನ ಕಿರಿಕಿರಿ ಅಂದ್ರೆ ಅವು ವಿಷ ಎಂಚಿನ ಮಂಡ ಉಪ್ಪು ಚಪ್ಪೆ ಅಂದ್ರೆ ಲಡಾಯ ಓಹೋ ಉಪ್ಪು ಚಪ್ಪೆ ನಂಡ ಬುಡೆದ್ದಿಗೆ ನೋತುನ ಉಪ್ಪು ಹಾಕುಂಡ ಮೂಜಿ ಕಾಸ್ತ ಬುಡಜ್ಜಿಗೆ ಹಾಕೊಂಡ 15 ರೂಪಾಯಿ ತೆತ್ತೊಂದು ಚಪ್ಪೆ ಉಪ್ಪು ಕೊರ್ನ ಅಂಗಡಿ ದಾಡಕ್ಕೆ ನೋಡ್ತೀಯ ಏರ್ನ ಮುಕ್ರಂ ಪಾಟಿ ಏರ್ನ ಅಂಗಡಿ 15 ರೂಪಾಯಿ ಕೊಡ್ತಿದ್ದೆ ತಂದು ಚಪ್ಪೆ ಉಪ್ಪು ಕೊರ್ಪುನ ಏರ್ನ ಮುಕ್ರಂ ಅದು ನೋಕನ ನಿಕ್ಕೇನೋ ಪಡ ಏರಿಯಾ 15 ಚಪ್ಪೆ ಉಪ್ಪು ಕೊರ್ನ ಏರಿಯಾ ಚಪ್ಪೆ ಉಪ್ಪು ಕೊರ್ನ ಆತೋ ಅಂಗಡಿ ದಾಖಲೆ ಗೊತ್ತು ಏರಿಯಾ ಕೇಸಾರ್ನ ಭ್ರಷ್ಟಾಚಾರ ಮಾಡ್ತಾರೆ ಉಪ್ಪುಟ್ಲ ಭ್ರಷ್ಟಾಚಾರ ಮಾಡ್ತಾರೆ ಆಳಿದ ದಿನೊಟ್ಟು ಆರು ಏರೆ ನಿನ್ನ ಅಮ್ಮೆ ಆಣಿ ಚಪ್ಪೆ ಉಪ್ಪು ಗೊತ್ತಿ ಚಪ್ಪೆ ಉಪ್ಪು ಆರು ಆಣಿ ಕೊರ್ನಾಗ ಉಪ್ಪೇ ಕೊಡ್ತೇರು ಉಪ್ಪು ಉಪ್ಪು ಅವಡನಂಡ ರಾತ್ರಿ ಅಂಗಡಿ ಬಿಡ್ತು ಇಲ್ಲಡೆ ಬಣಗ ಉಪ್ಪು ತಗೊಂಡಿನಿ ಜಾಲ್ದಿ ತಿದ್ದು ಬೋದು ಹೌದೇ ಅತ್ತವೆ ಅವ್ ನಾಯಿಲು ಮತ್ತೆ ತಿರ್ಗುವತ್ತ ಬಣಗ ಉಪ್ಪು ಹಾಪು ಇತ್ತೆ ಮಾರ ಎಲ್ಲೆಡ್ದು ಬೊಕ್ಕ ಏರ್ಲ ಉಪ್ಪು ಪಾಡೇ ಕಜಿಪ್ಪು ಗೊಂಚ ಬಂಡನ ಇತ್ತ ಉಪ್ಪುದ ಗೋನಿ ಜಾಲ್ಡ ದೀಪುನೆಕ್ಕಲ ಜಾಲ್ಡೆ ನಾಯಿಲು ಬಲಿ ಬರ್ಪುನೆಕ್ಕಲ ದಾದ ಸಂಬಂಧ ಅಂಬ್ಯಾ ಈತ ಸುಮಾರು ಅಲ್ಪಗಳು ಒಂದು ಕೇಳೊಂದಿತ್ತ ಅಲ್ಪನೆ ಕೇನು ಬುಕ್ಕ ಪನ್ಪೆ ಅತ್ತ ಮೂಲ ಫಲಬೆ ಉಪ್ಪು ಚಪ್ಪೆ ಅಂತ ಹಾಕಿನತ್ತೆ ಕಜಿಪ್ಪು ವಾಟ್ನ ಉಪ್ಪು ಕಡಿಮೆ ಅದು ಕಡಿಮೆ ಆಯ್ನಕ್ಕೆ ಕಜಿಪ್ಪು ಚಪ್ಪೆ ಕಜಿಪ್ಪು ಚಪ್ಪೆ ಅಂಡ ನಿಕ್ಕು ಕೊಣತು ಉಪ್ಪು ಬಾರ್ದು ನಿಂಗೆ ಸಂಕಟ ಯಾನ ಇದು ಕೇಂದೆ? ನಿನ್ನ ಕೈ ಮೂರುಂಟು ಆತದ ಯಾನಿ ಕೇಂದೆ ಕೇಂದೆಗಲ್ ಬೆದಂಬೋತೆರಲ್ಲ ದಾನ ಅಂಡಾಲು ಇರ್ನ ಅಮ್ಮಡ ಬನ್ನಿ ಅದರ್ಥ ನಿನ್ನ ಅಮ್ಮೇಲ್ ಪತ್ತಿ ಅಟಿಲ್ ತಗೊಂಡಿ ಸರಿ ಅತ್ತಾಲ್ ಬಣ್ಣ ಅಟ್ಟಿಲ್ ತಗೊಂಡಿರ ಅಮ್ಮೇರ್ಲೇರೆ ಅರ್ಧ ಪಲ್ನಿ ಕೊನೆ ಅಂಚ ಬಂತಿದ್ದಲ್ಲ ಏಕವಚನ ಬನ್ನಿ ನಿನ್ನ ಅಮ್ಮಡ ಬನ್ನಿ ನಮ್ಮೆ ನಿನ್ನ ಅಮ್ಮಡ ಬನ್ನಿ ನಿನ್ನ ಅಮ್ಮಡ ಬಣ್ಣ ಬಣ್ಣಗೆ ನಿನ್ನ ಅಮ್ಮಡ ಬಣ್ಣ ನಿನ್ನ ಅಮ್ಮ ಅದು ಎಂಕ ದಾನೆ ನನಗೆ ಬಿಡಲೆಕ್ಕ ತೋಜು ನಿಕ್ಲಿಗೆ ಅಂದಬೆ ಬಲ್ಲ ಬೇಡಲ್ಲ ಅಬ್ಬೆ ಇತ ಎಂಚಿನ ನಡತ್ತದನ್ನು ದಾದಾತನ ಬಲ್ಪನ ಪ್ರಶ್ನೆ ಎತ್ತಿ ಕರಿನೆಕ್ಕು ಕಟ್ಟೆತ್ತು ನನ್ನ ಒರಿನೆಕ್ಕು ಕಟ್ಟೆ ಇಂದೆಪ್ಪೆ ಈ ಸಮಾಜವನ್ನು ಸರಿಯಾದ ತೂಲಿ ವಿಚ್ಛೇದನ ಕೊರ್ಪಣಂಚಿನ ವಿಷಯಲೇ ಆಂಡ ವಿಚ್ಛೇದನದ ಬಗ್ಗೆ ಪಾತಿರ್ಗ ಇಂದು ಉಪ್ಪು ಚಪ್ಪೆ ಮುಂಚಿಕಾರದ್ದಿ ಪೇರಿತ್ ಮುಗಿತ್ತಿನೆಕ್ಕು ಅಚ್ಚಿತ್ರ ಮತ ಗಲಾಟೆ ಮತ್ತದು ವಿಚ್ಛೇದನ ಆಡೆ ಮತ್ತ ಎತ್ತೇರೆ ಬಲ್ಲೆಪ್ಪೆ ದಾಯ ಗೊತ್ತುಂಡಿ ಪೊನ್ನಾಯಿನಾಲೆನು ಇಲ್ಲಲು ಬಾರಿ ಮಲ್ಲಂಜಿ ಜಾಗ ಕೊಡ್ತೀರಿ ಹೆಣ್ಣು ಸಂಸಾರದ ಕಣ್ಣು ಬಂದಿರಿ ದಾಯಿ ಇಂಚ ತೂಪುನ ಕಣ್ಣು ದೈತ ಅರ್ಥಾತ್ ಕಂಡನಿ ಅಣೆ
ಎಂದಿದ್ದು ಬರ್ತದೆ ಏತು ಕಣಪೆ ಐಟಿ ಏತು ಒರಿಪೋಡು ಎಲ್ಲ ದಾನಿಗೆ ನಮ್ಮ ಜೀವನಗೂ ಏತು ಬೋಡಾಪುನು ಇಂದೇನು ಮಾತ ಒಟ್ಟು ಮಲ್ತದ್ದು ದೀದೊಂಜಿ ಇಲ್ಲದ ಜವಾಬ್ದಾರಿ ಜೊತೆ ಕಣ್ಣಿಂದ ಪೊಣ್ಣಗೊಂದು ಮರ್ಯಾದೆ ಕೊಡ್ತಾರೆ. ಪೊಣ್ಣನ ಜೀವನ ಬಂಡೆ ಎಂಚ ಗೊತ್ತಿದೆ ಬಾರೆದಿರೆ ತೆಲಕ ಕತ್ತಿಯೇ ಬೋದು ಇರೆಕ್ಕೆ ಬುರಾಡಿ ಇರೇನೇ ಬೋದು ಕತ್ತಿಗೆ ಬುರಾಡಿ ಪರಿವುನು ಇರೇನೇ ಅಪ್ಪೆ ಕಂಡನೇನೆ ಬಿಡ್ತು ಬುಡೆದ್ದಿ ಆಯ್ನಲ್ಲಿ ಇಲ್ಲಲ್ಲಿ ಬತ್ತು ಕುಳ್ಳಲ್ಲಿ ಅಪ್ಪೆ ಇಲ್ಲಲ್ಲಿ ಬುಡೆದ್ದಿನ ಕಂಡನೇ ಬಿಡಾಡು ಬರಿತೆಲ್ಲದೆ ಪನ್ಪುಂಡಾದ ಕಂಡನಿ ಬಿಡ್ದು ಬತ್ತನಾಳಂದೇ ಪನ್ಪುನಪ್ಪೆ ನಾನೊಂಜಿ ಸರಿಯಾದ ಸಮಾಜವನ್ನು ತೂಲೆ ಕಂಡನೆಯನ್ನು ಬಿಡ್ದು ವರ್ಷಗಟ್ಲೆ ಅಪ್ಪೆಲ್ಲಲು ವಾಪನ್ನುಲ ಕುಳ್ಳೇರ ಬಲ್ಲಿ ದಯ ಗೊತ್ತುಂಡಿ ಒಂಜಿ ಯಜಮಾನ ಇದ್ದನ್ನ ಜಾಗೃತನ ಒಂಜಿ ಕುಕ್ಕುದ ಮರ ಅಂಡಲ ಕುಕ್ಕಾಪುನ ಬಿಡ್ತು ಕಲ್ಲು ದಕ್ಕ ಬೇರೆ ದಾಯ್ತೆಕ್ ಯಜಮಾನ ಇಜ್ಜೆ ಪನ್ಪುನಂಚಿನ ಸಸಾರ ಕಂಡನಿಜ್ಜೆ ಬಂದ ಒಂಜಿ ಪೊನ್ನೊರ್ತಿ ಅಪ್ಪೆ ಇಲ್ಲಲು ಲೆಕ್ಕೊಡ್ದೆಚ್ಚ ದಿನ ಕುಳ್ಳೆಲ್ ನಾಂಡ 1000 ಜನ ಇಸಿಲು ಬಾರ್ದ ಲೆಪ್ಪುನಂಚಿನ ಕಾಲಪ್ಪೆ ಅಂಚಾದ ಪುನಗ ಪೊನ್ನಾಯಿನ ನಿಕ್ಲು ಯೋಚನೆ ಮಲ್ಪೊಡು ಮಗ ಸಂಸಾರನು ನಿಭಾಯಿಸೋ ಒಂದು ಪೋಡ ಕರ್ತವ್ಯ ಬೊನ್ನಾಯಿನಾಲೆ ತುಳಿ ಆಯ ಆನೆ ಅಂದ ಕೆಸರತ್ತಿನಲ್ಪ ದೊಂಕುವೆ ನೀರಿತ್ತಿನಲ್ಪ ದೆಕ್ಕುವೆ ಅಂಚಂದು ಒರ್ಚನ್ನನೇ ಮಲ್ಪೊಂದು ಐತಾರ್ತಾರ್ತೆ ದಯಪನ್ನೆ ಆಯ ಇತ್ತೆ ದಾದಾನ್ಲ ತತ್ ಇತ್ತೆ ಆನಲು ಕೋಪ ಪಿದಾಯಿ ಮತ್ತೆ ಬೇಲೆ ಕೆಲವು ಜನ ದಿಕ್ಕು ಬೇರೆ ದಾದ 1000 ಕಿರಿಕಿರಿ ಆಗ್ತದೆ ಅಲ್ಪ ಆಯ್ಡ ಬಾತೆರ್ರೆ ಆಪಿ ಇಲ್ಲಲ್ಲಿ ಬಂದಾಗ ಬುಡೆದ್ದಿದಾಳ ಬಾತೆರ್ರೆ ಪಕ್ಕ ಏರ್ನು ಬುಡೆದ್ದಿದ ಇನ್ನು ತೋಜ ಬೇರೆ ಅಯ್ಯನ ದಾನೆ ಮಾಡ್ಕೊಡು ಬುಡೆದ್ದೆ ಆಯ್ನಲ್ಲ ಇನ್ನು ಮಾತ ಸುಧಾರ್ತಂದು ಬೋಡು ಸರಿಯೇ ಅವನ್ನ ನಂಚಿನ ಅನ್ನೋದು ನಡ ಬುಕ್ಕ ಆಯ್ತ ಬಗ್ಗೆ ಯೋಚನೆ ಮಾಡ್ಬೇಕ ಹಿಂದೆ ಈ ನಮ್ಮಿದ್ದೆ ನಂಬಿ ಇಂಡಿಯಾಗಲ ವಾಯ್ದಾತನ ಎಲ್ಲಂಜಿ ಆಯಲ ಪೋಪಿ ಎಂಕಲ ವಾಯ್ದಾತನ ಯಾಳ್ನ ಪೋಪೆ ಇಂಡಿಯಾಗಲ ವಾಯ್ದಾತನ ಆಯಲ ಪೋಪಿ ನಿಕ್ಕಲು ಒಟ್ಟುಗು 100 ವರ್ಷ ಜೀವನ ಮಲ್ಪಡ ಆಯ್ನಕ್ಲಪ್ಪೆ ಈರೊಂಜಿ ಚೂರು ಸುಧಾರ್ಪಡು ಚೂರಿ ಸಮಾಧಾನ ಆವಡು ಯಾನಿತ್ತೆ ಪಾತೆರ್ದು ಆಯ್ನಂಜಿ ಸರಿ ಮಲ್ತು ಬಿಡ್ಪೆ ಆಯ್ಲೆತ್ತೋ ಬೋಪ್ಲ ಬೋಲೆಪ್ಪೆ ಏರ್ಲದಾಲ ಪನ್ಪೆರ್ ತುಕ್ಕ ತುಕ್ಕ ವಿಚ್ಛೇದನ ಕೊರ್ಪಣಂಚಿನ ಗಲಾಟೆದಲ್ಲ ಅಂದ್ರೆ ಬುಕ್ಕ ಯಾನು ಉಲ್ಲೆತ್ತಾ ಬುಕ್ಕ ತುಕ್ಕಪ್ಪೆ ಈ ತೆಲ್ಲೆ ವಿಷಯ ಮತ್ತೆ ಇದ್ದಲ್ಲ ತಾನೆ ಸರಿ ಅವಂದೆ ನೆರಿಯರ್ ನಾನು ಯಾನು ಉಲ್ಲೆತ್ತಾ ಅಮ್ಮೇರ್ ದಾಯ್ತಾ ಅಮ್ಮೇರ ನಾನು ಪಾತೆರ್ದು ಸರಿ ಮಲ್ಪ ಇರು ಬೋಪಾರ ಬೇತೆ ಆನಂದ ತುಪ್ಪನ ತೂಲೆಪ್ಪೆ ಒಂಜಿ ಪೊನ್ನನ ಜೀವನೋಡು 1000 ಮದಿಮೇನೆ 1000 ಆನನೊಟ್ಟಿಗೆ ಪೋಯಿನಕ್ಲೆ ನಮ್ಮ ತೂತ ಅಂದ ಅಂಚ ನಾನು ನಾಡು ಪೊನ್ನ ನಾಡು ಜೀವನೋಡು ಮದಿಮೆ ಒಂಟ್ರ ಸಂಸ್ಕಾರ ಹೊರೋನೆ ಹಾಪನೆ ಬುಕ್ಕ ಏತ್ತು ಸತ್ಯ ಅಂಡೆಲ್ಲ ಕೈ ಬತ್ತಾವನು ಅಂದ ಮಾರ್ಗೊಡೆ ಒಪ್ಪನಂಚಿನ ಪ್ರಾಣಿ ಲೆಗ್ಲ ನಂಕಲ ವ್ಯತ್ಯಾಸ ಇದ್ಯಾ ವ್ಯತ್ಯಾಸ ಉಂಡು ಐಕಾತ್ರನೆ ಒಂಜಿ 4 ಜನತ ಎದುರುಡು ಅಧಿಕೃತವಾದ ಒಂಜಿ ಮಂಜಲ್ದ ಕೊಂಬುನು ಒಂಜಿ ನೂಲುಡು ಬುಡೆ ಒಂಜಿ ಪೊನ್ನನ ಕೆಕ್ಕಲ್ಗೆ ಕಟ್ಟಿ ಬೆಟ್ಟಿಗೆ ಮದಿಮೆ ಅಂತ ತೆರಿನಕ್ಲು ಮಲ್ತೀನಿ ಈರ್ ಪೋಲೆ ಯಾನೆ ನೀನು ನಮ್ಮ ಪಾತೆರು ಸರಿ ಮಾಡ್ತಾರೆ ಈರ್ ಪಪ್ಪರ ಪಪ್ಪರತ ಸರಿ ಮಲ್ತಾರೆ ನಾಡ ಬೋಪಿ ಜಿನ ಬೋಪುಜಿ ಈರೆಗಿತ್ತೆ ಸೀದ ಬಲ್ಲಿ ಕಂಡರಿ ಬೋಡ ಅಮ್ಮೆ ಬೋಡ ಎಂಗಿತ ಅಮ್ಮೆರೆ ಬೋಡು ಆವ ಪಗಪೋಲೆ ಎಂದ ಸರಿ ಆಗ್ತದೆ ನಿಕ್ಕು ಬೇತಲ್ಲಿ ಪೊನ್ನಸ್ಲಿ ಯಾರು ಸಾಧಿಗೆ ಬರ್ತಿದ್ದಾರೆ ಸರಿ ಆಪುಜೆ ತಾಳ ಅಮ್ಮೆನೆ ಬೋಡು ಅಂದ ದಾಲ ಜಾವ ಸುರುವತ್ತ ನಿಕ್ಕು ಬೇತೆ ಪೊನ್ನು ತುಕ ಇಜ್ಜಿ ಅಲ್ಲಿ ಬರ್ಪಲ್ಲ ಅವು ತಾದೋತನೆ ಅಮ್ಮೆನೆ ಆಳು ಮಲ್ತದನಿ ಆಲೆ ಮನಸ್ಸು ಅಮ್ಮೆ ಉಕ್ತಾದನಿ ಕುರಿಕಾರ್ಲೆ ಎಕ್ಕ ಪೋಡುಂದು ಮನಸ್ಸುಂಡು ಅಮ್ಮೆ ಒಂಜೇ ಪಾತ್ರ ಅಂಪಿ ಒವೇ ಕಾರಣಗಾಯ ನರವಂಟನೆ ಇಲ್ಲಡಿ ಈ ಪೋಯರ ಬಲ್ಲಿ ಅಂದೆ ಆರೇ ಬಂದು ಅಂದ ಗಂಡನೆ ನರ್ವಂಟೆ ಕರಿ ಎಬ್ಬುಡೆ ಗಿಬ್ಬುಡೆ ಇಂಚ ಮಾತ ಬುಡೆದ್ದೆಲ್ಲ ಪಂಡನ ಕಂಡನೆಲ್ಲ ಉಂಟಾವಣ ಅಮ್ಮೇರ್ ಪೋಪುನ ಅಮ್ಮೇರು ಕನ್ನಡ ಈ ರೈನ್ 4 ಜನತೆ ಎದುರು ವನ್ಪುನತ್ತಿ ತುಳಿ ಇತ್ತೆ ಆಯೆ ಬೋಡು ಬುಡೆದಿ ಬೋಡುಂದೆ ಬನ್ನೆಟಾಡಿ ಆಯೆಲ್ಲ ಬುಡೆದಿ ಬಡ್ಚಿನಂಡಿ ದಾದವನ್ ಪರಿ ಇತ್ತೆ ಪನ್ನೀರ ನಂಕು ಸುಲಭ ನಮ್ಮ ಕೆಲವು ಜನಕ್ಕೂ ತಪ್ಪು ನೋಲ್ಪ ಗೊತ್ತುಂಡಿ ಕೆಲವು ವಿಷಯ ಎಂಕ 1000 ಉಂಡಿಯಾ ಒಂಜಿ ಬೇಲೆಲಾತಿ ದನಿಟ ಲಡಾಯಿ ಮಲ್ಪನ ಎಂಕ 1000 ಬೇಲೆ ಉಂಡು ಆ ದನಿನ ಗುರ್ತು ಪೋಯ್ ಬುಕ್ಕ ನಂಗೆ ಗೊತ್ತಾಪನೆ ಓಳು ಎಂಚಿನ ಸಮಸ್ಯೆ ಉಂಡು ಅನ್ನ ಈರೆಗೆ ಆನು 1000 ತಿಕ್ಕು ಇಂಚಿನ ಆನು ತಿಕ್ಕೊಂಡ 500 ಯೋಚನೆ ಮಲ್ಪಡು ಆಗ 1000 ಪಣ್ಣುಲ್ ತಿಕ್ಕ ಇರ್ಲೆಕತ್ತನ ಪಣ್ಣುಲ್ ತಿಕ್ಕೊಂಡ ಈರೆಗಂಚೆ ಇಂದೇ ಮಾತ ಸರಿಯಿತ್ತಿನಂದೇ ನಂಗೆ ತಿಕ್ಕುಜಿ ನಮ್ಮ ಕೆಲವು ಹೊಂದಾಣಿಕೆ ಮಲ್ತೊಂದು ಕೋಡು ಸರಿಯಾದ ಹೊಂದಾಣಿಕೆ ಇದ್ದಂದೆ ಜೋಡಿ ಸರಿಯಾದ ತಿಕ್ಕೊಂಡು ಒಯ್ಟು ಗೊತ್ತಲಿ ಕಾರ್ಗ ಬಾಡ್ನ ಜೋಡುಡು ಮಾತ್ರಿ ಬೇತೆ ಒಯ್ಟ್ಲ ಬಾಕಿದ ನಮ್ಮ ಹೊಂದಾಣಿಕೆ ಮಲ್ತೊಂದು ಪೋಪನಪ್ಪೆ ತುಳಿ ಯಾನ ಆಡ ಪಾತಿರ್ದು ಸರಿ ಮಲ್ಪೆ ಈರ್ ನಮ್ಮೆರ್ದೆಲ್ಲ ಪಾತಿರ್ಗೆ ಈರ್ ಪೋಪಾರ ಇರ್ಪೋಡಿ ಪೋಲೆ ಬುಕ್ಕದಲ್ಲ ತುಕ ಅವ ಅಂತ ಆಯೆ ಬರ್ತದಕ್ಕೆ ಎಣ್ಣೆಟ ಇರ್ಪೋಡ್ಕಿ ನಮ್ಮ ಎಲ್ಲಿಯಪ್ಪ ಅನ್ಬಂದು ನಮ್ಮಂಗ ಈ ಬುಡೆದ್ದಿ ಬಂಡ ಎಂಚಿನಂದು ಗೊತ್ತು ನನಗೆ ನಮ್ಮ ಇಲ್ಲಡೆ ಪೊನ್ನೋರ್ತಿ ಮದಿಮೆ ಆದ ಬರ್ಪಲ್ ಕೈ ಬತ್ತದ ಬರ್ಪಲ್ ಪೊನ್ನನ ಬುಡೆದ್ದಿನ ಅರ್ಧಾಂಗಿ ಬಂಡೇರಿ ದಾದಾವು ಅರ್ಧಾಂಗಿ ಬಂಡ ಶರೀರದ ಅರ್ಧಾಂಗದತ್ತು ನಮ್ಮ ಇಡೀ ಜೀವನದ ಅರ್ಧಾಂಗ ಪೊಣ್ಣು ಐತಾರ್ಥ ಮದಿಮೆ ಆನೇಟ ಏತೇ ದುಡ್ಡುದ ಪಡಿ ಏತೆ ಮಲ್ಲ ಸಂಗತಿ ಪಡಿ ಆಯೆ ಪಟಿಂಗೇನಿ ಮದಿಮೆ ಆಯು ಕಾಯ ಗ್ರಹಸ್ಥಾಪನೆ ಗೊತ್ತಾನ ಗ್ರಹಸ್ಥವನ್ನೇ ಒಂಜಿ ಎಂಚಿನ ಒಂಜಿ ಪಟ್ಟದ ಮನೆಟ್ಟು ಕುಳ್ಳಿಯರ್ಲ ಅರ್ಗತೆ ಜವನಿಗೆ ಗೊತ್ತನ ಪುರಾಣ ಮತ ಗೊತ್ತನ ಮಂಗನಿಗೆ
ಅಂದೆ ನಮ್ಮ ಇಲ್ಲಡೆ ಮಹಾಲಕ್ಷ್ಮಿ ಅದು ಬರ್ಪುನ ಪೊಣ್ಣು ಐಕಳು ನಿಮ್ಮ ಮನಸ್ಸಿದ್ಯೆ ನನಗೆ ಇಲ್ಲದ ಪೊಣ್ಣು ನಮ್ಮ ಇಲ್ಲಡೆ ಬತ್ತಿ ಬೆಟ್ಟಿಗೆ ಅಲ್ಲಿ ಬೇಲೆದಲ್ಲ ಅದು ಬರ್ಪುನ ಯೋಚನೆ ಮಲ್ಪುಲ ಇತ್ತೊಂಜಿ ಸತ್ಯ ಗೊತ್ತಾಣ ಮಡದಿ ಮನೆಯ ದಾಸಿ ಅಲ್ಲ ಮನದರಸಿ ಮನೆಯ ಮಹಾಲಕ್ಷ್ಮಿ ತೆರಿನಕ್ಲು ಬಣ್ಣ ಬಾತೇರ ಅಚ್ಚಾದು ಯಾನೇ ಕೆಲವು ಸತ್ಯ ಅವಸರ ಮಲ್ತೇನೆ ದಯಬಡ್ಡ ನಮ್ಮೆಲ್ಲಡೆ ಬತ್ತಿನ ಪೊಣ್ಣನು ನಮ್ಮ ಸುಧಾರ್ತೊಂದು ಕೊಂಡೋಡಾಯ್ನ ಆನನ ಒಂಜಿ ಧರ್ಮ ಅಂಚಾದ ಏನಾಡ್ದು ತಪ್ಪಾತದು ಯಾನ ಆಳ್ದ ಕ್ಷಮೆ ಕೇನ್ವೆ ಅಲ್ಲಿ ಬರ್ಪಲ್ ದಂಡ ಆಲೇನ ಅಂಗ ಹಿಡಿದಿ ಒಂದುಲೆ ತಗೋಪೆ ಒಂದು ಹೊರ ತೊರತ್ತಿಗೆ ಎಪ್ಪಲೆ ಮಾರೇನೆ ಬಾದವೆ ತುಲಾ ನಿನ್ನ ಮಗಳು ನಮನೇ ನಡೆದು ಮಲ್ಲೆ ಮಲ್ತನ ಒಂಜಿ ದೈ ಮಾರೆ ನಮನೇ ಒಂಜಿ ಪೊಲ್ತದಕ್ಕೆರೆ ಮನಸ್ಸು ಬರ್ಪುಂಡ ಮಗಳನ್ನ ಜೀವನತ್ತ ಸರಿಯಾದವರ ಸಮಾಜವನ್ನು ತೂಲ ನಮ್ಮ ಜೋಕಲೆಗೆ ಬಡದು ನಮಕ್ಕೆ ಏತ್ ಬೋಡ್ಯ ನಮ್ಮ ಈ ನಮ್ಮನೆ ಒಂಜಿ ಆನಾಯಿನೇ ಒಂಜಿ ಏರಾಂಡಲ ಒಂಜಿ ಇಲ್ಲಲ್ತನ ಅಮ್ಮಿ ಆ ನಮ್ಮನೆ ನಾಲ್ ದಿಕ್ಕಡು ಬಲ್ಪುಡ್ದು ಬಯ್ಯ ಮುಟ್ಟ ನಿದ್ರೆ ಎದ್ದೆಂದೆ ಕೆಲವು ಜನ ಬೆನ್ಪುಣು ಕೆಲವು ಜನ ಪುರ್ಸೊತ್ತಿದ್ದಂದೆ ಬೆನ್ಪುಣು ಕೆಲವು ದುಡ್ಡು ಒಟ್ಟು ಮಲ್ಪುಣು ದಾಯ ಬಡದು ಬನ್ನಿ ಒಂಜಿ ಒರ್ಕಿನರ ಮನೆಗೆ ಒಂಜಿ ಸಾವಿರ ದಿನೊಟ್ಟು ಯಾವ್ಜಯ ಬಲ್ಪುದ ಒಂಜಿ ತಿಂಡಿ ಮಧ್ಯಾಹ್ನದ ವನತ್ತು ಬಯ್ಯದ ತಿಂಡಿ ರಾತ್ರಿದ ವನತ್ತು 1,000 ಜೀವನ ಪೂಜ ಆ ಈತ ಬಂಗವತ್ತು ಬೆನ್ಪುಂಡಾಯೇ ನಮ್ಮ ಬುಡೆದ್ದಿ ಜೋಕಲೆಗೆ ಬೋಡಾದು ಒಂಜಿ ಜೋಕಲೆಗೆ ಏತಿ ಬಿಲೆತ್ತ ಗಾಡಿ ದೆತ್ತುಕೊರಿಯನ್ನು ಮುಖ್ಯತ್ತು ಜೋಕಲೆಗೆ ಏತು ಬಿಲೆತ್ತ ಅಂಗಿ ದೆತ್ತುಕೊರಿಯನ್ನು ಮುಖ್ಯತ್ತು ಜೋಕಲ ಕಂಟೆಲ್ಗೆ ಏತು ಬಿಲೆತ್ತ ಬಂಗಾರ ಬಾಡಿಯನ್ನು ಮುಖ್ಯತ್ತು ಜೋಕಲೆಗೆ ಸಂಸ್ಕಾರ ಎಂಚ ಕಲ್ಪಯ ಅವು 4 ಜನ ಎದುರು ಗೊತ್ತಾಪನು ಅಂದ ಆನನೋಡು ಪೊನ್ನನೋಡು ಸಂಸ್ಕಾರ ಗೊತ್ತಾಪ ನೇಪ ಗೊತ್ತನ ಮದಿಮೆಯಿನ ಮನದಾನಿ ತುಲಾ ಮದಿಮೆದ ಮನದಾನಿ ನಿನ್ನ ಮಗಳು ಬರ್ತದೆ ನಿನ್ನ ಇಲ್ಲ ಕುಳ್ಳುದು ಜಲ ನಿಕ್ಕಿ ಈ ಒಂಜಿ ಅಮ್ಮೆತ್ತ ಯೋಚನೆ ಮಲ್ಪುಲ ಆಲ್ನ ಜೀವನ ಈ ನಿನ್ನ ಕೈಯಾರ ದಯ ಹಾಳು ಮಲ್ಪ ಆಲೆಗೆ ಪೋಯರ ಮನಸ್ಸುಂಡು ಈ ದಯ ಮನಿ ಪಂದಕುಲ್ಲ ಮಾರೆ ಪುರಿಕಾರ ಓ ದಾದನ ಕುಸಾಲ್ದವರು ಒಂಚೂರು ಮರಳು ಬಾತೇರು ದಿಪ್ಪ ಮಾರೆ ಎಂಕಲ ಜೀವನ ಪಂಡ ದಾನ ಎಂದ ಅರ್ಥ ಅವನೊಂದು ಸಂಸಾರ ಪನ್ಪುಣ ಮೂಜಕ್ಷರ ಐಟು ನಡು ಟಿಪ್ಪುನ ಒಂಜಿ ಸೊನ್ನೆ ತೀರ್ಥಪೂರ್ಣಲ ಅವು ಸಸಾರ ಅಂಡ್ ಅಪಗಂದಂಡ ಎನ್ನ ಸಂಸಾರ ಸಸಾರ ಅವರ ಯಾನೇ ಕಾರಣ ಅಪ್ಪೆಂದಂಡ ವಾ ಕಾರಣಗಳ ಬುಡ್ಪುಣ ಎತ್ತು ದಾಯ ಪನಿಗೆ ನಮ್ಮ ಜಿಲ್ಲೆನ ಮಾತಾರಲ್ಲ ಬುದ್ಧಿವಂತರನ ಜಿಲ್ಲೆ ಅಂದ ಬಂಡೇರು ದಾಯ ನಮ್ಮ ಬೊಕ್ಕರಿಯಾಗ ಬುದ್ಧಿ ಪನ್ಪುನ ಜಾಗಿಡುಲ್ಲ ಕಲೆಕ್ಟ್ ಆದಿಪ್ಪು ಸಾಂಸ್ಕೃತಿಕವಾದ ಆದಿಪ್ಪು ಸಾಮಾಜಿಕವಾದ ಆದಿಪ್ಪು ಸಾಹಿತ್ಯವಾದ ಆದಿಪ್ಪು ಅತ್ತೊಂದಂಡ ಉದ್ಯಮದ ಆದಿಪ್ಪು ಪ್ರತಿ ಒಂಜಿ ವಿಭಾಗಡ್ಲ ನಮ್ಮ ತುಳುವೇರು ಇಜ್ಜನ್ನ ಊರ್ಲ ಅಜ್ಜಿ ನಮ್ಮ ತುಳುವೇರು ಭಾಗವಹಿಸವನ್ನ ಅಂಚಿತ್ನ ವಿಷಯಲಜ್ಜಿ ಅಂಚಿನಲ್ಪ ದಕ್ಷಿಣ ಕನ್ನಡ ಜಿಲ್ಲೆಡೆ ವಿಶ್ವಡು ಅತಿ ಹೆಚ್ಚು ವಿಚ್ಛೇದನಲು ನಡತೊಂದುಂಡು ನೆಕ್ಕ ಕಾರಣ ದಾನೆ ಬುದ್ಧಿವಂತರಿಗೆ ಬುದ್ಧಿಜ್ಜ ಅಪಗನ್ನಂಡ ಎನ್ನಲೆಕ ಅಂತನ ಅಮ್ಮ ದಿಕ್ಕುಲೇ ಕಾರಣ ಮಂಡೇಡಿ ಬೊಂಡುತ್ತದ ಅಲಚನೆ ಅಲ್ಪನ ಶಕ್ತಿ ಇದ್ದಂದ ಪುರುಷೊತ್ತದ್ದಂದ ನಿನ್ನಲೆಕತ್ತನ ಅಮ್ಮಳ್ಳು ಇಂಚ ಮಲ್ಪು ಅಂದು ಮಗಲು ಕಂಡನಿಲ್ಲದ ಬನ್ನಗ ಮಗಲಿಗೆ ಮೋಕೆ ತೋಜಿ ಪೌಡಾಯಿನಿ ಯಾಪ ಮದಿಮೆ ಮಲ್ತ ಕೊರಿಬಕಾಲ್ ಕಂಡನೇನೊಟ್ಟುಗು ಬತ್ತೋಳ್ನ ಮಾತ್ರ ಅಲೆಗೆ ಮರ್ಯಾದಿ ಆಲ್ ಒರ್ತಿಯ ಬತ್ತಲ್ ನನ್ನ ಬೆಳಮಗ ಕುಲ್ಲೊಂದು ದಿಕ್ಕೆದ ಮುಡಿಯಡು ಕುಲ್ಲಾವನತ್ತು ಪನ್ಪುಣ ಸತ್ಯವನ್ನು ತೆರಿಪಾಯ ಎನ್ನ ಮಗಳೆನಿತ್ತ ಕಡಪುಡು ಕೊರ್ಪ ಮರ್ಮ ಒಂಜಿ ಮುತ್ತು ಕೊರ್ಪ ಓಡ್ಚಿ ಓಡ್ಚಿ ಅಕ್ಕಲ ಲೆಪ್ಪಂದೆ ಈ ಕಡಪುಡು ಹೊಚ್ಚಿ ನಮಗ ಮರ್ಯಾದೆ ಕಮ್ಮಿ ಹಿಂಗಾಗಿದೆಯಲ್ಲ ಬಾವಾ ಅನ್ನ ಮಾರೆ ಒಂಜಿ ಮಗೆ ಮರ್ಮಲೆಡ ಲಡೈ ಮಲ್ಪುನಗ ಉಲಾಯಿ ಕೊಲ್ಲುದು ದಿಕ್ಕೆದ ಅಲ್ಪಗೊಳ್ಳುದು ದಾನೆ ಹಾಪುನದು ಎಕ್ಕಲ್ತದು ತೂಪುನತ್ಯ ನಿನ್ನ ಇಲ್ಲಡಿದ್ದು ಈ ಮದಿಮೆ ಅಲ್ತು ಕೊರ್ನ ಮಗಳಿಗೆ ನಿನ್ನ ಅಲ್ಪ ಅಪ್ಪ ಆಲ್ನ ಮಾಮಿಲ್ಲಲ್ಲ ಈ ನಮ್ಮನೆ ಬೆಟ್ಟು ಬಾಡ್ನು ನನ್ನ ನಿಕ್ಕೆಂಚಾವು ಬಾವಾ ತಿಮ್ಮಪ್ಪ ತುಲಾ ಒಂಜಿ ಯೋಚನೆ ಮಲ್ಪಡು ನಮ್ಮ ನನವರೇನ ಗಾಡಿ ಬುಡಿಯರ್ನೆ ದೆತೊಂಡಲ್ಲ ಸುಮಾರು ದೂರ ಪೋನೆಟ ನಂಗೆ ಕೈ ಕುಳ್ಳಿಯರೆ ಪೊರ್ತು ಬೋಡಪ್ಪನಂದ ಅಂಚಿತ್ತು ನಲ್ಪ ಆಯನ ಇಲ್ಲಲ್ಲ ಆಯನ ಸಂಸ್ಕಾರ ವರ್ಗುದು ಬುಲೈನ ಈ ಪೊಣ್ಣು ನಿನ್ನೆ ಇಲ್ಲಡೆ ಬರ್ತದ ಒಂಜಿ ತಿಂಗೊಳ್ದಲ್ಲ ಈ ನಿಕ್ಲೆ ಬೋಡ ಇಲ್ಲ ಕಾವಡ ನನ್ನ ಅಪ್ಪನೇ ಅವು ಬಾವ ತಿಮ್ಮಪ್ಪ ಏನರ್ದು ಸರ್ವತಾ ತಪ್ಪಾತ ಎನ್ನ ಇಲ್ಲಗ ಬೊಗ್ಗುನಂಚಿನ ಎನ್ನ ಮರ್ಮಲು ಆಲು ಬೇತೆ ಇಲ್ಲದ ಮರ್ಮಲತ್ತು ಎನ್ನ ಇಲ್ಲದ ಮಗಳು ಬಣ್ಣದು ಯಾನ ಆಲೆನ್ ಸ್ವೀಕಾರ ಮಾಡ್ತದೆ ಎಂದಂಡ ಇನಿ ಎನ್ನ ಮಗನ ಜೀವನದ ಪರಿಸ್ಥಿತಿ ಇಂಚಾರ ಇಜ್ಜಾಂಡು ಈ ಎನ್ನ ಕಣ್ಣು ಬುಲಪಾಯ ಈ ಎನ್ನ ಕುಟುಂಬದ ಈ ಗುರಿಕಾರ್ಯ ಎತ್ತಿ ಎನ್ನ ಸಂಸಾರದ ಈ ಹರಿಕಾರಿ ಸರ್ವತಾ ತಪ್ಪಾತ ಹೋದಾಲೆ ನಂಗೆ ಮಾಮೂಡ ಬನ್ನಿ ಎಂಕ ಕಡಪುಡ್ದು ಕೊರಡುಂಡು ಕಾಲೇನು ಲೆಪ್ಪುಲ ಬರ್ಪಲ ಕೇಳಿ ಹೆಚ್ಚಿನ ಹೆಚ್ಚು ಕಮ್ಮಿ ಆಗ್ತದೆ ಜೀಡೆಗೆ ಬಿಡ್ತು ಇದ ಮಗಳೇನ ಕಡಪುಡು ಅವು ಕಡಪುಡ್ದು ಕೊರೋಲಿ ಮಾರೆ ಅಂಡ್ ಅವು ಆಯ ಆನಿ ಒಚ್ಚಿದು ಕೊರ್ತನ ಸರಿಯಾತಿಜಿಮೆ ಆಯ ಗುರಿಕಾರಿಲ್ಲ ತಮ್ಮ ಅವು ಮಾತ ಕಂಡ ಎಣ್ಣೆ ಗೊತ್ತುಂಡು ಕೆಲವು ಕೈ ದೇರ್ತು ಕೊರ್ಪ ಗುರಿಕಾರ ನಕಲು ಸರಿ ನಂಚಪುರ ಆಪುಳು ಅಂದೆ ನಿಕಲ್ ಮಾತ ಮಂದು ಪಂಜಿ ತಿಂದಿದ್ದು ಕಂಜಿದ ಮೊನೆಗೆ ಬುಜಿಲಕ ನನ್ನ ಎನ್ನ ಮೊನೆ ಬುಜಿ
ಇದು ನಮ್ಮ ಇಲ್ಲಲ್ಲಿ ನಡತನ ಎಲ್ಲ ಸಮಸ್ಯೆ ಅಂಡಲ್ಲ ನಮ್ಮ ಊರುಡು ನಡಪನ ಅತಿ ಮಲ್ಲ ಸಮಸ್ಯೆ ಒಂದು ವಿಚ್ಛೇದನ ಪಂಪನ ಒಂತೆ ಅಲ್ಲ ಕಮ್ಮಿ ಅವಡು ನಡ ದಾದ ಮಲ್ಪಡು ನಮ್ಮ ಇಲ್ಲಡೆ ಮರ್ಮಲಾದ ಬರ್ಪಣಂಚಿನ ಪೊಣ್ಣು ಮಾಮಿ ಸಮ್ಮಲ್ಲೇನು ಏಪ ಅಪ್ಪೆಮ್ಮಲೆಕ ತುಯರ ಶುರು ಮಲ್ಪಲ್ ಇಲ್ಲಡೆ ಮರ್ಮಲಾದ ಬರ್ಪನ ಪೊಣ್ಣನು ಏಪ ಮಗಳಿಂದೇ ತೆರೆಯೊಂಡ್ರೆ ಮಾಮಿ ಸಮ್ಮಲೆನಕಲು ಶುರು ಮಲ್ಪೇರಿ ಆನಿಗೆ ವಿಚ್ಛೇದನ ಪಂಪನವು ಕಮ್ಮಿ ಆಪುನದು ಪನೊಂದು ನನ್ನವರ ಪೊಣ್ಣು ಹಚ್ಚಿದ್ದು ಕೊರ್ಪೆ ಆವಡ ಶುರು ಮಲ್ಪು ಗೊತ್ತಾ ಆಯ್ತಾ ಮುಚ್ಚಲ್ದೇ ಇದ್ದೇನೆ ಆವಡಿ ಈತನೇಟ ನಮ್ಮ ಜೀವನ ಎಂಚಿನ ನಡತನ ಮನ್ಪು ನಾವು ಮುಖ್ಯ ಅಂತ ಇನ್ನಿಡ್ದು ಬುಕ್ಕ ಎಂಚ ನಮ್ಮ ಇಪ್ಪ ಪಂಪನತ ಮಿತ್ತು ನಮ್ಮ ಜೀವನ ಉಂಟುದಿನಿ ಆವಡಿ ಇನ್ನು ಮಿಟ್ಟ ನಮ್ಮ ಜೀವನ ನಡತನವು ಒಂಜಿ ಬಡ್ಚನ್ನ ಕಣ್ಣಾನ್ ಬಣ್ಣದು ಎನ್ನಿದು ಮಾತಾಯ್ತಿನೆಲ್ಲ ದೂರ ಮಲ್ತದೆ ನನ್ನ ದುಂಬುಗು ಈಲ ಅಂಬಲ್ಲ ಒಟ್ಟಿಗೂ 100 ವರ್ಷ ಬದುಕದು ಏತಿಯ ಜೋಕುಲು ಒಂಜಿ 18 ಮೈಪಾಡು ಮೇ 18 ಮೈಪಾಡು ಏತೆ 18 ಅಂಗನವಾಡಿ ಮಾಡುವರ 18 ಬಡ್ಜಿ 18 ಜೋಕುಲಿಗೆ ಅವ್ರ ಅಟ್ಲ ಒಂಜೆ ಅಟ್ಟಲ ಒಂಜೆ ಅಂಡ 11 ಆಪನೆ ಮಂಗ ಒಂಜಿಲ ಒಂಜಿ 8 ಜನ್ಮಗಾಲ ಹೋಯ್ತಾ ಆತೊಂಜಿ ಜೋಕುಲಿಗೆ ಅಪ್ಪೆ ಮ್ಯಾದಿ ನಿಖಿಲ ಒಂಜಿ ಬಾರಿ ಒಂಜಿ ಮರ್ಯಾದೆಸ್ತೇರಾದ ಒಂಜಿ ಸಮಾಜೋಡಿ ಎಡ್ಡಂಜಿ ಗೌರವಾನ್ವಿತರಾದ ಇತ್ತೆ ತುಲೆ ಆ ಕೇಶವನ್ನ ಲೆಕ್ಕನೆ ಒಂಜಿ 10 ಜನಕ್ಕೂ ಬೆನ್ಪಾದ ಒಂಜಿ ನುಪ್ಪು ಬಣ್ಣಂಚಿನ ಒಂಜಿ ಎಡ್ಡೆ 50 ವರ್ಮ ಜನ ಮಂಗ ಅವು 100 ಜನ 10 ಜನ ಅಂತ ಭಾಷೆಗೆಟ್ನ ಅಂಚ ಅದು ನಿಕ್ಕಲೊಂಜಿ ಸಮಾಜದ ಗೌರವ ಇತ್ತ ಅದು ಇಂಚಿತ್ತಿನ ಎಡ್ಡೆ ಒಂಜಿ ಮಲ್ಲ 4 ಜನ ಎದುರು ನಿಕ್ಕಲೊಂಜಿ ಮಲ್ಲ ಜನ ಆಡ್ ಬಂದದೆ ಕುಡಾರ ಸರ್ವೇ ನಟ್ಟು ಕೈಜಾರ್ತು ಹೆಚ್ಚಿನೇ ಜನಕ್ಕಲೇನು ಜಾಸ್ತಿ ತಿಳಿಪಾವದ್ದು ಒಂಜಿ ಎಡ್ಡೆ ಸಂದೇಶ ಕೊರಪ ಒಂಜಿ ಪ್ರಯತ್ನ ಮಾಡ್ತದ ಈ ಪ್ರಯತ್ನವು ಒಂಜಿ ಎಡ್ಡೆ ಸಂಸ್ಥೆಡು ಎಡ್ಡೆ ಜನಕ್ಕಳ ನಡುಟು ನಮ್ಗೆ ಒಂಜಿ ವೇದಿಕೆ ದಿಕ್ಕದ ಈ ವೇದಿಕೆನೆ ನಮ್ಗೆ ಕೊಡ್ತಾರೆ ಕೃಷಿಕರ ಆಪ್ತಮಿತ್ರ ಈ ಓಡೆ ಮೂಜಿನೆ ಶಾಲೆಗೆ ಹೋಯ್ತು ಅಮೇ ಕೇಶವಣ್ಣನ ಸಂಸ್ಥೆ ಅಂಚದು ಒಂಜಿ ಸಂಸ್ಥೆನು ಕಟ್ಟದು ಒಂಜಿ 10 ಜನಕ್ಕೂ ಉದ್ಯೋಗನು ಕೊಡ್ತು ಐಟ್ ಒಂಜಿ 10 ಸಮಾಜ ಸೇವೆನು ಮಲ್ತೊಂದು ಒಂಜಿ 10 ಕಲೆಕ್ ಪ್ರೋತ್ಸಾಹ ಕೊರೊಂದು ಕಲಾವಿದರಲ್ಲಿ ಎಪ್ಪಡಾದ ಅಕ್ಲೆಗೆ ವೇದಿಕೆ ಕೊಡ್ತಾ ಇತ್ತೊಟ್ಟು ಒಂಜಿ ಮಾನದಿಗೆ ಮಲ್ತದು ಆಯ್ತ ಒಟ್ಟುಗು ಒಂಜಿ ಸಮಾಜಡು ಬಾಕಿದ ಜನಕ್ಕಳೊಟ್ಟಿಗೆ ಎಡ್ಡೆ ಒಂಜಿ ಬಾಂಧವ್ಯನು ದೀವೊಂದು ಇಡೀ ಈತ ಮಲ್ಲ ಸಂಸ್ಥೆನು ಮಲ್ತದೇರು ಈ ಸಂಸ್ಥೆ ಅವೇತೋ ಜನಕ್ಕೂ ಬೇತೆ ಬೇತೆ ರೀತಿಯ ಸಹಾಯನ ಮಲ್ತದೇರು ಅಂಚಿನ ಅಮ್ಮೆ ಈ ಕೇಶವಣ್ಣಗೆ ಬೊಕಾರ್ನ ಕುಟುಂಬದಗಳಿಗೆ ಆರ್ನ ಪರಿವಾರದಗಳಿಗೆ ಬೊಕ ಸಂಸ್ಥೆ ಬೆನ್ಪುಣ ಮಾತ ಬೇಲೆದಗಳಿಗೆ ಈತ ಕೊಡ್ತು ತಾಳ್ಮೇಡು ತುವಿನ ದೇವರಲೆ ಕೊಂದ ಕಲಾ ಅಭಿಮಾನಿಲೆಗೆ ಎಂಕಲ್ನ ಯಕ್ಷ ತೆಲಿಕೆ ಕೂಟದ ಪರವಾದ ಉಡಲ್ ದಿಜ್ಜಿನ ಸೊಲ್ಮೆಲಿನ ಸಂದಾಯಿತ ಮಲ್ತೊಂದು ನಾನ ದುಂಬುಗು ಇಂಚಿನ ಕಾರ್ಯಕ್ರಮ ಮಲ್ಪುಣ ಅಚನ ಮಲ್ಪುಣ ವ್ಯವಹಾರಡು ಒಂಜೆಗು 10 10 100 ಸಾವಿರ ಲಕ್ಷ ಆರು ಎಣ್ಣಿನಲ್ಲಿ ಹೆಚ್ಚು ಅನುಕೂಲ ತಿಕ್ಕದು ಇಂಚಿನ ಮಲ್ಲ ಕಾರ್ಯಕ್ರಮ ಮಲ್ತದು ಮಲ್ಲ ವೇದಿಕೆಡು ನಮ್ಮನೆಯಲ್ಲಿ ಎತ್ತಿದ್ದು ಕೈ ಕೊರ್ಪೇವ್ರವರ ನಮ್ಮನೆಯಿಂದ ಒಂದು ಗಾಯ ಅಂಚಿನ ಒಂದು ಆಸಕ್ತಿ ಆಸಕ್ತಿ ನಮ್ಮ ನಮ್ಮಿನ ದೈವ ದೇವರು ಈ ಸೀಮೆಗೆ ಸಂಬಂಧಪಟ್ಟ ಮಾಲಿಂಗೇಶ್ವರ ದೇವರು ಆರ್ನ ಕುಟುಂಬದ ಸತ್ಯಳು ಅಂಚನ ಈ ಜಾಗಡಿತ ಮಾತ ಸತ್ಯಳು ಜೀವನದ ಆರೋಗ್ಯ ಭಾಗ್ಯನು ಕೊಡ್ದು ಉತ್ತರೋತ್ತರ ಅಭಿವೃದ್ಧಿ ಮಲ್ತೊಂದು ಬರಡು ಎಣ್ಣಿನ ಎಡ್ಡೆ ಕಾರ್ಯದಲ್ಲಿ ಮಾತ ಎಣ್ಣಿ ಲೆಕ್ಕ ಎತ್ತಾದು ಕೊರಡು ಕೊಯ್ನೈಟೆ ಬತ್ತನೈಟೆ ಬರ್ಪಿನ ಕಷ್ಟ ದೂರ ಮಲ್ತು ಕೊಡ್ತು ವ್ಯವಹಾರ ಎಣ್ಣಿನ ಪೂರ ಎತ್ತಾದು ಕೊರಾಡು ಪ್ರಾರ್ಥನೆ ಮಲ್ತೊಂದು ಈ ಕಥೆಕ್ ಮಂಗಲ ಮಲ್ಪನಲ್ಪ ದೇವರ ಲೆಕ್ಕನ್ನ ಕಲಾಭಿಮಾನಿ ಭಾಗವತ ಭದ್ರಂ ಶುಭಂ
ಏನೈತೆ ಧಿಕ್ಕರಿಂದ್ರಜಿತ ಹಿಮಗಿರಿಂದ್ರಸಿತ ಕಂದರ ನಿಲಕಂದರ ಕ್ಷುದ್ರಲೆರುಗಣಿ ರುದ್ರವೀಣನಿ ನಿರ್ಧಗಾನ ಅವಧರಿಂಚರ ವಿನಿತರಿಂಚರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ 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 ಮಂಗಲ ಶ್ರೀ ದುರ್ಗಾಂಬಿಕೆಗೆ ಜಯ ಮಂಗಲ ಶ್ರೀ ಪರಮೇಶ್ವರಿಗೆ ಅಲದಿನ ಪೊರೆಯುವ ಭಕ್ತರ ಪಾಲಿಪ ಶ್ರೀ ದುರ್ಗಾಂಬಿಕೆ ಮಂಗಲ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಭದ್ರಂ ಶುಭಂ ಮಂಗಲೋ ಹಲೋ ಹಲೋ ಆತ್ಮೀಯ ವೀಕ್ಷಕರೇ ಎಲ್ಲ ಬಾಂಧವರೇ ಒಂದು 2 ನಿಮಿಷ ಕ್ಷಮಿಸಿ, 2 ನಿಮಿಷ ಯಾರು ಎದ್ದೇಳಬೇಡಿ, ಒಂದು ಕೂತ್ಕೊಳ್ಳಿ. 2 ನಿಮಿಷ. ಚೇತನ್ ಸರ್, ಶಿವರಾಮ್ ಸರ್, 2 ನಿಮಿಷ. ಸಹಭೋಜನದ ವ್ಯವಸ್ಥೆ ಇದೆ, ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಇದೆ. ಹಾಗೆ ಮದ್ಯಪ್ರಿಯರಿಗೆ ಹಲೋ ಚೇತನ್ ಸರ್ ಎಲ್ಲಿದ್ರು ಬರಬೇಕು. ಚೇತನ್ ಸರ್ ಬಂದರು. ಒಮ್ಮೆ ಬನ್ನಿ ಸರ್. ಚೇತನ್ ಸರ್ ಬಂದ್ರಲ್ಲ? ಅಬ್ರಾಮ್ ಸರ್ ಮೇಲೆ ಬನ್ನಿ. ಶಿವರಾಮ್ ಸರ್, ಸುರೇಶಣ್ಣ ಎಲ್ಲರೂ ವೇದಿಕೆಗೆ ಬನ್ನಿ. ಎಲ್ರು ಅಶ್ವಿನಿ ಆರ್ ಕೆ ದಯವಿಟ್ಟು ಸರ್. ಬನ್ನಿ. ಅಶ್ವಿನಿ ಬನ್ನಿ. ಸಾದಿಕ್ ಸರ್, ಇದ್ದೇನೆ ನಾನೇ. ಅಶ್ವಿನಿ ಎಲ್ಲಿದ್ರು ವೇದಿಕೆ ಹತ್ರ ಬನ್ನಿ ಒಮ್ಮೆ. ದಯವಿಟ್ಟು ವಿಜಯಲಕ್ಷ್ಮಿ ಅಕ್ಕ ವೇದಿಕೆಗೆ ಬರಬೇಕು. ಪ್ರಮೋದ್ ಸರ್ನ ಎಡಭಾಗದಲ್ಲಿ ಕೂತ್ಕೊಳ್ಬೇಕು. ಆತ್ಮೀಯರೇ, ಈಗಾಗಲೇ ಈ ವೇದಿಕೆಯಲ್ಲಿ ನಾವು ಕಲಾವಿದರನ್ನು ಗೌರವಿಸಿ ಸನ್ಮಾನಿಸಿದ್ದೇವೆ. SRK ಸಂಸ್ಥೆಯ ಮಾಲಕರಾಗಿರುವಂಥ ಕೇಶವ ಅಮೆಯವರು ನಾಡಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸಿ ಪ್ರೋತ್ಸಾಹಿಸಿ ಅವರಿಂದ ಇನ್ನಷ್ಟು ಸಾಧನೆ ಆಗಬೇಕು ಎನ್ನುವಂಥ ಪ್ರೋತ್ಸಾಹವನ್ನು ಕೊಡುವಂಥದ್ದನ್ನು ಅವರು ಅನೂಚಾನವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅವರ ಆತ್ಮೀಯ ಬಳಗದಲ್ಲಿ ಓರ್ವರಾದಂಥ ಶ್ರೀಯುತ ಪ್ರಮೋದ್ ಕುಮಾರ್ KK ಸರ್ ನಮಗೆಲ್ಲ ಚಿರಪರಿಚಿತರು. ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಆಗಿ
ನಮ್ಮ ಜಿಲ್ಲೆಯ ಬೇರೆ ಬೇರೆ ಕಡೆ ಕರ್ತವ್ಯವನ್ನು ನಿರ್ವಹಿಸಿ ಪ್ರಸ್ತುತ ಸುಬ್ರಹ್ಮಣ್ಯದ ಕುಕ್ಕೆ ಸುಬ್ರಹ್ಮಣ್ಯ ವಿಶೇಷ ವಿಭಾಗದಲ್ಲಿ ಇಂಜಿನಿಯರ್ ಆಗಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಅಪೂರ್ವ ಸೇವೆ, ಗುಣಮಟ್ಟದ ಕಾರ್ಯನಿರ್ವಹಣೆ, ತಾಂತ್ರಿಕ ಪರಿಣತಿ, ಸಂಘಟನೆ, ನಾಯಕತ್ವ, ಸಮಾಜಮುಖಿ ಚಿಂತನೆಗಳನ್ನು ಪರಿಗಣಿಸಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನೀಡುವಂತಹ ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ 2026 ಅದನ್ನು ಈ ಸಲ ಈ ಪ್ರಶಸ್ತಿಯನ್ನು ಜಯಿಸಿದವರು, ಪುರಸ್ಕಾರಕ್ಕೆ ಒಳಗಾದವರು ಶ್ರೀಯುತ ಪ್ರಮೋದ್ ಕುಮಾರ್ KK ಅವರು. ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದಂತಹ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದ ಮಹಾಸ್ವಾಮಿಗಳಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಈ ಪ್ರಶಸ್ತಿಯನ್ನು ಪ್ರಮೋದ್ ಕುಮಾರ್ ಸರ್ ಅವರು ದಂಪತಿ ಸಮೇತರಾಗಿ ಸ್ವೀಕರಿಸಿದ್ದನ್ನು ನಾವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ನೋಡಿದ್ದೇವೆ. ತನ್ನ ಆತ್ಮೀಯ ಒಡನಾಡಿಯಾದಂಥ ಪ್ರಮೋದ್ ಸರ್ ಅವರು ಕೇಶವ ಅಮ್ಮೆಯವರ ಪ್ರತಿಯೊಂದು ಕೆಲಸದಲ್ಲೂ ಕೂಡ, ಅದು ವೈಯಕ್ತಿಕ ಇರ್ಬೋದು, ಸಂಸ್ಥೆಯದ್ದಿರ್ಬೋದು, ಅಥವಾ ಅವರ ಖಾಸಗಿ ಬದುಕಿನದ್ದಿರ್ಬೋದು, ಎಲ್ಲದರಲ್ಲೂ ಕೂಡ ಸಮಪಾಲು ಪಡೆದು ಅವರಿಗೆ ಹೆಗಲಣೆಯಾಗಿ ನಿಲ್ಲುವಂತಹ ವ್ಯಕ್ತಿ ಶ್ರೀಯುತ ಪ್ರಮೋದ್ ಕುಮಾರ್ ಸರ್ ಅವರು. ಅವರು ಇವತ್ತು ಕರ್ತವ್ಯ ನಿಮಿತ್ತ ಮಂಗಳೂರಿನಲ್ಲಿದ್ದರು. ಅದರ ನಡುವೆಯೂ ಕೂಡ ಇವತ್ತು ನಾನಾಗಲೇ ಹೇಳಿದೆ, ತಡವಾಗಿ ಆದರೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಅಂತ. ಊಟದ ಸಮಯ ಆದರೂ ಕೂಡ ಸಮಯಕ್ಕೆ ಬಂದಿದ್ದೀರಿ ಪ್ರಮೋದ್ ಸರ್ ಅವರು. ನಿಮ್ಮನ್ನು SRK ಸಂಸ್ಥೆಯ ಪರವಾಗಿ ಈ ಕುಟುಂಬದ ಈ ಕಾರ್ಯಕ್ರಮದಲ್ಲಿ ಕುಟುಂಬದ ಸದಸ್ಯನಂತೆ ಕಂಡು ನಿಮ್ಮನ್ನು ಗೌರವಿಸುವಂತಹ ಒಂದು ಉದ್ದೇಶವನ್ನು, ಒಂದು ತೀರ್ಮಾನವನ್ನು ಕೇಶವಮ್ಮಯ್ಯವರು ಇಟ್ಕೊಂಡಿದ್ದರು. ಈಗ ನೀವು ಅವರ ಪರವಾಗಿ ನಿಮ್ಮ ವೇದಿಕೆಯಲ್ಲಿ ನಿಮ್ಮ ಆತ್ಮೀಯರು, ನಿಮ್ಮ ಮಾರ್ಗದರ್ಶಕರು, ನಿಮ್ಮ ಗುರುಗಳು ಇಬ್ಬರಿದ್ದಾರೆ. ಆ ಗುರುಗಳ ಕೈಯಿಂದ ನೀವು ಮತ್ತೊಮ್ಮೆ ಈ ಪುರಸ್ಕಾರಕ್ಕಾಗಿ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಎಲ್ಲ ಗಣ್ಯರು ಸೇರಿಕೊಂಡು ಕೇಶವ ಅಮ್ಮೆಯವರ ಸಂಸ್ಥೆ ನೀಡುವಂತಹ ಈ ಪ್ರಶಸ್ತಿ ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಪ್ರಮೋದ್ ಕುಮಾರ್ ಸರ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನಾ ಪತ್ರವನ್ನು ದಿನೇಶ್ ಅವರು ವಾಚಿಸಬೇಕು ಅಂತ ವಿನಂತಿಸ್ತೇನೆ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಗಣನೀಯ ಸಾಧನೆಗೈದ ಕರ್ನಾಟಕ ಲೋಕೋಪಯೋಗಿ ಇಲಾಖೆ ಕುಕ್ಕೆ ಸುಬ್ರಹ್ಮಣ್ಯ ವಿಶೇಷ ವಿಭಾಗದ ಸಹಾಯಕ ಇಂಜಿನಿಯರ್ ಆಗಿರುವಂತಹ ಶ್ರೀಯುತ ಪ್ರಮೋದ್ ಕುಮಾರ್ KK ರವರನ್ನು ಅಭಿಮಾನದಿಂದ ಗೌರವಿಸಿ ಪ್ರದಾನಿಸಿದ ಅಭಿನಂದನಾ ನಲ್ಲುಡಿ. ಶ್ರೀ ಪ್ರಮೋದ್ ಕುಮಾರ್ KK ರವರೇ, ಇಂಜಿನಿಯರಿಂಗ್ ದಾರಿಯಲ್ಲಿ ನಿಮ್ಮದು ದೃಢವಾದ ಹೆಜ್ಜೆ. ಕರ್ತವ್ಯದ ಹಾದಿಯಲ್ಲಿ ಸಾಗಿದಿರಿ ನಿಷ್ಠೆಯ ಜೊತೆಗೆ. ತಾಂತ್ರಿಕ ಜ್ಞಾನದ ಬೆಳಕಿನಿಂದ ಸಾಧನೆಯಲ್ಲಿ ಹೊಳಪು. ಶ್ರಮವೇವ ಜಯತಿ ನಿಮ್ಮ ಯಶಸ್ಸಿನ ಗುಟ್ಟು. ಗುಣಮಟ್ಟದ ಕಾಮಗಾರಿಗೆ ನೀಡಿದಿರಿ ಹೊಸ ಅರ್ಥ. ಸಮರ್ಪಣೆಯ ಸೇವೆಯಿಂದ ಹೆಚ್ಚಿಸಿದಿರಿ ಇಲಾಖೆಯ ಕೀರ್ತಿ. ನಾಯಕತ್ವದ ಚಾಪಿನಿಂದ ಸಂಘಟನೆಯ ಬಲವರ್ಧನೆ. ಸಮಾಜಮುಖಿ ಚಿಂತನೆಯಿಂದ ಜನಮನದ ಪ್ರೀತಿ. ರಾಷ್ಟ್ರಮಟ್ಟದ ಗೌರವವಾದಂತಹ ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ 2026 ನಿಮ್ಮ ಕಿರೀಟದ ಮತ್ತೊಂದು ಹೊಳೆಯುವ ಗರಿ. ನಿಮ್ಮ ಸಾಧನೆಯ ಕತೆಗೆ ಮತ್ತೊಂದು ಚಿನ್ನದ ಅಕ್ಷರದ ಸರಣಿ. ಮೈಸೂರಿನ ವೇದಿಕೆಯಲ್ಲಿ ಅರಳಿದ ಈ ಗೌರವದ ಕ್ಷಣ ನಿಮ್ಮ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಪ್ರತಿಭೆಗೆ ಸಂದ ಗೌರವ. SRK ಸಂಸ್ಥೆಯು ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿದ್ದೀರಿ ನೀವು. ಕಾಣಬೇಕು ಇನ್ನಷ್ಟು ಸಾಧನೆಯ ಶಿಖರಗಳನ್ನು ನೀವು. ನಿಮ್ಮ ಕನಸುಗಳು ನನಸಾಗಲಿ ಎಂದು ಹಾರೈಸುವೆವು ನಾವು. ನಿಮ್ಮ ನಿಷ್ಠೆಯ ಸೇವೆ ಸಾಧನೆಗೆ ಸನ್ಮಾನ ಗೌರವಗಳ ಸರಮಾಲೆ ಮುಂದುವರಿಯಲಿ. ನಿಮ್ಮ ಬದುಕು ಯಶಸ್ಸಿನ ಸುವರ್ಣ ಅಧ್ಯಾಯಗಳಿಂದ ತುಂಬಿರಲಿ. ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ 2026 ಪುರಸ್ಕೃತರಾದಂತಹ ಶ್ರೀಯುತ ಪ್ರಮೋದ್ ಕುಮಾರ್ KK ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭ ಹಾರೈಕೆಗಳು. ಇತಿ ನಿಮ್ಮ SRK ಲ್ಯಾಡರ್ಸ್.
ಪುತ್ತೂರ ಹೆಮ್ಮೆಯ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. 3 ದಶಕಗಳ ಕೃಷಿಕರ ಮಿತ್ರ, 3 ದಶಕಗಳ ಕೃಷಿಕರ ಮಿತ್ರ, ಕೃಷಿಗೊಂದು ಸೂತ್ರ SRK. SRK, SRK ಲಾಡರ್, SRK, SRK, SRK ಲಾಡರ್. SRK ಲ್ಯಾಡರ್ಸ್, ಮುಖ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ವಿವರಗಳಿಗಾಗಿ ಕರೆ ಮಾಡಿ 9353131313 www.srkladders.com.